ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು. ಪಾಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಗಜಾನನ. ಪಾಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಗಜಾನನ. ಆದಿಪೂಜಿತ ನೀನು ವೇದ ವಂದಿತ ನೀನು. ಆದಿಪೂಜಿತ ನೀನು ವೇದ ವಂದಿತ ನೀನು. ಮೋದಕ ಪ್ರಿಯ ನೀನು ಗಣಾಧಿಪ. ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು. ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ ಪರಿಹರಿಸು ಪಾಪ ಗಣಾಧಿಪ. ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ ಪರಿಹರಿಸು ಪಾಪ ಗಣಾಧಿಪ. ರಕ್ತವರ್ಣನು ನೀನು ಲಂಬೋದರ ನೀನು. ರಕ್ತವರ್ಣನು ನೀನು ಲಂಬೋದರ ನೀನು. ರಕ್ಷಿಸಿ ಕಾಪಾಡು ಗಣನಾಯಕ. ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು. ವಿನಾಯಕ ವಿನಾಯಕ ವಿದ್ಯದಾಯಕ ದೇವ. ವಿನಾಯಕ ವಿದ್ಯದಾಯಕ ದೇವ. ಶರಣು ನಿನಗೆ ಶರಣು. ವಂದನೆಗಳು ಶ್ರೀಮತಿ ಗೀತಾ ಕಿಶೋರ್ ಆಚಾರ್ಯ ಹಾಗೂ ಶ್ರೀಮತಿ ಬಿಂದು ದೀಪಕ್ ಪ್ರತಾಪನಗರ ಇವರಿಗೆ. ಮುಂದೆ ವೇದಿಕೆಯಲ್ಲಿ ಗಣ್ಯ ಅತಿಥಿಗಳನ್ನು ಸ್ವಾಗತಿಸುವಂತೆ ಶ್ರೀಮತಿ ಭವ್ಯಶ್ರೀ ತನುಜಾಕ್ಷ ಆಚಾರ್ಯ ಪ್ರತಾಪನಗರ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಗುರುಭ್ಯೋ ನಮಃ. ಶ್ರೀ ಗೌರಿ ಗಣೇಶ ಭಜನಾ ಮಂದಿರ ಪ್ರತಾಪನಗರ ಇದರ ವತಿಯಿಂದ ನಡೆಯುತ್ತಿರುವ 41ನೇ ವರ್ಷದ ಸಾರ್ವಜನಿಕ ಶ್ರೀ ಗೌರಿ ಗಣೇಶೋತ್ಸವದ ಶುಭ ಸಂದರ್ಭದಲ್ಲಿ ಅತ್ಯಂತ ವಿಶಿಷ್ಟ ಮತ್ತು ಪ್ರಮುಖ ಕಾರ್ಯಕ್ರಮ ಮಾತೃ ಜಾಗೃತಿ ಸಮಾವೇಶ. ಇದರ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಗೌರಿ ಗಣೇಶ ಭಜನಾ ಮಂದಿರ ಪ್ರತಾಪನಗರ ಇದರ ಅಧ್ಯಕ್ಷರು ಅಸನ್ಮುಖಿ ಸಹೃದಯಿ ಸಹಕಾರಿ ಮತ್ತು ಉತ್ಸಾಹಿ ಕಾರ್ಯಕರ್ತರು ಆಗಿರುವ ಶ್ರೀ ದುಗ್ಗಪ್ಪ ಶೆಟ್ಟಿ ತಿಂಬರ ಇವರಿಗೆ ಸಾರ್ವಜನಿಕ ಶ್ರೀ ಗೌರಿ ಗಣೇಶೋತ್ಸವದ ಸಮಿತಿ ವತಿಯಿಂದ ಔಪಚಾರಿಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಶ್ರೀ ದುಗ್ಗಪ್ಪ ಶೆಟ್ಟಿ ತಿಂಬರ ಇವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಶ್ರೀ ಸೇಸಪ್ಪ ಪೂಜಾರಿ ಪ್ರತಾಪನಗರ ಇವರಲ್ಲಿ ಕೋರಿಕೆ. ಅದೇ ರೀತಿ ಇಂದಿನ ಮುಖ್ಯ ಬಿಂದು ಶುಭ ಸಂದರ್ಭದ ಮಾತೃ ಜಾಗೃತಿ ಸಮಾವೇಶದಲ್ಲಿ ಜಾಗೃತಿ ಸಂದೇಶವನ್ನು ನೀಡಲಿರುವವರು ಕುಮಾರಿ ಹಾರಿಕಾ ಮಂಜುನಾಥ್. ಬೆಂಗಳೂರು ನಿವಾಸಿ, ಪ್ರಥಮ ವರ್ಷ ಡಿಗ್ರಿ ವಿದ್ಯಾರ್ಜನೆಯನ್ನು ಮಾಡುವ ಡಿಗ್ರಿ ವಿದ್ಯಾರ್ಥಿನಿಯಾಗಿ ಧರ್ಮ ಸಂಸ್ಕೃತಿಯ ಕಾರ್ಯವನ್ನು ತಮ್ಮ ಮಾತಿನ ಮೂಲಕ ಸಾವಿರಾರು ಮನಗಳಿಗೆ ತಲುಪಿಸುವ ವಿಶೇಷ ಪ್ರತಿಭೆ, ಬಾಲವಾಗ್ಮಿ, ಕನ್ನಡ, ಹಿಂದಿ ಮತ್ತು ಇಂಗ್ಲಿಷ್ ಭಾಷಾಕಾರಳು ಮತ್ತು ಭರತನಾಟ್ಯ ಕಲಾವಿದೆ, ಖ್ಯಾತ ಯೋಗಪಟು ಆಗಿರುವಂತಹ ಕುಮಾರಿ ಹಾರಿಕಾ ಮಂಜುನಾಥ್ ಇವರಿಗೆ ಸಾರ್ವಜನಿಕ ಶ್ರೀ ಗೌರಿ ಗಣೇಶೋತ್ಸವದ ಸಮಿತಿ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಜೈ! ಕುಮಾರಿ ಹಾರಿಕಾ ಮಂಜುನಾಥ್ ಇವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸುವಂತೆ ಶ್ರೀಮತಿ ದಿವ್ಯಾ ಗಣೇಶ್ ರೈ ಪ್ರತಾಪನಗರ ಹಾಗೂ ಜಯಂತಿ ಪ್ರವೀಣ್ ಪುಳಿಕುತ್ತಿ ಇವರಲ್ಲಿ ಕೋರಿಕೆ.
ಹಾಗೂ ಇನ್ನೋರ್ವ ಅಡ್ವೊಕೇಟ್ ಮುರಳೀಧರ್ ಬಲ್ಲಕ್ಕುರಾಯ, ಗೌರವಾಧ್ಯಕ್ಷರು ಶ್ರೀ ಗೌರಿ ಗಣೇಶ ಭಜನಾ ಮಂದಿರ ಇವರಿಗೆ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಸಮಿತಿ ವತಿಯಿಂದ ಹೃತ್ಪೂರ್ವಕ ಸ್ವಾಗತಗಳು. ಶ್ರೀ ಮುರಳೀಧರ ಬಳ್ಳಕುರಾಯ ಇವರಿಗೆ ವಸಂತ್ ಕುಮಾರ್ ಬಳ್ಳಕುರಾಯ ಇವರು ವಸಂತ್ ಕುಮಾರ್ ಮಯ್ಯ ಇವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸುವಂತೆ ಕೋರಿಕೆ. ಶ್ರೀಮತಿ ಪ್ರಮೀಳಾ ಜಗದೀಶ್ ಬಳ್ಳಂಕುಡೆ ಪ್ರತಾಪನಗರ ಅಧ್ಯಾಪಿಕೆ ಕುರಡಪದವು ಶಾಲೆ ಇವರನ್ನು ಗಣೇಶೋತ್ಸವದ ಸಮಿತಿ ವತಿಯಿಂದ ಹೃತ್ಪೂರ್ವಕ ಸ್ವಾಗತಗಳು. ಶ್ರೀಮತಿ ಕೆ ಸುಜಾತಾ ಸತೀಶ್ ಕೊಡಂಗೆ ಪ್ರತಾಪನಗರ ಅಧ್ಯಾಪಿಕೆ GHSS ಉಪ್ಪಳ ಇವರಿಗೂ ಆತ್ಮೀಯವಾದ ಸ್ವಾಗತಗಳು. ಶ್ರೀಮತಿ ಪ್ರಸೀದಾ ಕೆಸಿ ಸೋಂಕಾಲು ಪ್ರತಾಪನಗರ ಅಧ್ಯಾಪಿಕೆ ಡಾನ್ ಬಾಸ್ಕೋ AUP ಶಾಲೆ ಕಯ್ಯಾರು ಇವರಿಗೂ ಗಣೇಶೋತ್ಸವ ಸಮಿತಿ ವತಿಯಿಂದ ಹೃತ್ಪೂರ್ವಕ ಸ್ವಾಗತಗಳು. ಶ್ರೀಮತಿ ವೀಣಾ ಹರಿಶ್ಚಂದ್ರ ಪ್ರತಾಪನಗರ ಅಧ್ಯಾಪಿಕೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪದ್ಯಾಣ ಗಣೇಶೋತ್ಸವ ಸಮಿತಿ ವತಿಯಿಂದ ಹೃತ್ಪೂರ್ವಕ ಸ್ವಾಗತಗಳು. ಶ್ರೀಮತಿ ಶ್ರೀ ವಿದ್ಯಾ ಕಾರ್ತಿಕ್ ಪ್ರತಾಪನಗರ ಅಧ್ಯಾಪಿಕೆ GLPS ಚೆರುಗೋಳಿ ಇವರಿಗೂ ಗಣೇಶೋತ್ಸವ ಸಮಿತಿ ವತಿಯಿಂದ ಆತ್ಮೀಯವಾದ ಸ್ವಾಗತಗಳು. ಶ್ರೀಮತಿ ಗಿರಿಜಾ ಪ್ರತಾಪನಗರ ಅಧ್ಯಾಪಿಕೆ GLPS ಉದ್ಯಾವರ ಇವರಿಗೂ ಗಣೇಶೋತ್ಸವ ಸಮಿತಿ ವತಿಯಿಂದ ಹೃತ್ಪೂರ್ವಕ ಸ್ವಾಗತಗಳು. ಶ್ರೀಮತಿ ಪಾರ್ವತಿ ಸುಧೀರ್ ಪ್ರತಾಪ್ನಗರ ಅಧ್ಯಾಪಿಕೆ GHSS ಉಪ್ಪಳ ಇವರಿಗೂ ಗಣೇಶೋತ್ಸವ ಸಮಿತಿ ವತಿಯಿಂದ ಹೃತ್ಪೂರ್ವಕ ಸ್ವಾಗತಗಳು. ಶ್ರೀಮತಿ ದೀಪಶ್ರೀ ಶಿವಪ್ರಸಾದ್ ಪ್ರತಾಪ್ನಗರ ಅಧ್ಯಾಪಿಕೆ GHSS ಬೇಕೂರು ಇವರಿಗೂ ಗಣೇಶೋತ್ಸವ ಸಮಿತಿ ವತಿಯಿಂದ ಹೃತ್ಪೂರ್ವಕ ಸ್ವಾಗತಗಳು. ಶ್ರೀಮತಿ ಸುದೀಕ್ಷಾ ದೀಪಕ್ ಪ್ರತಾಪ್ನಗರ ಅಧ್ಯಾಪಿಕೆ ಕುನಿಲ್ ಆಂಗ್ಲ ಮಾಧ್ಯಮ ಶಾಲೆ ಮುಟ್ಟಂ ಇವರಿಗೂ ಗಣೇಶೋತ್ಸವ ಸಮಿತಿ ವತಿಯಿಂದ ಹೃತ್ಪೂರ್ವಕ ಸ್ವಾಗತಗಳು. ಶ್ರೀಮತಿ ಪ್ರೇಮಲತಾ ಗೋಪಾಲ ಪುಳಿಕುತ್ತಿ ಪ್ರತಾಪನಗರ ಅಧ್ಯಾಪಿಕೆ ಶ್ರೀರಾಮ ಹಿರಿಯ ಪ್ರಾಥಮಿಕ ಶಾಲೆ ಕುಬಣೂರು ಇವರಿಗೂ ಗಣೇಶೋತ್ಸವ ಸಮಿತಿ ವತಿಯಿಂದ ಹೃತ್ಪೂರ್ವಕ ಸ್ವಾಗತಗಳು. ಶ್ರೀಮತಿ ಶೋಭಾ ಪುಷ್ಪಕರ ತಿಂಬರ ಪ್ರತಾಪನಗರ ಅಧ್ಯಾಪಿಕೆ ಶಾರದಾ AUP ಶಾಲೆ ಐಳ ಇವರಿಗೂ ಗಣೇಶೋತ್ಸವ ಸಮಿತಿ ವತಿಯಿಂದ ಆತ್ಮೀಯವಾದ ಸ್ವಾಗತಗಳು. ಶ್ರೀಮತಿ ಭಾಗ್ಯಲಕ್ಷ್ಮಿ ಶಿವಶಂಕರ್ ಹೊಳ್ಳ ತಿಂಬರ ಪ್ರತಾಪ್ ನಗರ ಅಧ್ಯಾಪಿಕೆ GHSS ಬೇಕೂರು ಇವರಿಗೆ ಆತ್ಮೀಯವಾದ ಸ್ವಾಗತಗಳು. ಶ್ರೀಮತಿ ಪುಷ್ಪಲತಾ ದಿವಾಕರ ತಿಂಬರ ಪ್ರತಾಪನಗರ ಅಧ್ಯಾಪಿಕೆ GHSS ಪೈವಳಿಕೆ ನಗರ ಗಣೇಶೋತ್ಸವ ಸಮಿತಿ ವತಿಯಿಂದ ಹೃತ್ಪೂರ್ವಕ ಸ್ವಾಗತಗಳು. ಶ್ರೀಮತಿ ಕಾವ್ಯಾಂಜಲಿ ಕಿಶೋರ್ ಬೀಟಿಗದ್ದೆ ಪ್ರತಾಪನಗರ ಅಧ್ಯಾಪಿಕೆ GLPS ಮುಳಿಂಚ ಇವರಿಗೂ ಗಣೇಶೋತ್ಸವದ ಸಮಿತಿ ವತಿಯಿಂದ ಹೃತ್ಪೂರ್ವಕ ಸ್ವಾಗತಗಳು. ಶ್ರೀಮತಿ ಸುಪ್ರಿಯಾ ಬೀಟಿಗದ್ದೆ ಪ್ರತಾಪನಗರ ಅಧ್ಯಾಪಿಕೆ ಸಿರಿಯ ಶಾಲೆ ಗಣೇಶೋತ್ಸವ ಸಮಿತಿ ವತಿಯಿಂದ ಹೃತ್ಪೂರ್ವಕ ಸ್ವಾಗತಗಳು. ಶ್ರೀಮತಿ ಪೂರ್ಣಿಮಾ ಬಾಲಕೃಷ್ಣ ಆಚಾರ್ಯ ಪ್ರತಾಪನಗರ ಅಧ್ಯಾಪಿಕೆ ಸ್ಫೂರ್ತಿ ವಿದ್ಯಾಲಯ ಮಂಜೇಶ್ವರ ಇವರಿಗೆ ಗಣೇಶೋತ್ಸವ ಸಮಿತಿ ವತಿಯಿಂದ ಆತ್ಮೀಯವಾದ ಸ್ವಾಗತಗಳು. ಶ್ರೀಮತಿ ಅಮಿತಾ ಸುರೇಶ್ ಪ್ರತಾಪನಗರ ಅಧ್ಯಾಪಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಅಜ್ಜಿನಡ್ಕ ಇವರಿಗೂ ಗಣೇಶೋತ್ಸವ ಸಮಿತಿಯ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತಗಳು. ಶ್ರೀಮತಿ ಅನಿತಾ KP ನಾಭಾ ಐಲಾ ಪ್ರತಾಪನಗರ ಅಧ್ಯಾಪಿಕೆ ಶ್ರೀರಾಮಕೃಷ್ಣ ವಿದ್ಯಾಲಯ ಉಪ್ಪಳ ಇವರಿಗೂ ಗಣೇಶೋತ್ಸವದ ಸಮಿತಿ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತಗಳು. ಶ್ರೀಮತಿ ರಜಿತಾ ಸಾಯಿ ಪ್ರಸಾದ್ ಪ್ರತಾಪನಗರ ಅಧ್ಯಾಪಿಕೆ ಕುನಿಲ್ ಆಂಗ್ಲ ಮಾಧ್ಯಮ ಶಾಲೆ ಮುಟ್ಟಂ ಇವರಿಗೂ ಗಣೇಶೋತ್ಸವ ಸಮಿತಿ ವತಿಯಿಂದ ಆತ್ಮೀಯವಾದ ಸ್ವಾಗತಗಳು. ಶ್ರೀಮತಿ ಲಾವಣ್ಯ ವಿನೋದ್ ಪ್ರತಾಪನಗರ ಅಧ್ಯಾಪಿಕೆ ಕುನಿಲ್ ಆಂಗ್ಲ ಮಾಧ್ಯಮ ಶಾಲೆ ನಾಟೆಕಲ್ಲು ಮಂಗಳೂರು ಇವರಿಗೂ ಗಣೇಶೋತ್ಸವ ಸಮಿತಿ ವತಿಯಿಂದ ಆತ್ಮೀಯವಾದ ಸ್ವಾಗತಗಳು. ಶ್ರೀಮತಿ ಸವಿತಾ ಸುನಿಲ್ ಕೃಷ್ಣನಗರ ಪ್ರತಾಪನಗರ ಅಧ್ಯಾಪಿಕೆ GLPS ಮೂಡಂಬೈಲು ಇವರಿಗೆ ಗಣೇಶೋತ್ಸವ ಸಮಿತಿ ವತಿಯಿಂದ ಹೃತ್ಪೂರ್ವಕ ಸ್ವಾಗತಗಳು. ಶ್ರೀಮತಿ ಸಂಧ್ಯಾ ನಾಗರಾಜ್ ಕೃಷ್ಣನಗರ ಪ್ರತಾಪನಗರ
ಅಧ್ಯಾಪಿಕೆ GLPS ಭಗ್ರಮಂಜೇಶ್ವರ ಇವರಿಗೆ ಗಣೇಶೋತ್ಸವ ಸಮಿತಿ ವತಿಯಿಂದ ಆತ್ಮೀಯವಾದ ಸ್ವಾಗತಗಳು. ಶ್ರೀಮತಿ ಸುಚಿತ್ರಾ ಚಂದ್ರಶೇಖರ್ ಕೃಷ್ಣನಗರ ಪ್ರತಾಪನಗರ ಅಧ್ಯಾಪಿಕೆ ಹಿಂದೂಸ್ತಾನಿ ಶಾಲೆ ಕುರ್ಚಿಪಳ್ಳ ಇವರಿಗೆ ಗಣೇಶೋತ್ಸವದ ಸಮಿತಿಯ ಪರವಾಗಿ ಆತ್ಮೀಯವಾದ ಸ್ವಾಗತಗಳು. ಇಲ್ಲಿ ನೆರೆದಿರುವಂತಹ ಎಲ್ಲ ಸಹೃದಯಿ ಬಾಂಧವರಿಗೂ ಮಾತೃಗಳಿಗೂ ಪುಟಾಣಿ ಮಕ್ಕಳಿಗೂ ಶ್ರೀ ಗೌರಿ ಗಣೇಶೋತ್ಸವದ ಸಮಿತಿ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತಗಳು ಬಯಸುತ್ತಿದ್ದೇನೆ. ಸ್ವಾಗತವನ್ನು ಬಯಸಿದಂಥ ಶ್ರೀಮತಿ ಭವ್ಯಶ್ರೀ ತನುಜಾಕ್ಷ ಆಚಾರ್ಯ ಪ್ರತಾಪನಗರ ಇವರಿಗೆ ವಂದನೆಗಳು. ಮುಂದೆ ವರದಿ ವಾಚನ ಸಾರ್ವಜನಿಕ ಶ್ರೀ ಗೌರಿ ಗಣೇಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಲೀಲಾಧರ ಆಚಾರ್ಯ ಪ್ರತಾಪನಗರ ಇವರಿಂದ. ಶ್ರೀ ಗೌರಿ ಗಣೇಶ ಭಜನಾ ಮಂದಿರ, ಶಿವಶಕ್ತಿ ಮೈದಾನ, ಪ್ರತಾಪನಗರ, ಮಂಗಲ್ಪಾಡಿ. ಇದರ ಪುಟ್ಟ ವರದಿ ವಾಚನವನ್ನು ನಿಮ್ಮ ಮುಂದಿಡಲು ಬಯಸುತ್ತೇನೆ. ಸಾರ್ವಜನಿಕ ಶ್ರೀ ಗೌರಿ ಗಣೇಶ ಭಜನಾ ಮಂದಿರದಲ್ಲಿ ಆಚರಿಸಲ್ಪಡುತ್ತಿರುವ 41ನೇ ಸಾರ್ವಜನಿಕ ಶ್ರೀ ಗೌರಿ ಗಣೇಶೋತ್ಸವದ ಶುಭ ಸಂದರ್ಭದಲ್ಲಿ ಮಂದಿರದ ವರದಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಸಂತೋಷವಾಗುತ್ತಿದೆ. ಹಿಂದೂ ಸಮಾಜದಲ್ಲಿ ಆಧ್ಯಾತ್ಮಿಕ, ಧಾರ್ಮಿಕ, ಸಾಮಾಜಿಕ, ರಾಷ್ಟ್ರೀಯ ಜಾಗೃತಿಯ ಆಶಯಗಳೊಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯಂತೆ ಒಂದಷ್ಟು ಹಿರಿಯರು, ಯುವಕರು ಒಟ್ಟು ಸೇರಿ 1983ರ ಗಣೇಶ ಚತುರ್ಥಿಯ ಶುಭ ಸಂದರ್ಭದಲ್ಲಿ ಪ್ರತಾಪನಗರದ ಈ ಪುಣ್ಯ ಪರಿಸರದಲ್ಲಿ ಸಾರ್ವಜನಿಕ ಶ್ರೀ ಗೌರಿ ಗಣೇಶೋತ್ಸವವನ್ನು ಬಹು ವಿಜೃಂಭಣೆಯಿಂದ ಪ್ರಾರಂಭಿಸಲಾಯಿತು. ಗಣೇಶ ಚತುರ್ಥಿಯ ಮೊದಲ ದಿನ ಗೌರಿ ತೃತೀಯದಂದು ಸೂರ್ಯೋದಯ ಕಾಲದಲ್ಲಿ ಗಣಪತಿ ದೇವರ ಪ್ರತಿಷ್ಠೆಯೊಂದಿಗೆ 3 ದಿನಗಳ ಪರ್ಯಂತ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜತೆಯಲ್ಲಿ ಬಹಳ ವಿಜೃಂಭಣೆಯಿಂದ ಕಳೆದ 4 ದಶಕಗಳಿಂದ ಆಚರಿಸಿಕೊಂಡು ಬರಲಾಗಿದೆ. ಪ್ರಸ್ತುತ ಸಾಮೂಹಿಕ ಶನೀಶ್ವರ ಕಲ್ಪೋಕ್ತ ಪೂಜೆ ಹಾಗೂ 1 ದಿನದ ಭಜನೋತ್ಸವದೊಂದಿಗೆ ಗಣೇಶೋತ್ಸವದ ಸಂಭ್ರಮವನ್ನು 5 ದಿನಗಳಿಗೆ ವಿಸ್ತರಿಸಲ್ಪಟ್ಟಿರುವುದು ಸಂತಸದ ಸಂಗತಿ. ಉತ್ಸವದ ಸಂದರ್ಭದಲ್ಲಿ ವೈದಿಕ ಕಾರ್ಯಕ್ರಮಗಳನ್ನು, ಧಾರ್ಮಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜತೆಯಲ್ಲಿ ಅನ್ನದಾಸೋಹವು ಕೂಡ ಗಣೇಶೋತ್ಸವಕ್ಕೆ ಇನ್ನೊಂದು ಪಾವಿತ್ರತೆಯನ್ನು ತಂದುಕೊಟ್ಟಿರುವುದು ಸಂತಸದ ಸಂಗತಿ. ಪ್ರಾರಂಭದಲ್ಲಿ ಶ್ರೀ ಪರಮೇಶ್ವರ ಬಳ್ಳಕ್ಕುರಾಯ ಅಧ್ಯಕ್ಷರಾಗಿಯೂ, ಶ್ರೀ MK ಅಶೋಕ್ ಕುಮಾರ್ ಹೊಳ್ಳ ಮತ್ತು ಶ್ರೀ ಅಚ್ಯುತ ಆಚಾರ್ಯ ಇವರುಗಳು ಕಾರ್ಯದರ್ಶಿಗಳಾಗಿಯೂ, ಶ್ರೀ ಹರಿಶ್ಚಂದ್ರ ಆಚಾರ್ಯ ಇವರು ಕೋಶಾಧಿಕಾರಿಯಾಗಿಯೂ ಹಾಗೂ 18 ಜನ ಸದಸ್ಯರಿದ್ದಂಥ ಸಮಿತಿಯಿಂದ ಪ್ರಾರಂಭವಾದ ಗಣೇಶೋತ್ಸವವು ಊರ ಪರವೂರ ಭಕ್ತ ಜನರ ಸಹಕಾರದೊಂದಿಗೆ ಬಹು ವಿಜೃಂಭಣೆಯಿಂದ ನಡೆದುಕೊಂಡು ಬಂದು 41 ವರ್ಷಗಳನ್ನು ಪೂರೈಸುತ್ತಿರುವುದು ಸಂತಸದ ಸಂಗತಿ. ಪ್ರಸ್ತುತ ಸಮಿತಿಯಲ್ಲಿ ಶ್ರೀ ದುಗ್ಗಪ್ಪ ಶೆಟ್ಟಿ ತಿಂಬರ ಇವರು ಅಧ್ಯಕ್ಷರಾಗಿಯೂ, ಲೀಲಾಧರಾಚಾರ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿಯೂ, ಶ್ರೀ ನಾರಾಯಣ ಮಣಿಯಾಣಿಯವರು ಕೋಶಾಧಿಕಾರಿಯಾಗಿಯೂ 100ಕ್ಕಿಂತಲೂ ಹೆಚ್ಚು ಸದಸ್ಯರಿರುವ ಸಮಿತಿಯಡಿ 7ನೇ ವರ್ಷದ ಭಜನೋತ್ಸವವು ಸಾಮೂಹಿಕ ಶನೀಶ್ವರ ಕಲ್ಪೋಕ್ತ ಪೂಜೆಯ ಸಹಿತ 41ನೇ ವರ್ಷದ ಸಾರ್ವಜನಿಕ ಶ್ರೀ ಗೌರಿ ಗಣೇಶೋತ್ಸವವು ಬಹು ವಿಜೃಂಭಣೆಯಿಂದ ಸಂಪನ್ನಗೊಳ್ಳುತ್ತಿದೆ. 2017ರಿಂದ ಶ್ರೀ ಗೌರಿ ಗಣೇಶ ಮಂದಿರದ ಪುನರ್ ನಿರ್ಮಾಣ ಕಾರ್ಯ, ಅಭಿವೃದ್ಧಿ ಕಾರ್ಯಗಳ ಪ್ರಕ್ರಿಯೆಗಳು ಚಾಲನೆಗೊಂಡಿದ್ದು ನಿರಂತರ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿದೆ. ಪ್ರಸ್ತುತ ವರ್ಷದ ಮಂದಿರಕ್ಕೆ ನೂತನ ಸುಸಜ್ಜಿತ ಪಾಕಶಾಲೆ, ಉತ್ಸವಾಂಗಣದ ಶಾಶ್ವತ ಚಪ್ಪರ, ಬಾವಿಯ ನವೀಕರಣ, ಮಂದಿರಕ್ಕೆ ಸುಮಾರು 750 ಬಟ್ಟಲುಗಳ ಖರೀದಿ
ಅದನ್ನು ಇಡುವ ವ್ಯವಸ್ಥೆ ಸೇರಿದಂತೆ ಸುಮಾರು 15 ಲಕ್ಷ ರೂಪಾಯಿಗಳ ವೆಚ್ಚದ ಅಭಿವೃದ್ಧಿ ಕಾರ್ಯಗಳು ನಡೆದಿರುವುದು ಸಂತಸದ ಸಂಗತಿ. ಈ ಕಾರ್ಯದ ಯಶಸ್ಸಿನಲ್ಲಿ ಅಧ್ಯಕ್ಷರಾದ ಶ್ರೀ ದುಗ್ಗಪ್ಪ ಶೆಟ್ಟಿಯವರ ನೇತೃತ್ವದಲ್ಲಿ ಉತ್ಸಾಹದಿಂದ ಅಹರ್ನಿಶಿ ತೊಡಗಿಸಿಕೊಂಡು ಎಲ್ಲ ಸಮರ್ಪಿತ ದೇವ ದುರ್ಲಭ ಕಾರ್ಯಕರ್ತರು ಈ ಮಹತ್ ಕಾರ್ಯಕ್ಕೆ ದೇಣಿಗೆ ನೀಡಿ ಸಹಕರಿಸಿದ ಊರ ಪರವೂರ ಸನ್ಮನಸ್ಸಿನ ದಾನಿಗಳು ನಿತ್ಯ ನಿರಂತರ ಶ್ರಮದಾನಿಗಳಾಗಿ ಆಹಾರದ ವ್ಯವಸ್ಥೆಯನ್ನು ಪೂರೈಸಿದ ಉತ್ಸಾಹ ತುಂಬಿದ ಗ್ರಾಮದ ಮನೆಗಳ ತಾಯಂದಿರೆಲ್ಲರಿಗೂ ಕೃತಜ್ಞತೆಗಳೊಂದಿಗೆ ಶ್ರೀ ಮಹಾಗಣಪತಿಯು ಹಾಗೂ ಸ್ಥಳದ ದೈವ ಸಾನ್ನಿಧ್ಯ ಶ್ರೀ ಕಾವಂದ ಗುಳಿಗಜ್ಜನ ಅನುಗ್ರಹ ಸದಾ ಅವರ ಮೇಲಿರಲಿ ಅನ್ನುವುದೇ ಪ್ರಾರ್ಥನೆ. ವಾರದ ಪ್ರತಿ ಶುಕ್ರವಾರ ಭಜನೆಯು ಸಂಪನ್ನಗೊಳ್ಳುತ್ತಿದ್ದು, ಭಜನಾ ಸೇವೆಯಲ್ಲಿ ಪಾಲ್ಗೊಂಡಿರುವ ನಮ್ಮ ಗ್ರಾಮದ ಎಲ್ಲ ಮನೆಗಳೊಂದಿಗೆ ಶ್ರೀ ಮಹಾಗಣಪತಿಯ ಅನುಗ್ರಹಕ್ಕಾಗಿ ಪ್ರಾರ್ಥಿಸುತ್ತಿದ್ದೇವೆ. ಮಂದಿರದಲ್ಲಿ ಒಟ್ಟು ಪ್ರಕ್ರಿಯೆಯಲ್ಲಿ ಗ್ರಾಮದ ಅಪಾರ ಮಾತೃಶಕ್ತಿಯ ಪಾತ್ರ ಮಹತ್ತರವಾಗಿದೆ. ಅವರಿಗೂ ಶ್ರೀ ಗೌರಿ ಗಣೇಶನ ಅನುಗ್ರಹವಿರಲೆಂಬುದು ಪ್ರಾರ್ಥನೆ. ಮಂದಿರದ ನೇತೃತ್ವದಲ್ಲಿ ಶಿಕ್ಷಣ, ಆರೋಗ್ಯ, ಆಪತ್ಕಾಲೀನ ನಿಧಿಯ ಮೂಲಕ ಸಮಾಜದ ಕೊರತೆಗಳನ್ನು ನೀಡಿ ಶಕ್ತಿ ತುಂಬುವ ಪ್ರಯತ್ನ ನಡೆಯುತ್ತಿರುವುದು ಸಂತಸದ ಸಂಗತಿ. ಶುಕ್ರವಾರದ ಪೂಜೆಯನ್ನು ಶ್ರದ್ಧಾಭಕ್ತಿಯೊಂದಿಗೆ ನೆರವೇರಿಸುತ್ತಿರುವ ಶ್ರೀ ರವೀಂದ್ರಾಚಾರ್ಯ ಇವರಿಗೂ ಸಹಕಾರಿಗಳಾಗಿರುವ ಕಾರ್ಯಕರ್ತರಿಗೂ ಕೃತಜ್ಞತೆಗಳು. ಮಂದಿರದ ಹತ್ತಿರದ ಗುಳಿಗಬನದಲ್ಲಿ ಪ್ರತಿ ಮಕರ ಸಂಕ್ರಮಣದಂದು ಉತ್ಸವದ ಸಂದರ್ಭದಲ್ಲಿ ವಿಶೇಷ ಬೆಡಿ ಉತ್ಸವವು ನಡೆಯುತ್ತಿದೆ. ಅದಕ್ಕೆ ಸಹಕರಿಸುತ್ತಿರುವ ಎಲ್ಲರಿಗೂ ಅಭಿನಂದನೆಗಳು. ಗಣೇಶೋತ್ಸವದ ಆಕರ್ಷಕ ವಿಗ್ರಹವನ್ನು ರಚಿಸಿಕೊಟ್ಟವರು ಶ್ರೀ ಮಹೇಶ್ ಆಚಾರ್ಯ ಬಾಯಾರು ಇವರಿಗೂ ಕೃತಜ್ಞತೆಗಳು. ಕಳೆದ ವರ್ಷದ ವಿಗ್ರಹದ ವೆಚ್ಚವನ್ನು ಭರಿಸಿದವರು ಶ್ರೀ ಸುಶೀಲಾ ಗೋಪಾಲ ಇವರಿಗೂ ಧನ್ಯವಾದಗಳು. ಈ ವರ್ಷದ ವಿಗ್ರಹದ ಕೊಡುಗೆ ದಿವಂಗತ ಕಮಲಾ ಶೆಟ್ಟಿ, ದಿವಂಗತ ಲಲಿತಾ ಆರ್ ಶೆಟ್ಟಿ, ಪ್ರತಾಪನಗರ ಮಂಗಲ್ಪಾಡಿ ಇವರ ಸ್ಮರಣಾರ್ಥ ಮಕ್ಕಳ ಸೇವೆ. ಅವರಿಗೂ ಶ್ರೀ ಗೌರಿ ಗಣೇಶನ ಅನುಗ್ರಹವಿರಲಿ ಎಂದು ಪ್ರಾರ್ಥನೆ. ಉತ್ಸವದ ವೈದಿಕ ಕಾರ್ಯಗಳ ನೇತೃತ್ವವನ್ನು ವಹಿಸಿರುವ ಶ್ರೀ ನಟೇಶ್ ಬಳ್ಳಕ್ಕುರಾಯ ಬಳಗದವರು ಅವರಿಗೂ ನಮನಗಳು. ಅನ್ನದಾನವನ್ನು ಪ್ರಾಯೋಜಿಸುತ್ತಿರುವ ಶಿವಶಕ್ತಿ ಫ್ರೆಂಡ್ಸ್ ಕ್ಲಬ್ ಪ್ರತಾಪನಗರ ಹಾಗೂ ಶ್ರೀ ಗಣೇಶ ಕೃಪಾ ವೀರ ಹನುಮಾನ್ ವ್ಯಾಯಾಮ ಶಾಲೆ ಬಳಂಕುಡೆ ಸೊಂಕಾಲು ಇವರಿಗೂ ಪರವೂರ ದಾನಿಗಳಿಗೂ ಕೃತಜ್ಞತೆಗಳು. ಶ್ರೀ ಗೌರಿ ಗಣೇಶನ ಶ್ರೀ ಗುಳಿಗಜ್ಜನ ಅನುಗ್ರಹದಿಂದ ಗಣೇಶ ಮಂದಿರದ ಗುಳಿಗಬನ ಗಾಯತ್ರಿ ಮಂದಿರಗಳನ್ನೊಳಗೊಂಡ ಪ್ರತಾಪನಗರದ ಸಮಸ್ತ ಹಿಂದೂ ಸಮಾಜದ ಅಸ್ಮಿತೆಯ ಪ್ರತೀಕ ಶಿವಶಕ್ತಿ ಮೈದಾನವನ್ನು ಸುಮಾರು 1/2 ಎಕರೆ ಜಾಗವನ್ನು ಅಗ್ನಿಶಾಮಕ ದಳದ ಕಚೇರಿ ನಿರ್ಮಾಣದ ಹೆಸರಿನಲ್ಲಿ ವಶಪಡಿಸಿಕೊಂಡಿದ್ದು, ಸರಕಾರ ತನ್ನ ಆದೇಶವನ್ನು ಹಿಂಪಡೆದು ಅಗ್ನಿಶಾಮಕ ದಳದ ಕಚೇರಿ ನಿರ್ಮಾಣದ ಸ್ಥಳದ ವಿಸ್ತೀರ್ಣವನ್ನು 90 ಸೆಂಟ್ಸ್ಗಳಿಗೆ ಮರು ಆದೇಶವನ್ನು ನೀಡಿರುವುದು ನಮ್ಮೆಲ್ಲರ ಹೋರಾಟಕ್ಕೆ ಸಂದ ಜಯ ಅನ್ನುವ ವಿಷಯವನ್ನು ತಮ್ಮ ಮುಂದಿಡಲು ಅತೀವ ಸಂತಸವಾಗುತ್ತಿದೆ. ಆದರ್ಶ ಮಂದಿರ, ಆದರ್ಶ ಗ್ರಾಮ ಅನ್ನುವ ಪರಿಕಲ್ಪನೆಯೊಳಗಡೆ ಮಂದಿರ ಅಭಿವೃದ್ಧಿಯ ಜತೆಗೆ ಸಾಮಾಜಿಕ ಪರಿವರ್ತನೆ ಹೆಜ್ಜೆಯ ಭಾಗವಾಗಿ ವ್ಯಸನ ಮುಕ್ತ ಜಲ ಸಮೃದ್ಧಿಯುಕ್ತ ಗ್ರಾಮ ಅನ್ನುವ ಸಂಕಲ್ಪ, ಸದ್ಭಾವನಾ ಸಮಾವೇಶ, ಬಾಲಗೋಕುಲ, ಯಕ್ಷಗಾನ ತರಬೇತಿ, ಹಲವು ಕಾರ್ಯಕ್ರಮಗಳ ಮೂಲಕ ನಿತ್ಯ ನಿರಂತರ ಹೆಜ್ಜೆಯನ್ನಿರಿಸುತ್ತಿರುವ ಮಂದಿರದ ಈ ವರ್ಷದ ಗಣೇಶೋತ್ಸವದ ವೇದಿಕೆಯಲ್ಲಿ ಮಾತೃಶಕ್ತಿ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಜಾಗೃತಿ ಸಂದೇಶವನ್ನು ನೀಡಲಿರುವ ಕುಮಾರಿ ಹಾರಿಕಾ ಮಂಜುನಾಥ್ ಬೆಂಗಳೂರು ಇವರಿಗೂ ಗಣಪತಿ ದೇವರ ಅನುಗ್ರಹವಿರಲಿ. ಈ ವೇದಿಕೆಯಲ್ಲಿ ಪ್ರತಾಪನಗರದ ಹಿಂದೂ ಸಮಾಜದ ಹತ್ತು ಹಲವು ವಿಶೇಷತೆಗಳಲ್ಲಿ ಒಂದಾಗಿರುವ ಗ್ರಾಮದಲ್ಲಿರುವ 25ಕ್ಕಿಂತಲೂ ಹೆಚ್ಚು ಮಾತೃಶಕ್ತಿ ಅಧ್ಯಾಪಿಕೆಯರು ಅತಿಥಿಗಳಾಗಿ ಭಾಗವಹಿಸಿರುವುದು ಭವಿಷ್ಯದಲ್ಲಿ ಮಂದಿರದ ಅನೇಕ ಸಾಮಾಜಿಕ ಪರಿವರ್ತನೆ ಕಾರ್ಯಗಳಿಗೆ ಶಕ್ತಿ ತುಂಬುತ್ತದೆ ಅನ್ನುವ ವಿಶ್ವಾಸವಿದೆ. ಗೌರಿ ಗಣೇಶ ಮಂದಿರ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಶಕ್ತಿಯಾಗಿರುವ ಪ್ರತಿಯೊಂದು ವ್ಯಕ್ತಿಗಳ, ಪ್ರತಿಯೊಂದು ಮನೆಗೂ, ಪ್ರತಿಯೊಂದು ಸಂಘದ ಸಭೆ ಸಂಸ್ಥೆಗೂ
ಮಂದಿರ ಸಮಿತಿಯು ಅಭಾರಿಯಾಗಿರುತ್ತದೆ. ಭಕ್ತಾದಿಗಳಾದ ನಿಮ್ಮೆಲ್ಲರ ಸಹಾಯ ಸಹಕಾರಗಳೊಂದಿಗೆ ಗಣೇಶೋತ್ಸವ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆದು ಬರುತ್ತಿದ್ದು, ಇನ್ನು ಮುಂದೆಯೂ ನಿಮ್ಮೆಲ್ಲರ ಸಹಾಯ ಸಹಕಾರಗಳಿಂದ ಮಂದಿರವು ಇನ್ನಷ್ಟು ಬೆಳಗಲಿ. ಇಡೀ ಹಿಂದೂ ಸಮಾಜಕ್ಕೆ ಆಧ್ಯಾತ್ಮಿಕ, ಧಾರ್ಮಿಕ, ಸಾಮಾಜಿಕ ಸ್ಥೈರ್ಯವನ್ನು ತುಂಬುವಲ್ಲಿ ಈ ಮಂದಿರ ಇಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮಗಳು ಮಾದರಿಯಾಗುವಲ್ಲಿ ನಿಮ್ಮೆಲ್ಲರ ಸಲಹೆ ಸಹಕಾರಿಗಳು ನಮ್ಮ ಜೊತೆಯಲ್ಲಿ ಅನ್ನುವ ಆಶಯದೊಂದಿಗೆ ವರದಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ವರದಿ ವಾಚನ ಮಾಡಿದಂತಹ ಶ್ರೀ ಲೀಲಾಧರ ಆಚಾರ್ಯ ಪ್ರತಾಪನಗರ ಇವರಿಗೆ ವಂದನೆಗಳು. ಕಣ್ತಪ್ಪಿಗಾಗಿ ಕ್ಷಮಿಸಿ. ಶ್ರೀ ಗೌರಿ ಗಣೇಶ ಭಜನಾ ಸಂಘದ ಸಕ್ರಿಯ ಕಾರ್ಯಕರ್ತರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಆಗಿರುವಂತಹ ಶ್ರೀ ವಿಶ್ವನಾಥ್ ಆಚಾರ್ಯ ಪ್ರತಾಪನಗರ ಇವರು ಇಹಲೋಕವನ್ನು ತ್ಯಜಿಸಿರುವುದು ಎಲ್ಲರಿಗೂ ಬೇಸರದ ಸಂಗತಿ. ಇವರ ಆತ್ಮಕ್ಕೆ ಶಿರಶಾಂತಿಯನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ಇದೀಗ ಮಾತೃಜಾಗೃತಿ ಸಮಾವೇಶದ ಸದುದ್ದೇಶವನ್ನು ಸವಿವರವಾಗಿ ತಿಳಿಸುವಂತೆ ಕುಮಾರಿ ವೈಷ್ಣವಿ ಶೆಟ್ಟಿ ಇವರಲ್ಲಿ ಕೋರಿಕೆ. ನಾಸ್ತಿ ಮಾತ್ರ ಸಮಂ ತೀರ್ಥಂ, ನಾಸ್ತಿ ಮಾತ್ರ ಸಮಾಗತಿ, ನಾಸ್ತಿ ಮಾತ್ರ ಸಮಂ ತ್ರಾಣಂ, ನಾಸ್ತಿ ಮಾತ್ರ ಸಮಪ್ರಾಪ್ತಃ. ತಾಯಿಗೆ ಸಮಾನಾದ ತೀರ್ಥ ಬೇರೊಂದಿಲ್ಲ, ತಾಯಿಗೆ ಸದೃಶವಾದ ಆಶ್ರಯ ಬೇರೊಂದಿಲ್ಲ, ತಾಯಿಯಂತೆ ರಕ್ಷಿಸುವವರು ಬೇರೊಬ್ಬರಿಲ್ಲ, ತಾಯಿಯಂತಹ ಧರ್ಮಛತ್ರ ಬೇರೊಂದಿಲ್ಲ. ಮಾತೆ ಸಹನೆಯ ಆಗರವೂ ಹೌದು, ತಾಳ್ಮೆಯ ಸಾಗರವೂ ಹೌದು, ಎಲ್ಲ ವಿಧದ ದೈವಿ ಸಂಪತ್ತುಗಳ ಗಣಿಯೂ ಹೌದು. ಈ ಜಗತ್ತಿನಲ್ಲಿ ಪಂಚಭೂತಾತ್ಮಕವಾದ ಶಾರೀರವನ್ನು ನೀಡಿದ ಅಮ್ಮ, ಮಕ್ಕಳಿಗೆ ಸುಸಂಸ್ಕಾರ ನೀಡಿ ವ್ಯಕ್ತಿತ್ವ ನಿರ್ಮಾಣ ಕಾರ್ಯದಲ್ಲಿ ಮಹತ್ವದ ಪಾತ್ರ ವಹಿಸಿ ಭಾರತೀಯ ಪರಂಪರೆಯಲ್ಲೇ ಅತ್ಯಂತ ಗೌರವಾನ್ವಿತಳು, ಪೂಜನೀಯಳೂ ಆಗಿದ್ದಾಳೆ. ಆದರೆ ಪ್ರಸ್ತುತ ಪಾಶ್ಚಿಮಾತ್ಯರ ನಡೆನುಡಿಗಳ ಅನುಕರಣದಿಂದ ಮಾತೆಯರಲ್ಲಿ ಹೆಚ್ಚಿನವರು ಉದ್ಯೋಗಸ್ಥರಾಗಿರುವುದರಿಂದ ಸಾಮಾಜಿಕ ಜಾಲತಾಣಗಳ ಆಕರ್ಷಣೆಯಿಂದ ಅವಿಭಕ್ತ ಕುಟುಂಬಗಳಿಂದ ದೂರ ಸರಿದುವುದರಿಂದ ತಾಯಂದಿರೇ ನಮ್ಮ ಸಂಸ್ಕೃತಿ, ಸಂಸ್ಕಾರಗಳು, ಧಾರ್ಮಿಕ ಕಟ್ಟುಪಾಡುಗಳು, ಸಾಮಾಜಿಕ ಹೊಣೆ, ಮಾನವೀಯ ಮೌಲ್ಯಗಳನ್ನು ಪಾಲಿಸದೇ ಇರುವುದರಿಂದ ಕುಟುಂಬದ ಘನತೆ, ಗೌರವ, ರಕ್ಷಣೆ, ಪ್ರೀತಿ, ಆದರ್ಶ, ಸ್ವಾಭಿಮಾನಗಳು ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಾ ಬರುತ್ತಿದೆ. ಈಗಾಗಲೂ ನಾವು ಬಿಡಬಾರದು ಅನ್ನುವ ದೃಢ ಸಂಕಲ್ಪ ಈ ಮಾತೃ ಜಾಗೃತಿಯ ವೇದಿಕೆಯಿಂದ ಪ್ರತಿಜ್ಞಾ ರೂಪದಲ್ಲಿ ಹೊರಬರಬೇಕು. ಪ್ರತಿಯೊಬ್ಬ ಮಾತೆಯು ತನ್ನ ಕುಟುಂಬ ದೌರ್ಬಲ್ಯಗೊಳ್ಳದಂತೆ, ಮಾನವೀಯ ಮೌಲ್ಯಗಳನ್ನು ದೂರೀಕರಿಸದಂತೆ, ಧಾರ್ಮಿಕ ಭಾವನೆಗಳನ್ನು ತೊರೆಯದಂತೆ ಜಾಗೃತರಾಗಿ ಭಾರತದ ಉತ್ಕೃಷ್ಟ ಸಂಸ್ಕೃತಿ ಪರಂಪರೆಯನ್ನು ಕಾಪಾಡಿಕೊಳ್ಳುತ್ತೇವೆ ಎಂಬ ಸುಂದರ ಸಂದೇಶ ಈ ಮಾತೃ ಜಾಗೃತಿ ವೇದಿಕೆಯಿಂದ ಸಾರಬೇಕಾಗಿದೆ. ಹಾಗಾದಾಗ ಮಾತ್ರ ಕುಟುಂಬ, ಸಮಾಜದ ಬದುಕು ಹಿತಸುಖ ಆಗುತ್ತದೆ. ಸ್ವಾತಂತ್ರ್ಯವೇ ಸ್ವರ್ಗ, ದಾಸ್ಯದ ಬದುಕೇ ನರಕ ಎಂದು ಲೋಕಕ್ಕೆ ಸಾರಿದ ಕೆಳದಿ ಚೆನ್ನಮ್ಮ, ಸಾಹಿತ್ಯ ಲೋಕದಲ್ಲಿ ಶಶಿಯಂತೆ ಪ್ರಕಾಶಿಸಿದ ಸಂಚಿಯ ಹೊನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ ತನ್ನ ಭಕ್ತಿಶೀಲ ಚಾರಿತ್ರ್ಯಗಳಿಂದ ಆದರ್ಶರೆನಿಸಿಕೊಂಡ ಅಕ್ಕ ಮಹಾದೇವಿ, ಆದರ್ಶ ಮಾತೆ, ಆದರ್ಶ ಸತಿ ಎನಿಸಿಕೊಂಡ ಮಾತೆ ಶಾರದಾದೇವಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಉಳ್ಳಾಲ ರಾಣಿ ಅಬ್ಬಕ್ಕಾದೇವಿ, ಕೃಷ್ಣ ಭಕ್ತೆ ಮೀರಾದೇವಿ ತನ್ನ ದೈಯ ನಿಷ್ಠ ಬದುಕನ್ನು ಸಮಾಜಕ್ಕೆ ಸಮರ್ಪಿಸಿದ ಅಹಲ್ಯಾಬಾಯಿ ಹೋಲ್ಕರ್ ಇರಬಹುದು, ಪಾತ್ರ ಸ್ಮರಣೀಯ ತಾಯಿ ಲಕ್ಷ್ಮೀಬಾಯಿ ಕೇಳ್ಕರ್ ಇರಬಹುದು, ವಿದೇಶಿಯಳಾಗಿದ್ದರೂ ಭಾರತೀಯಳಾಗಿ ಸಮರ್ಪಿಸಿಕೊಂಡ ಆ್ಯನಿ ಬೆಸೆಂಟ್ ಇರಬಹುದು, ಭಗಿನಿ ನಿವೇದಿತಾ ಇರಬಹುದು. ಇವರೆಲ್ಲರೂ ತಮ್ಮ ಅದ್ಭುತ ಅಮೋಘ ಜೀವನ ಸಾಧನೆಗಳಿಂದ ಭಾರತದ ಒಬ್ಬರೊಬ್ಬರ ಜೀವನಗಾಥೆಯು ನಮಗೆ ಅನುಕರಣೀಯ, ಆದರ್ಶನೀಯ. ಹೀಗಿರುವಾಗ ಪ್ರತಿ ಮಾತಾ ಭಗಿನಿಯರು
ನಮ್ಮ ಮನೆಯ ಮಕ್ಕಳಾಗಲಿ, ನೆರೆಹೊರೆಯ ಸುತ್ತಮುತ್ತಲಿನ ಸಮಾಜದ ಮಕ್ಕಳಾಗಲಿ ಯಾವತ್ತೂ ಅನ್ಯ ಧರ್ಮೀಯರ ಆಕರ್ಷಣೆಗೆ, ಬಣ್ಣದ ಮಾತುಗಳಿಗೆ ಬಲಿಯಾಗಲು ಬಿಡುವುದಿಲ್ಲ ಎಂಬ ದೃಢ ಪ್ರತಿಜ್ಞೆಯನ್ನು ಕೈಗೊಳ್ಳೋಣ. ನಮ್ಮ ಹಿಂದೂ ಧರ್ಮದ ಚೌಕಟ್ಟಿನೊಳಗೆ ಬರುವ ಎಲ್ಲ ಶ್ರೀಮಂತ ಸಂಸ್ಕಾರಗಳು, ಆಚರಣೆ, ಸಂಪ್ರದಾಯಗಳನ್ನು ಗೌರವಿಸೋಣ ಮತ್ತು ಎಲ್ಲಕ್ಕಿಂತ ನನಗೆ ದೇಶ ಧರ್ಮವೇ ಮಿಗಿಲು ಎಂಬ ರಾಷ್ಟ್ರಭಕ್ತಿಯನ್ನು ನಮ್ಮ ಮಕ್ಕಳಲ್ಲಿ ಮೂಡಿಸುವ ಅಮೃತ ಸಂದೇಶ ಈ ಮಾತೃ ಜಾಗೃತಿ ಸಮಾವೇಶ ವೇದಿಕೆಯಿಂದ ಮೊಳಗಲಿ ಎಂಬುದೇ ನಮ್ಮ ಸದಾಶಯ. ಬಹಳ ಉತ್ತಮವಾದ ಪದಕುಂಜಗಳೊಂದಿಗೆ ಮಾತೃಜಾಗೃತಿ ಸಮಾವೇಶದ ಸದುದ್ದೇಶವನ್ನು ವಿವರಿಸಿದಂತಹ ವೈಷ್ಣವಿ ಶೆಟ್ಟಿ ಪ್ರತಾಪನಗರ ಇವರಿಗೆ ವಂದನೆಗಳು. ಬಂಧುಗಳೇ, ನಮ್ಮ ಪ್ರತಾಪನಗರದ ಗೌರಿ ಗಣೇಶ ಮಂದಿರದ ಚಟುವಟಿಕೆಗಳು ಕೇವಲ ಭಜನೆಗಷ್ಟೇ ಸೀಮಿತವಲ್ಲ. ಪ್ರತಾಪನಗರದ ಪ್ರತಿ ಮನೆಯಲ್ಲಿ ಆಧ್ಯಾತ್ಮಿಕ ಧಾರ್ಮಿಕ ಚಿಂತನೆಯನ್ನು ಮೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ಹೊಂದಿದೆ. ಅದೇ ರೀತಿಯಲ್ಲಿ ಪ್ರತಾಪನಗರದ ನಿವಾಸಿಗಳಾದ ಹಲವಾರು ಮಂದಿ ಶಿಕ್ಷಕರು, ಶಿಕ್ಷಕಿಯರು ಜಿಲ್ಲೆಯ ವಿವಿಧ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಧಾರ್ಮಿಕ ಆಧ್ಯಾತ್ಮಿಕ ಜಾಗೃತಿಯನ್ನು ನಮ್ಮ ಮನೆ ಮಕ್ಕಳಲ್ಲಿ ಮೂಡಿಸುವಲ್ಲಿ ಶಿಕ್ಷಕಿಯರ ಪಾತ್ರ ಹಿರಿದು. ಅಂತಹ ಮಹತ್ವಪೂರ್ಣ ಜವಾಬ್ದಾರಿಯನ್ನು ಹೊತ್ತ ನಮ್ಮೂರಿನ ಶಿಕ್ಷಕಿಯರನ್ನು ಗೌರವಿಸಬೇಕಾದುದು ಇಲ್ಲಿ ಸಂದರ್ಭೋಚಿತ. ಆದ್ದರಿಂದ ನಮ್ಮೂರಿನ ಎಲ್ಲ ಶಿಕ್ಷಕಿಯರನ್ನು ಗೌರವಿಸುವ ಕಾರ್ಯಕ್ರಮವನ್ನು ಇಂದು ನಾವು ಹಮ್ಮಿಕೊಂಡಿರುತ್ತೇವೆ. ಇದೀಗ ವೇದಿಕೆಯ ಮೇಲೆ ವೈಯಕ್ತಿಕ ಗೀತೆಯೊಂದಿಗೆ ಶ್ರೀಮತಿ ಶ್ವೇತಾ ಜಗದೀಶ್ ಪ್ರತಾಪನಗರ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ, ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ. ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಛಲದಲ್ಲಿ, ನಿನ್ನ ನಾಮ ನಿನಾದವಾಗಲಿ ಶ್ರಮಿಪೆನ ಪ್ರತಿ ಕ್ಷಣದಲ್ಲಿ. ನಿನ್ನ ಗೌರವಕ್ಕೆ ದುರು ಬರುವ ಬಲವ ಮುರಿವೆನು ಛಲದಲ್ಲಿ. ಜಗದ ಜನನಿ ಭಾರತದ ಕೇಳಿ ನಲಿಯುವೆ ಮನದಲ್ಲಿ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ, ನಗುತ ನಲಿಯುವ ನಿನ್ನ ವದನವ ನೋಡಿ ನಲಿಯುವುದೆನ್ನೆದೆ. ನಿನ್ನ ದುಃಖಿತ ವದನ ವೀಕ್ಷಿಸಿ ಸಿಡಿಯುವುದೆನ್ನಯ ಹೃದಯವು. ನಿನ್ನ ಮುಖದಲ್ಲಿ ಗೆಲುವು ತರಲು ನೀರುಗೈಯುವೆ ರಕ್ತವ. ಎನ್ನ ಕಣ ಕಣ ತೇದು ಬಸಿಯುವೆ ಪೂರ್ಣ ಜೀವನ ಶಕ್ತಿಯ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ, ನಿನ್ನ ತೇಜವ ಜಗವು ನೋಡಲಿ ಉರಿವ ದೀಪದ ತೆರದಲ್ಲಿ. ಎನ್ನ ಶಕ್ತಿಯ ಗ್ರತವು ಸತತವು ಎರೆಯುತ್ತಿರುವೆನು ಬರದಲ್ಲಿ. ಮಾತೃ ಮಂದಿರ ಬೆಳಗುತ್ತಿರಲಿ ನಾನೇ ನಂದಾದೇವಿಗೆ. ಭಕ್ತಿ ತೆರದಿ ದೇಹ ಉರಿಯಲಿ ಸಾರ್ಥಕತೆ ಈ ಬಾಳಿಗೆ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ, ರುದ್ರನಾಗಿ ವಿರೋಧಿ ವಿಷವನು ಬರದಿ ನಾನದನುಂಗುವೆ. ಜಗವ ಮೆಚ್ಚಿಸಿ ಅದರ ಹೃದಯವ ನಿನ್ನೆಡೆಗೆ ನಾ ಸೆಳೆಯುವೆ. ಸೃಜಿಪೆ ಜಗದಲ್ಲಿ ನಿನ್ನ ಪೂಜಿಪ ಕೋಟಿ ಕೋಟಿ ಭಕ್ತರ. ಕೀರ್ತಿ ಶಿಖರದಿ ಮಾತೆ ಮಂಡಿಸು ಅರ್ಪಿಸುವೆ
ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ, ಶಿರವನಿಡುವೆನು ಅಡಿಯಲಿ. ವಂದನೆಗಳು ಶ್ರೀಮತಿ ಶ್ವೇತಾ ಜಗದೀಶ್ ಪ್ರತಾಪನಗರ ಇವರಿಗೆ. ಬಂಧುಗಳೇ, ಮಾತೃಜಾಗೃತಿ ಸಮಾವೇಶದ ಕೇಂದ್ರ ಬಿಂದು ಕುಮಾರಿ ಹಾರಿಕಾ ಮಂಜುನಾಥ್ ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆಯೂ ಪ್ರತಾಪನಗರದ ಸಂಘ ಗ್ರಾಮಕ್ಕೆ ಆಗಮಿಸಿರುವುದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ಕುಮಾರಿ ಹಾರಿಕಾ ಮಂಜುನಾಥ್ ಕೇವಲ ಸಾಮಾನ್ಯ ವ್ಯಕ್ತಿತ್ವವಲ್ಲ. 2016 ಡಿಸೆಂಬರ್ನಲ್ಲಿ ಸ್ವತಃ ಮೋದಿಜಿ ಅವರೇ ಇವರ ಸಾಧನೆ ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದಾಗ ದೇಶಕ್ಕೆ ಚಿರಪರಿಚಿತರಾದವರು. ಈಕೆ ಬಾಲವಾಗ್ಮಿ, ಕನ್ನಡ, ಹಿಂದಿ ಮತ್ತು ಇಂಗ್ಲಿಷ್ ಭಾಷಣಕಾರರು ಅಲ್ಲದೆ ಭರತನಾಟ್ಯ ಕಲಾವಿದೆ, ಜೊತೆಗೆ ಯೋಗಪಟು. ಇವರ ಸಾಧನೆಗಳನ್ನು ಕಂಡು ಮಾನ್ಯ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಸ್ವತಃ ಇವರನ್ನು ಭೇಟಿಯಾಗಿದ್ದಾರೆ. ಇವರು ಧರ್ಮ ಸಂಸ್ಕೃತಿ ಪ್ರಸಾರಿಣಿ ಪ್ರಶಸ್ತಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ 2023ನೇ ಸಾಲಿನ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಪ್ರಶಸ್ತಿ, ಯುವ ನಕ್ಷತ್ರ ವರ್ತೂರು ಶ್ರೀ ಪ್ರಶಸ್ತಿ, ರಾಜ್ಯದ ಆಶಾ ಕಿರಣ ವಾಯ್ಸ್ ಆಫ್ ನೇಷನ್ ವತಿಯಿಂದ ಯುವ ರತ್ನ, ರೋಟರಿ ಕ್ಲಬ್ ಮೈಸೂರು ವತಿಯಿಂದ 2022ನೇ ಸಾಲಿನ ರೋಟರಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ರೋಟರಿ ಕ್ಲಬ್ ಬೆಂಗಳೂರು ವತಿಯಿಂದ 2024-25ನೇ ಸಾಲಿನ ರೋಟರಿ ಯುವ ಸಾಧಕರ ಪ್ರಶಸ್ತಿ, ಹಾಗೆ ಇನ್ನೂ ಅನೇಕ ಪ್ರಶಸ್ತಿಗಳ ಭಾಜನರು. ಇದೀಗ ನಾವೆಲ್ಲರೂ ಬಹಳ ನಿರೀಕ್ಷೆಯಿಂದ ಆಲಿಸಲು ಹಾತೊರೆಯುತ್ತಿರುವಂತಹ ಜಾಗೃತಿ ಸಂದೇಶ ಕುಮಾರಿ ಹಾರಿಕಾ ಮಂಜುನಾಥ್ ಇವರಿಂದ. ಹರಿ ಓಂ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಷಿತ್ವಾ ಪ್ರಣಮಾಮಿರ್ಮೂರ್ಮುಹುಂ ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜಶಿರತ್ನಾಡ್ಯ ವಂದೇ ಭಾರತ ಮಾತರಂ. ಕ್ಷೇತ್ರದ ಎಲ್ಲ ದೇವದೇವೇರುಗಳ ಗಣೇಶನ ಪಾದರವಿಂದಗಳಿಗೆ ಶರಣಾಗತಿಯನ್ನು ಬೇಡ್ತಾ, ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೆ, ವಿಶೇಷವಾಗಿ ನಾವು ಮೊದಲಿಂದನೂ ಆರಾಧಿಸ್ತಾ ಬಂದಿರುವಂಥ, ಯಾವ ಗುರುವಿಲ್ಲದೆ ಬೆಳಕನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಪೂರ್ವಿಕರು ಹೇಳಿಕೊಟ್ಟಿದ್ದಾರೋ, ಯಾವ ಗುರುವಿಲ್ಲದೆ ಆಧ್ಯಾತ್ಮಿಕ ಲೋಕದ ಅಂತಿಮ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಮ್ಮ ಪೂರ್ವಿಕರು ಇದುವರೆಗೂ ತಿಳಿಸ್ತಾ ಬಂದಿದ್ದಾರೋ ಅಂಥ ಗುರುವಿನ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ಹಳ್ಳಿಗೆ 25 ಜನ ಶಿಕ್ಷಕಿಯರಿದ್ದಾರೆ ಅಂದಾಗ ಅನಿಸ್ತು, ಈ ಹಳ್ಳಿಗೆ ಮತ್ತು ಈ ಊರಿಗೆ ನಾವು ಹೇಳುವಂಥ ವಿಷಯ ಉಳಿದೇ ಇರೋದಿಲ್ಲ ಅಂತ. ಅಷ್ಟು ಜನ ಶಿಕ್ಷಕಿಯರು, ಅಂಥ ಎಲ್ಲ ಬೋಧಕರ ವರ್ಗದಲ್ಲಿರುವಂಥ ಎಲ್ಲ ಅಧ್ಯಾಪಿನಿಯ ಎಲ್ಲ ತಾಯಂದಿರಿಗೆ, ಶಿಕ್ಷಕಿಯರಿಗೆ ನಮನವನ್ನು ಸಲ್ಲಿಸ್ತಾ, ನೆರೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದಿರಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದರವಿಂದಗಳಿಗೆ ನನ್ನ ಹಣೆ ಹೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಬಹುಶಃ ಇಲ್ಲಿಗೆ ಬಂದಾಗ ಬಹಳ ಸಂತೋಷ ಆದಂಥ ಅನೇಕ ವಿಚಾರಗಳಿದ್ದಾವೆ. ಒಂದು, ಸೇರಿರುವಂಥ ತಾಯಂದಿರ ಸಂಖ್ಯೆಯೇ ದೊಡ್ಡದು, ಅದರಲ್ಲೂ ವೇದಿಕೆ ಮೇಲೆ ಕೂತಿರುವಂಥ ತಾಯಂದಿರ ಸಂಖ್ಯೆ ಇನ್ನೂ ವಿಶೇಷವಾದದ್ದು. ಮತ್ತು ಇಲ್ಲಿ ಸಾರ್ವಜನಿಕ ಗಣೇಶೋತ್ಸವ ನಡೀತಾ ಬರ್ತಿರೋದು ಸುಮಾರು 41 ವರ್ಷಗಳಿಂದ, 4 ದಶಕಗಳಿಂದ ಇಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ನಿರಂತರ ಮಾಡ್ತಾ ಬರ್ತಿದ್ದಾರೆ. ಈ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಬಹುಶಃ ಕೇರಳಗೆ ಬಂದಾಗೆಲ್ಲ ಹೆಮ್ಮೆ ಪಡುವಂಥ ವಿಚಾರ ಇದೆ. ನಮ್ಮ ಕರ್ನಾಟಕದಲ್ಲಿರುವಂಥ ಹಿಂದೂಗಳ ಸಮಸ್ಯೆನೇ ಬೇರೆ, ಕೇರಳದಲ್ಲಿರುವಂಥ ಹಿಂದೂಗಳ ಸಮಸ್ಯೆನೇ ಬೇರೆ. ಇಲ್ಲಿರುವಂಥ ಹಿಂದೂಗಳಿಗೆ ಕೇರಳದ ಹಿಂದೂಗಳಲ್ಲಿ ಅನೇಕ ಹಿಂದೂಗಳನ್ನು ಮತಾಂತರಿಸುವಂಥ ಪ್ರಯತ್ನ ನಿರಂತರ ಆಗ್ತಾ ಇರುತ್ತೆ. ಒಂದು, ಹಣದ ಆಮಿಷವನ್ನು ಒಡ್ಡಿ ಹಿಂದೂಗಳನ್ನು ಮತಾಂತರಿಸುವಂಥ ಪ್ರಯತ್ನ ಆಗುತ್ತೆ. ಇಲ್ಲ, ಕತ್ತಿಯ ಅಂಚಿನಲ್ಲಿ ನಿಲ್ಲಿಸಿ ಭಯದಿಂದ ಹಿಂದೂಗಳನ್ನು ಮತಾಂತರಿಸುವಂಥ ಪ್ರಯತ್ನವಾಗುತ್ತೆ. ಇಷ್ಟೆಲ್ಲ ಪ್ರಯತ್ನಗಳು ಶತಮಾನಗಳಿಂದ ಈ ಕೇರಳದಲ್ಲಿ ಆಗ್ತಾ ಬರ್ತಿದ್ರು ಸಹ, ಇದೇ ಕೇರಳದಲ್ಲಿ ಬದುಕಿದ್ದು ಇವತ್ತಿಗೂ ಸಹ ಹಿಂದೂಗಳಾಗಿ ಉಳಿದಿರೋದಿದೆಯಲ್ಲ, ಅದು ವಿಶೇಷ. ಇಲ್ಲಿ ಹೆದರಿಸುವವರು ಎಷ್ಟು ಜನ ಹಿಂದೂಗಳನ್ನು? ಒಂದು ಕೈಲೊಂದು ಸಂಘದ ರಕ್ಷೆಯನ್ನು ಕಟ್ಟಿದರೆ ಈತ ಸಂಗಿ ಬಂದ ನೋಡು ಅಂತ ನಮ್ಮ ಕಡೆ ಕೈ ಮಾಡಿ ತೋರಿಸುವಂಥ ಜನ ಎಷ್ಟು ಜನ ಇದ್ದಾರೆ ಕೇರಳದಲ್ಲಿ?
ದೇವಸ್ಥಾನಕ್ಕೆ ಹೋಗುವಂತ ಹೆಣ್ಣು ಮಕ್ಕಳು ಹಣೆಗೆ ತಿಲಕವನ್ನ ಇಟ್ಕೊಂಡು ಹೋಗ್ತಾ ಇದ್ರೆ ಹಿಂದೂಗಳು ಹೋಗ್ತಾ ಇದ್ದಾರೆ ನೋಡಿ ಅಂತ ತೋರಿಸುವಂತ ಜನ ಎಷ್ಟು ಜನ ಇದ್ದಾರೆ ಇಲ್ಲಿ ಬಂದಾಗೆಲ್ಲ ಹೆಮ್ಮೆ ಆಗುತ್ತೆ ನನ್ನ ನೆಚ್ಚಿನ ಬಂಧುಗಳೇ. ಕೇರಳದಲ್ಲಿ, ಅದರಲ್ಲೂ ಕಾಸರಗೋಡಿನಲ್ಲಿ ಸುತ್ತಮುತ್ತ 10 ಅನ್ಯಮತಿಯರ ಮನೆ, ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಕೊಂಡಿರ್ತಾರೆ. ಅದರ ಮಧ್ಯದಲ್ಲಿ ಒಬ್ಬ ಹಿಂದುವಿನ ಸಣ್ಣ ಮನೆ ಇದ್ರೂ ಕೂಡ ಆ ಮನೆ ಮೇಲೆ ಭಗವದ್ಧ್ವಜವನ್ನು ಹಾರಿಸಿ ನಿಂತಿರ್ತಾನೆ. ಆ ಹಿಂದೂ ಸ್ವಾಭಿಮಾನ ಅಂತದ್ದು ಇಲ್ಲಿನ ಹಿಂದೂಗಳ ಸ್ವಾಭಿಮಾನ. ಅದಕ್ಕೆ ಹೇಳೋದು, ಕೇರಳದ ಹಿಂದೂಗಳು ಯಾರು ಅಂದ್ರೆ ಹೆದರಿಸುವವರು ಹಲವರು, ಹೆದರುವವರು ಕೆಲವರು, ಆದರೆ ಹೆದರಿಕೆಯನ್ನು ಹೆದರಿಸಿ ನಿಲ್ಲುವವರಿದ್ದಾರಲ್ಲ ಅಂತ ಹಿಂದೂಗಳು ಕೇರಳದಲ್ಲಿದ್ದೀರಾ. ನಿಮ್ಮಲ್ಲಿರುವಂಥ ಹಿಂದುತ್ವ ಅಂತಹದ್ದು ಅದನ್ನು ನೋಡಿದಾಗ ಬಹಳ ಹೆಮ್ಮೆ ಆಗುತ್ತೆ ನನ್ನ ನೆಚ್ಚಿನ ಬಂಧುಗಳೇ. ಇದೇ ಹಿಂದುತ್ವ ಹೀಗೆ ಉಳಿಸಬೇಕಾಗಿದೆ. ಬಹುಶಃ ಗಣೇಶೋತ್ಸವ ಶುರು ಮಾಡಿದ್ದು ಅದಕ್ಕೆ ಲೋಕಮಾನ್ಯ ತಿಲಕರು. ನಮ್ಮ ಎಲ್ಲ ಹಬ್ಬಗಳಿಗೂ ಪೌರಾಣಿಕ ಇತಿಹಾಸ ಇದ್ರೆ ಸಾರ್ವಜನಿಕ ಗಣೇಶೋತ್ಸವ ಒಂದಕ್ಕೆ ಮಾತ್ರ ಕ್ರಾಂತಿಯ ಇತಿಹಾಸ ಇರೋದು. ಈ ಗಣೇಶೋತ್ಸವ ಹುಟ್ಟಿದ್ದೇ ಕ್ರಾಂತಿಯನ್ನು ಶುರು ಮಾಡಲಿಕ್ಕೋಸ್ಕರ. ಈ ಗಣೇಶೋತ್ಸವದಿಂದ ಆದದ್ದೆಲ್ಲವೂ ಕ್ರಾಂತಿಯ ನಮ್ಮ ದೇಶದಲ್ಲಿ. ಸ್ವತಂತ್ರ ಪೂರ್ವದಿಂದಲೂ ಸುಮಾರು 130 ವರ್ಷಗಳ ಹಿಂದೆ ಲೋಕಮಾನ್ಯ ತಿಲಕರು ಗರ್ಭಗುಡಿಯಲ್ಲಿದ್ದಂಥ ಗಣಪನನ್ನ ಬೀದಿಗೆ ತಂದಿಟ್ರು. ಸಾರ್ವಜನಿಕ ಗಣೇಶೋತ್ಸವವನ್ನು ಶುರು ಮಾಡಿದ್ರು. ಯಾಕೆ? ನಾವು ಮೊದಲಿಂದನೂ ಹೇಳ್ತಾ ಬರ್ತಾ ಇದ್ವಿ, ಗಣೇಶನನ್ನ ಎಲ್ಲ ಪೂಜೆಯ ಮುಖ್ಯವಾಗಿ ಮೊದಲಿನಲ್ಲೇ ಆರಾಧಿಸೋದು ನಾವು. ವೇದಗಳ ಕಾಲದಿಂದಲೂ ಋಗ್ವೇದದಲ್ಲೂ ಕೂಡ ಗಣಪನನ್ನು ಆರಾಧಿಸ್ತಾ ಬಂದ್ವಲ್ಲ ನಾವು. ಗಣನಾಂತ್ವಾ ಗಣಪತಿಗುಂ ಹವಾಮಹಿ ಕವಿಂ ಕಬೀಣ ಮುಪುಮುಷ್ಟವಸ್ತಮ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಆನ ಶೃಣ್ವನ್ನೋತಿ ಬಿತ್ಸಿದ ಸಾಧನಂ ಅಂತ ನಾವು ಋಗ್ವೇದದ ಕಾಲದಿಂದಲೂ ಗಣಪನನ್ನು ಆರಾಧಿಸ್ತಾ ಬಂದ್ವಿ. ಏನಂತ? ಎಲ್ಲ ಗಣಗಳಿಗೆ, ಎಲ್ಲ ಮಂತ್ರಗಳಿಗೆ ಅಧಿಪತಿಯಾಗಿರುವಂಥ, ಮಂತ್ರಗಳಲ್ಲಿ ಪ್ರಾಣಶಕ್ತಿಯನ್ನು ತುಂಬುವಂಥ ಮಂತ್ರಗಳ ಅಧಿಪತಿ ಗಣಪತಿ ಅಂತ. ಆ ಗಣಪತಿಯನ್ನು ನಾವು ಆರಾಧಿಸೋದೇ ಮಂತ್ರಗಳಲ್ಲಿ ಪ್ರಾಣಶಕ್ತಿ ತುಂಬಲಿ ಅಂತ. ಆ ಗಣಪನನ್ನ ಬೀದಿಗೆ ತಂದು ಸಾರ್ವಜನಿಕ ಗಣೇಶೋತ್ಸವವನ್ನು ಶುರು ಮಾಡಿದಂಥ ಲೋಕಮಾನ್ಯ ತಿಲಕರಿದ್ದಿದ್ದು ಒಂದೇ ಒಂದು ಕನಸು, ಮಂತ್ರಗಳಿಗೆ ಪ್ರಾಣಶಕ್ತಿಯನ್ನು ತುಂಬಿದಂಥ ಗಣಪತಿ ಇನ್ನು ಮುಂದೆ ಹಿಂದೂಗಳಲ್ಲೂ ಅದೇ ಪ್ರಾಣಶಕ್ತಿಯನ್ನು ತುಂಬಲಿ. ನಮ್ಮ ಧರ್ಮಕ್ಕೆ ಬೇಕಾಗಿತ್ತು ಅಂದಿನ ಕಾಲದಲ್ಲಿ ಪ್ರಾಣಶಕ್ತಿ. ಇಡೀ ಭಾರತ ದೇಶವನ್ನ ಒಗ್ಗೂಡಿಸ್ಲಿಕ್ಕೋಸ್ಕರ, ಇಡೀ ಭಾರತದಲ್ಲಿದ್ದಂಥ ಹಿಂದೂ ಸಮಾಜವನ್ನ ಮತ್ತೊಮ್ಮೆ ಬಡಿದೆಬ್ಬಿಸ್ಲಿಕ್ಕೋಸ್ಕರ ಸಾರ್ವಜನಿಕ ಗಣೇಶೋತ್ಸವನ್ನ 130 ವರ್ಷಗಳ ಹಿಂದೆ ಲೋಕಮಾನ್ಯ ತಿಲಕರು ಶುರು ಮಾಡಿದ್ರು. ಅವರು ಶುರು ಮಾಡಿದಂಥ ಆ ಮಹಾರಾಷ್ಟ್ರದ ಗಣಪತಿಯ ಪೆಂಡಾಲ್ಗಳಿಂದ ಎಂಥೆಂಥ ಕ್ರಾಂತಿಗಳಾದವು. ಆ ಒಂದು ಗಣಪತಿಯ ಪೆಂಡಾಲ್ನಿಂದ ಎದ್ದು ಬಂದಂಥ ಕ್ರಾಂತಿಕಾರಿಗಳು ಎಂಥೆಂಥ ದಿಗ್ಗಜರಾದರು. ಬಾಲಗಂಗಾಧರ ತಿಲಕರು ಶುರು ಮಾಡಿದಂಥ ಗಣೇಶೋತ್ಸವ ಅದನ್ನ ಹಳ್ಳಿಗೂ ತಲುಪಿಸುವಂಥ ಕೆಲಸವನ್ನ ಮಾಡಿದ್ದು ಇವತ್ತಿಗೂ ನಾವು ಆರಾಧಿಸುವಂಥ ಸ್ವತಂತ್ರ ವೀರ ಅನಿಸ್ಕೊಳ್ಳುವಂಥ ವೀರ ಸಾವರ್ಕರ್ ಅವರು. ವಿನಾಯಕ ದಾಮೋದರ ಸಾವರ್ಕರ್ ಅವರು ಗಣಪತಿಯ ಉತ್ಸವವನ್ನು ಹಳ್ಳಿಗೂ ತಲುಪಿಸಿದ್ರು. ಈ ಗಣಪತಿಯ ಸಾರ್ವಜನಿಕ ಗಣೇಶೋತ್ಸವದ ಕಾರ್ಯದಿಂದ ತಯಾರಾದಂಥ ವೀರ ಸಾವರ್ಕರ್ ಅವರು. ಇಡೀ ಅಭಿನವ ಭಾರತ ಸಂಘಟನೆ ಕ್ರಾಂತಿಕಾರಿಗಳು ಹುಟ್ಕೊಂಡಿದೆ ಈ ಗಣೇಶ ಪಂಡಾಲ್ಗಳಿಂದ. ಹಳ್ಳಿನ ಮನೆಯಲ್ಲಿ ಕೂತಿದ್ದಂಥ ಹಿಂದೂಗಳನ್ನೆಲ್ಲ ಹೊರಗೆ ತಂದರು. ಯಾವ ಹೆಸರಿನಲ್ಲಿ? ಧರ್ಮದ ಹೆಸರಿನಲ್ಲಿ ಹೊರಗೆ ತಂದು ಅವರಲ್ಲಿ ಜಾಗೃತಿಯನ್ನು ಮೂಡಿಸಿ ದೇಶದ ಕಾರ್ಯಕ್ಕೆ ಅಂತ ಮುಂದುವರಿಸಿದ್ರು ಲೋಕಮಾನ್ಯ ತಿಲಕರು. ಈ ಒಂದು ಗಣೇಶೋತ್ಸವದ ಹಬ್ಬಕ್ಕಿರುವಂಥ ಇತಿಹಾಸ, ಕ್ರಾಂತಿ ಇತಿಹಾಸ ಅಂತದ್ದು. 130 ವರ್ಷಗಳ ಹಿಂದೆ ನಮ್ಮ ದೇಶದ ಜನರನ್ನ ಒಗ್ಗೂಡಿಸ್ಲಿಕ್ಕೋಸ್ಕರ ಭಾರತದಲ್ಲಿರುವಂಥ ಬ್ರಿಟಿಷರನ್ನ ಹೊರದಬ್ಬಿ ಭಾರತಕ್ಕೆ ಸ್ವತಂತ್ರವನ್ನ ತಂದುಕೊಡ್ಲಿಕ್ಕೋಸ್ಕರ ಸ್ವತಂತ್ರ ಲಕ್ಷ್ಮಿಯ ಆಹ್ವಾನೆಗೋಸ್ಕರ ಗಣಪತಿಯ ಸಾರ್ವಜನಿಕ ಗಣೇಶೋತ್ಸವವನ್ನು ಶುರು ಮಾಡಿದ್ರು. ಆದರೆ ಈಗ 130 ವರ್ಷಗಳ ನಂತರ ನನ್ನ ನೆಚ್ಚಿನ ಬಂಧುಗಳೇ, ಈಗ ಗಣಪತಿಯ ಸಾರ್ವಜನಿಕ ಗಣೇಶೋತ್ಸವದಿಂದ ನಮಗೇನಾಗಬೇಕು ಅಂದರೆ ಮತ್ತೊಮ್ಮೆ ಧರ್ಮದಲ್ಲಿರುವಂಥ ಧರ್ಮ ಜಾಗೃತಿ ಆಗಬೇಕಾಗಿದೆ. ಪ್ರತಿಯೊಬ್ಬ ಹಿಂದುವಿನಲ್ಲೂ ಆ ಧರ್ಮ ಜಾಗೃತಿಯ ಪ್ರಚಂಡಾಗ್ನಿಯನ್ನು ಮೂಡಿಸಬಲ್ಲ ಸಾಮರ್ಥ್ಯ ಇರೋದು ಆ ಗಣಪತಿಗೆ ಮಾತ್ರ. ನಮ್ಮಲ್ಲಿ ಮತ್ತೊಮ್ಮೆ ಪ್ರಾಣಶಕ್ತಿಯನ್ನು ತುಂಬುವಂಥ ಸಾಮರ್ಥ್ಯ ಇರೋದು ಆ ವಿದ್ಯಾವಾರಿಧಿಯಾದಂಥ ಗಣಪತಿಗೆ ಮಾತ್ರ. ಅದಕ್ಕೆ ಆ ಗಣೇಶನನ್ನು ಆರಾಧಿಸುವ ಮೂಲಕ ಆ ಗಣೇಶ ಯಾವ ಮಂತ್ರಗಳಿಗೆ ಅಧಿಪತಿಯಾಗಿದ್ದಾನೋ, ಯಾವ ಶ್ಲೋಕಗಳಿಗೆ, ಯಾವ ಗ್ರಂಥಗಳಿಗೆ, ಯಾವ ಕೃತಿಗಳಿಗೆ ಅಧಿಪತಿಯಾಗಿದ್ದಾನೋ ಆ ಕೃತಿಗಳ, ಆ ಗ್ರಂಥದ, ಆ ಮಂತ್ರಗಳ ಸಾರವನ್ನ ಪ್ರತಿಯೊಬ್ಬರಿಗೂ ತಲುಪಿಸುವಂಥ ಕೆಲಸ ಇವತ್ತು ಗಣೇಶನೇ ಮಾಡಬೇಕಾಗಿದೆ. ನಮ್ಮಲ್ಲಿ ಮತ್ತೊಮ್ಮೆ ಜಾಗೃತಿ ಬರಬೇಕಂದ್ರೆ ಅಲ್ಲಿಂದಲೇ ಶುರುವಾಗಬೇಕು. ದಯಾನಂದ ಸರಸ್ವತಿ ಅವರು ಹೇಳಿದ್ರಲ್ಲ, ಒಂದು ಕರೆಯನ್ನು ಕೊಟ್ಟಿದ್ರು, ಬ್ಯಾಕ್ ಟು ವೇದಾಸ್, ಮರಳಿ ಬನ್ನಿ ವೇದಗಳಿಗೆ. ನಮ್ಮ ಗ್ರಂಥಗಳು, ನಮ್ಮ ಪುರಾಣಗಳು, ನಮ್ಮ ಉಪನಿಷತ್ತುಗಳು ಇದನ್ನ ಮತ್ತೊಮ್ಮೆ ಸಾರಿ ನಮಗೆ ತಿಳಿಸುವಂತ ಅವಶ್ಯಕತೆ ಇದೆ. ಏನಕ್ಕೆ? ಆ ಗ್ರಂಥಗಳಲ್ಲಿರುವಂಥ ಸಾರ ನಮ್ಮಲ್ಲಿ ಮತ್ತೊಮ್ಮೆ ಅರ್ಥ ಆದಾಗ ಮಾತ್ರ ಈಗ ಧರ್ಮ ಜಾಗೃತಿ ಆಗೋದು. ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ವಿಶೇಷವಾಗಿ ಭಗವದ್ಗೀತೆಯ ಶ್ಲೋಕವನ್ನ ಮಕ್ಕಳಿಗೆ ಮತ್ತೆ ಹೇಳಿಸ್ಬೇಕು ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜಕ್ಕೆ ಬೇಕಾಗಿರೋದು ಭಗವದ್ಗೀತೆ. ಯಾಕೆ?
ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ಅರ್ಜುನ ತನ್ನ ಶಸ್ತ್ರಾಸ್ತ್ರಗಳನ್ನೆಲ್ಲ ಕೈ ಚೆಲ್ಲಿ ಇನ್ನು ನನ್ನ ಕೈಲಿಂದ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ ಕೃಷ್ಣ ಅಂತ ಶರಣಾಗತನಾಗಿ ಕೂತು ಬಿಟ್ನು. ಅದೇ ಪರಿಸ್ಥಿತಿ ಹಿಂದೂ ಸಮಾಜಕ್ಕೆ ಬಂದಿದೆ. ನಮ್ಮ ಧರ್ಮ ಕಾರ್ಯವನ್ನು ಮರೆತು ಕೂತಿದ್ದೀವಿ ಹಿಂದೂಗಳು. ಈಗ ಆ ಹಿಂದೂಗಳನ್ನ ಮತ್ತೊಮ್ಮೆ ಬಡಿದೆಬ್ಬಿಸ್ಲಿಕ್ಕೋಸ್ಕರ ಯಾವ ರೀತಿ ಅರ್ಜುನನ್ನ ಬಡಿದೆಬ್ಬಿಸ್ಲಿಕ್ಕೆ ಕೃಷ್ಣ ಗೀತಾಚಾರ್ಯ ಕೃಷ್ಣನಾಗಿ ಗೀತೋಪದೇಶವನ್ನ ಮಾಡಿದ್ರು. ಆ ಭಗವದ್ಗೀತೆ 2ನೇ ಅಧ್ಯಾಯದ 2ನೇ ಮತ್ತು 3ನೇ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಂಪುಟ ಸ್ಥಿತಂ ಅನಾರ್ಯ ದುಷ್ಟನ ಸ್ವರ್ಗ ಮಕೃತಿಕರಂ ಅರ್ಜುನ ಕ್ಲೈಬ್ಯ ಮಸ್ಮಗಂ ಭಾರತ ನೈತಿತ್ವಪದ್ಯತೆ ಶುದ್ಧ ಹೃದಯ ದೌರ್ಬಲ್ಯಂ ತೆಕ್ತೋದಿಷ್ಟ ಪರಂತಪ. ಅರ್ಜುನ, ಈಗ ನಿನ್ನ ಧರ್ಮ ಕಾರ್ಯವನ್ನು ಮರೆತು ಶಸ್ತ್ರಾಸ್ತ್ರಗಳನ್ನು ಕೈಬಿಟ್ಟು ಕೂರೋದಲ್ಲಪ್ಪ, ನಿನ್ನ ಧರ್ಮ ಕಾರ್ಯ ನೆನಪಿಸ್ಕೋ, ನಿನ್ನ ಕರ್ಮಯೋಗವನ್ನು ನೆನಪಿಸ್ಕೋ. ನೀನು ಅಕಸ್ಮಾತ್ ಧರ್ಮ ಕಾರ್ಯ ಮಾಡೋದನ್ನ ಈಗ ತ್ಯಜಿಸಿ ಕೂತರೆ ನಿನ್ನ ಪೂರ್ವಿಕರಿಗೆ ನೀನು ಮಾಡುವಂತ ಅವಮಾನ. ಕೃಷ್ಣ ಕೊಟ್ಟಂತ ಆದರ್ಶ ಯಾವುದು? ಅರ್ಜುನನಿಗೆ ಧರ್ಮದ ಕಾರ್ಯವನ್ನ ಮಾಡು. ನೀನು ಧರ್ಮದ ಕಾರ್ಯ ಮಾಡಿದ್ರೆ ನೀನು ಹಿಂದೆ ನನ್ನ ಸದಾಕಾಲ ನಿಂತಿರ್ತೀನಿ. ಭಗವದ್ಗೀತೆ 18ನೇ ಅಧ್ಯಾಯದ ಕೊನೆ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿದ್ದನ್ನೇ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ. ಎಲ್ಲಿ ನಾನು ಕೃಷ್ಣ ಇರ್ತೀನೋ, ನನ್ನ ಮುಂದೆ ಧರ್ಮವನ್ನ ಪಾಲಿಸುವಂತ ನಿನ್ನಂತ ಅರ್ಜುನರಂತಹ ಧರ್ಮ ಕಾರ್ಯವನ್ನ ಮಾಡುವವರು ಇರ್ತಾರೋ ಅಲ್ಲೆಲ್ಲ ಧರ್ಮಕ್ಕೆ ಜಯ ಆಗುತ್ತೆ. ಈಗ ಬೇಕಾಗಿರೋದು ನಮಗದೇ. ಕೃಷ್ಣ ಕೊಟ್ಟಂತ ಗೀತಾಚಾರ್ಯ ಕೃಷ್ಣ ಕೊಟ್ಟಂತ ಆದರ್ಶ ಧರ್ಮ ಕಾರ್ಯಕ್ಕೋಸ್ಕರ ಮತ್ತೊಮ್ಮೆ ನಾವೆಲ್ಲ ಜಾಗೃತಿಯಾಗಿ ಎದ್ದು ನಿಲ್ಲೋದು. ಯಾಕೆ ಸಂದರ್ಭದಲ್ಲಿ ಜಾಗೃತವಾಗಬೇಕು ಅಂದ್ರೆ ಕಾರಣ ಇಷ್ಟೇ. ನಮ್ಮ ಸುತ್ತಮುತ್ತ ಎಂತೆಂಥ ಸಮಾಜಘಾತಕ ಕೃತ್ಯಗಳು ನಡೀತಾ ಇದ್ದಾವೆ ಅಂತ ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಬಾಳ ಹಿಂದೆ ಬೇಡ, ಈಗಲೇ ಪ್ರಸ್ತುತ ಕಳೆದ 1-2 ವಾರಗಳಿಂದ ಬಾಂಗ್ಲಾದಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಾಗಿದೆ ಯೋಚನೆ ಮಾಡಿ ನೋಡಿ ನನ್ನ ನೆಚ್ಚಿನ ಬಂಧುಗಳೇ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮನೆಯನ್ನು ಹುಡುಕಿ ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಾಟ ಮಾಡಲಾಗ್ತಾ ಇದೆ. ಹಿಂದೂಗಳ ಮನೆಗೆ ಬೆಂಕಿ ಹಚ್ಚಲಾಗ್ತಾ ಇದೆ. ಹಿಂದೂಗಳನ್ನ ಬೀದಿಗೆ ಎಳೆದು ತಂದು ಹಿಂದೂಗಳನ್ನ ಬೀದಿ ಮಧ್ಯದಲ್ಲಿ ನಿಲ್ಲಿಸಿ ಒಡೆಯಲಾಗ್ತಾ ಇದೆ. ಬಾಂಗ್ಲಾದೇಶದಲ್ಲಿ ಪ್ರಸ್ತುತ ಆಗ್ತಾ ಇರುವಂತ ಘಟನೆ, ಹಿಂದೆ ಆಗಿದ್ದ ಇತಿಹಾಸ ಅಲ್ಲ, ನಮ್ಮ ಕಣ್ಣು ಮುಂದೆ ನಡೀತಾ ಇದೆ ಈ ಘಟನೆಗಳು. ಯಾಕಿಂತ ಪರಿಸ್ಥಿತಿ ಬಂತು ಹಿಂದೂ ಸಮಾಜಕ್ಕೆ? ಜಾಗೃತಿಯ ಕೊರತೆ. ಇದೇ ಘಟನೆ ಇದೇ ರೀತಿಯಲ್ಲಿ ಸುಮಾರು 3.5 ದಶಕಗಳ ಹಿಂದೆ, 35 ವರ್ಷಗಳ ಹಿಂದೆ ಕಾಶ್ಮೀರದಲ್ಲೂ ಆಗಿತ್ತು. ಕಾಶ್ಮೀರದ ಹಿಂದೂಗಳನ್ನ ಕಾಶ್ಮೀರದಿಂದ ಓಡಿಸಲಾಗಿತ್ತು. ಏನಂತ? ಕಾಶ್ಮೀರದ ಸ್ಟೇಟ್ ಇನ್ ಟರ್ಬುಲೆನ್ಸ್ ಎಂಬ ಪುಸ್ತಕದಲ್ಲಿ ಲೇಖಕರು ದಾಖಲಿಸ್ತಾರೆ. ಕಾಶ್ಮೀರದಲ್ಲಿ ಘೋಷಣೆಗಳು ಕೂಗಲಾಯಿತು. ಏನಂತ? ಕಾಶ್ಮೀರದ ಹಿಂದೂಗಳೇ, ನಿಮ್ಮ ಹೆಣ್ಣು ಮಕ್ಕಳನ್ನ ಕಾಶ್ಮೀರದಲ್ಲೇ ಬಿಟ್ಟು ನೀವು ಕಾಶ್ಮೀರವನ್ನು ಬಿಟ್ಟು ತೊಲಗಿ. ಅಲ್ಲಿಂದ ಕಾಶ್ಮೀರದಲ್ಲಿ ಹಿಂದೂಗಳ ನರಮೇಧಗಳಾಯಿತು. ಉಳಿದಂತ ಹಿಂದೂಗಳು ಕಾಶ್ಮೀರದಿಂದ ಓಡೋಡಿ ಬಂದ್ರು. ಕಾಶ್ಮೀರದಲ್ಲಾದಂಥ ಘಟನೆ ಈಗ ಪ್ರಸ್ತುತ ನಮ್ಮ ಕಣ್ಣು ಮುಂದೆ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂಥ ಘಟನೆ. ಅಷ್ಟೆಲ್ಲ ದೂರ ಬೇಕಾಗಿಲ್ಲ. ಇದೇ ಕೇರಳದಲ್ಲಿ ಎಂತೆಂಥ ಘಟನೆಗಳಾಗ್ತಾವೆ ಹಿಂದೂಗಳ ವಿರೋಧವಾಗಿ. ಹಿಂದೂ ಕಾರ್ಯಕರ್ತರ ಮೇಲೆ ಎಷ್ಟು ದಾಳಿಗಳಾಗಿದ್ದಾವೆ, ಹಿಂದೂಗಳ ಮನೆಗಳ ಮೇಲೆ ಎಷ್ಟು ದಾಳಿಗಳಾಗಿದ್ದಾವೆ ಯೋಚನೆ ಮಾಡಿ ನೋಡಿ ನನ್ನ ನೆಚ್ಚಿನ ಬಂಧುಗಳೇ. ಈಗಲ್ಲದೆ ಇನ್ಯಾವಾಗ ಹಿಂದೂ ಸಮಾಜ ಜಾಗೃತವಾಗೋದು? ಹಿಂದೂಗಳ ಮೇಲೆ ಇಷ್ಟೆಲ್ಲ ದಾಳಿಗಳಾಗ್ತಾ ಇದ್ದಾವೆ. ಹಿಂದೂಗಳ ಮನೆ ಮೇಲೆ ದಾಳಿ ಆಗೋದು ಬಿಡಿ, ನಮ್ಮ ಮನೆಯಲ್ಲಿರುವಂತ ಹಿಂದೂ ಹೆಣ್ಣು ಮಕ್ಕಳನ್ನ ಲವ್ ಜಿಹಾದ್ಗೆ ಬಲಿಯಾಗಿ ತಗೊಂತಿದ್ದಾರೆ. ಲವ್ ಜಿಹಾದ್ ನಡೀತಾ ಇದೆ ದೇಶದಾದ್ಯಂತ, ಲ್ಯಾಂಡ್ ಜಿಹಾದ್ ನಡೀತಾ ಇದೆ ದೇಶದಾದ್ಯಂತ. ಅದರಲ್ಲೂ ನಿಮ್ಮ ಕೇರಳದಲ್ಲಿ ಲ್ಯಾಂಡ್ ಜಿಹಾದ್ ಎಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ ಯೋಚನೆ ಮಾಡಿ. ನಮ್ಮ ಹೆಣ್ಣು ಮಕ್ಕಳನ್ನು ರಕ್ಷಿಸಿಕೊಳ್ಬೇಕು, ನಮ್ಮ ಭೂಮಿಯನ್ನ ರಕ್ಷಿಸಿಕೊಳ್ಬೇಕಾಗಿದೆ, ಇಡೀ ಹಿಂದೂ ಸಮಾಜದ ರಕ್ಷಣೆ ಮಾಡ್ಕೊಳ್ಬೇಕಾಗಿದೆ. ಯಾವಾಗ ಆಗೋದು ರಕ್ಷಣೆ? ಹಿಂದೂಗಳು ಜಾಗೃತರಾದಾಗ ಮಾತ್ರ. ಜಾಗೃತಿ ಸಭೆ ಅಂದ್ರೆ ಇಷ್ಟೇ ನನ್ನ ನೆಚ್ಚಿನ ಬಂಧುಗಳೇ. ಮನೆಗಳಲ್ಲಿ ಜಾಗೃತಿ, ಮಾತೃಶಕ್ತಿಯ ಜಾಗೃತಿ ಅಂತ ಕಾರ್ಯಕ್ರಮ ಮಾಡಿದ್ದೇನಕ್ಕೆ ಅಂದ್ರೆ ಕಾರಣ ಇಷ್ಟೇ. ಇಡೀ ಧರ್ಮದ ಜಾಗೃತಿ ಆಗಬೇಕು, ಇಡೀ ಧರ್ಮ ಉಳಿಬೇಕು. ಯಾರಿಂದ ಸಾಧ್ಯ ಆಗುತ್ತೆ? ಅದು ಹೆಣ್ಣು ಮಕ್ಕಳಿಂದ ಮಾತ್ರ ಸಾಧ್ಯ ಆಗೋದು. ಇಷ್ಟು ಜನ ತಾಯಂದಿರ ಸಂಖ್ಯೆಯನ್ನು ನೋಡಿ ಹೆಮ್ಮೆ ಆಯಿತು. ಇದುವರೆಗೂ ನಮ್ಮ ಧರ್ಮ ಉಳಿದುಕೊಂಡು ಬಂದಿದೆ, ನಮ್ಮ ಮಠ ಮಂದಿರಗಳು ಉಳಿದುಕೊಂಡು ಬಂದಿದ್ದಾವೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ತಾಯಂದಿರೇ. ನಮ್ಮ ತಾಯಂದಿರಿಂದ ಮಾತ್ರ ಇವತ್ತಿಗೂ ಧರ್ಮ ಉಳಿದುಕೊಂಡು ಬಂದಿರೋದು. ಯಾಕೆ ಅಂದ್ರೆ ಇಷ್ಟು ವರ್ಷಗಳ ಕಾಲ ಪ್ರತಿ ಬಾರಿ ಸಂಧ್ಯಾ ಕಾಲದಲ್ಲಿ ನಮ್ಮ ತಾಯಂದಿರು ಪ್ರತಿದಿನ ಮನೆಯಲ್ಲಿ ದೀಪ ಹಚ್ಚುವ ವೇಳೆಗೆ ಆ ತಾಯಂದಿರು ದೇವಸ್ಥಾನಗಳಿಗೆ ಬಂದು ದೀಪ ಹಚ್ಚಿದ್ದಾರೆ. ಮನೆಯಿಂದ ಎಷ್ಟೇ ದೂರ ದೇವಸ್ಥಾನ ಇದ್ರೂ ಕೂಡ ನಡೆದುಕೊಂಡು ಬಂದು ಸಂಧ್ಯಾ ಕಾಲದಲ್ಲಿ ದೇವಸ್ಥಾನದಲ್ಲಿ ಭಜನೆ ಮಾಡಿದ್ದಾರೆ. ಆ ಮಠ ಮಂದಿರಗಳಲ್ಲಿ ದೀಪವನ್ನು ಹಚ್ಚಿಟ್ಟಿದ್ದಾರೆ. ಹಬ್ಬ ಹರಿದಿನಗಳ ಕಾಲಕ್ಕೆ ಇಡೀ ಕುಟುಂಬಸ್ಥರನ್ನ ಕರ್ಕೊಬಂದು ದೇವಸ್ಥಾನದಲ್ಲಿ ಕೂರಿಸಿದ್ದಾರೆ. ಏನಕ್ಕಂದ್ರೆ ಆ ತಾಯಂದಿರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು, ಒಂದು ಮನೆಯಲ್ಲಿ ಒಂದು ದೀಪ ಹಚ್ಚಿದ್ರೆ ಒಂದು ಮನೆ ಬೆಳಗುತ್ತೆ, ಒಂದು ದೇವಸ್ಥಾನದಲ್ಲಿ ಒಂದು ದೀಪ ಹಚ್ಚಿದ್ರೆ ಇಡೀ ಊರು ಬೆಳಗುತ್ತೆ ಅಂತ. ಆ ತಾಯಂದಿರಿಗೆ ಆ ಸ್ಪಷ್ಟತೆ ಇದ್ದಿದ್ರಿಂದ ಪ್ರತಿನಿತ್ಯ ನಮ್ಮ ದೇವಸ್ಥಾನಗಳಿಗೆ ಬರ್ತಾ ಇದ್ರು, ನಮ್ಮ ದೇವಸ್ಥಾನಗಳನ್ನು ಉಳಿಸಿದ್ರು. ಇವತ್ತಿಗೂ ನಮ್ಮ ಧಾರ್ಮಿಕತೆ ಉಳಿದಿದೆ ಅಂದ್ರೆ ಅದಕ್ಕೆ ನಮ್ಮ ತಾಯಂದಿರೇ ಕಾರಣ, ಮಾತೃಶಕ್ತಿಯೇ ಕಾರಣ.
ನಮ್ಮ ಮನೆಗಳಲ್ಲಿ ನಮ್ಮ ತಾಯಂದ್ರಿಗೆ ಶ್ಲೋಕಗಳು ಬರ್ತಿತ್ತೋ ಇಲ್ವೋ, ರಾಮಾಯಣದ ಮಂತ್ರಗಳು ಬರ್ತಿತ್ತೋ ಇಲ್ವೋ, ವೇದ ಮಂತ್ರಗಳು ಬರ್ತಿತ್ತೋ ಇಲ್ವೋ, ಆದರೆ ಪ್ರತಿದಿನ ಸಂಜೆ ನಮ್ಮ ಸಾಯಂಕಾಲ ಇಡೀ ಮನೆಯವರನ್ನ ಕೂರಿಸ್ಕೊಂಡು ಆ ತಾಯಂದ್ರು ಭಜನೆಗಳನ್ನು ಹೇಳ್ಕೊಡ್ತಿದ್ರು ಸಾಮಾನ್ಯ ಭಾಷೆನಲ್ಲಿ. ಇವತ್ತಿಗೂ ನಮಗೆ ಗಣೇಶನನ್ನು ನೋಡಿದಾಗ ಭಕ್ತಿ ಏನಕ್ಕೆ? ನಮ್ಮ ತಾಯಂದ್ರು ಕೊಟ್ಟಂತ ಸಂಸ್ಕಾರ ಅದು. ಸರಸ್ವತಿಯನ್ನು ನೋಡಿದಾಗ ಭಕ್ತಿ ಏನಕ್ಕೆ? ಸರಸ್ವತಿಯ ಕುರಿತಾಗಿ ಶ್ಲೋಕಗಳು ನಾವು ವೇದಗಳಲ್ಲಿ ಓದಿದ್ವಿ ಅಂತಲ್ಲ, ಆದರೆ ದಿನನಿತ್ಯ ನಮ್ಮ ತಾಯಿ ಕೂರಿಸ್ಕೊಂಡು ಹೇಳ್ಕೊಡ್ತಾ ಇದ್ರಲ್ಲ, ಎಷ್ಟು ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣುಗಳು ಸಾಲದಮ್ಮ ಅಂತ ಆ ಸಣ್ಣ ಪುಟ್ಟ ಭಜನೆಗಳು ನಮ್ಮ ತಾಯಂದ್ರು ನಮಗೆ ಕಲಿಸಿಕೊಟ್ಟಂತ ಭಜನೆ, ನಮ್ಮ ತಾಯಂದ್ರು ಕೊಟ್ಟಂತ ಸಂಸ್ಕಾರ ಪರಿಣಾಮ ಇವತ್ತಿಗೂ ಧರ್ಮ ಉಳಿದುಕೊಂಡು ಬಂದಿದೆ. ಅದೇ ಕೆಲಸವನ್ನು ಈಗಿನ ತಾಯಂದ್ರು ಮಾಡಬೇಕು. ಮತ್ತು ತಾಯಂದಿರಿಂದ ಮಾತ್ರ ಏನಕ್ಕೆ ಇದು ಸಾಧ್ಯ ಆಗೋದು ಅಂದರೆ ನಮ್ಮ ಪೂರ್ವಿಕರ ಮೊದಲೇ ಹೇಳಿದ್ದಾರೆ. ಮನುಸ್ಮೃತಿಯ 6ನೇ ಅಧ್ಯಾಯದಲ್ಲಿ ಮನು ಬರೀತಾರಲ್ಲ, ಉಪಾಧ್ಯಾಯ ದಶಾಚಾರ್ಯ ಆಚಾರ್ಯ ಶತಂಪಿತಾನ್ ಶಾಸ್ತ್ರಾತು ಪಿತ್ರಾನ್ ಮಾತ ಗೌರವೇನ ತಿರಿಚ್ಯತೆ. 10 ಜನ ಆಚಾರ್ಯರಿಗೆ ಒಬ್ಬ ಉಪಾಧ್ಯಾಯ ಸಮ ಅಂತ, 100 ಜನ ಉಪಾಧ್ಯಾಯರಿಗೆ ಒಬ್ಬ ತಂದೆ ಸಮ, ಆದರೆ ಅಂತ 1000 ಜನ ತಂದೆಯಂದಿರಿಗೆ ಒಬ್ಬ ತಾಯಿ ಸಮ ಅಂತ ಮನು ಬರೆದ್ರು ಮನುಸ್ಮೃತಿನಲ್ಲಿ. ಒಬ್ಬ ತಾಯಿಯಲ್ಲಿರ್ತಕ್ಕಂಥ ಸಾಮರ್ಥ್ಯ ಅಂತದ್ದು. ಒಬ್ಬೊಬ್ಬ ತಾಯಿ ಜಾಗೃತರಾದರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಮನೆಯಲ್ಲಿ ಒಬ್ಬ ತಾಯಿ ಜಾಗೃತರಾದರೆ ಇಡೀ ಮನೆ ಜಾಗೃತಿ ಆಯಿತು. ಒಂದೊಂದು ಮನೆ ಜಾಗೃತಿ ಆಯಿತು ಅಂದರೆ ಇಡೀ ಊರು ಜಾಗೃತಿ ಆಯಿತು. ಆ ಕೆಲಸ ತಾಯಿಂದ್ರಿಂದಲೇ ಆಗೋದ್ರಿಂದ ತಾಯಿಂದ್ರೆ ಈ ಕೆಲಸವನ್ನ ಮಾಡಬೇಕು. ಮನೆಯಲ್ಲಿ ಜಾಗೃತಿ, ಮಕ್ಕಳನ್ನ ಕೂರಿಸ್ಕೊಂಡು ಆ ಮಕ್ಕಳಲ್ಲಿ ಜಾಗೃತಿ. ಆ ಜಾಗೃತಿ ನಾವು ಯಾವ ರೀತಿ ತರ್ತೀವೋ ಇಲ್ವೋ, ಕನಿಷ್ಠ ಪಕ್ಷ ಆ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊ ಬಂದಾಗ, ಬಹುಶಃ ದೇವಸ್ಥಾನಕ್ಕೆ ಎಷ್ಟು ಬಾರಿ ಬರ್ತಿರಲ್ವೋ ಗೊತ್ತಿಲ್ಲ, ಆದರೆ ದೇವಸ್ಥಾನಕ್ಕೆ ಭಜನಾ ಮಂಡಳಿ ಅಂತ ಹೇಳಿದ್ರಲ್ಲ, ಈ ಭಜನೆಗಳಲ್ಲಿ ಮಕ್ಕಳನ್ನ ಕೂರಿಸ್ಬೇಕಾಗಿದೆ ನಾವು. ಈ ಭಜನೆಗಳ ಮೂಲಕವೇ ನಮ್ಮ ಮಕ್ಕಳಲ್ಲಿ ಧರ್ಮ ಜಾಗೃತಿ ಬರ್ಲಿಕ್ಕೆ ಸಾಧ್ಯ. ಈ ತಾಯಿಂದಿರೇ ಏನಕ್ಕೆ ಕೆಲಸ ಮಾಡ್ಬೇಕಂದ್ರೆ ಕಾರಣ ಇಷ್ಟೇ ನನ್ನ ನೆಚ್ಚಿನ ಬಂಧುಗಳೇ. ಕೃಷ್ಣ ನಮಗೆ ಸುಂದರವಾದ ಉದಾಹರಣೆ ಮಹಾಭಾರತದಲ್ಲಿ ನೀಡಿದ್ದಾರೆ. ಇಡೀ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ತನ್ನ ಅಷ್ಟೂ ಜನ ಮಕ್ಕಳನ್ನ ಕಳ್ಕೊಂಡಿದ್ದಂಥ ಗಾಂಧಾರಿ ತಾಯಿ ಕಣ್ಣೀರಿಡ್ತಾ ಬಂದು ಕೃಷ್ಣನ ಮುಂದೆ ಕೂತ್ಕೊಂತಾರೆ. ಅದೇ ಸಮಯಕ್ಕೆ ಯುದ್ಧ ಗೆದ್ದು ಬಂದಂಥ ಪಾಂಡವರ ತಾಯಿ ಕುಂತಿ ಬಂದು ಗಾಂಧಾರಿ ತಾಯಿ ಎದುರುಗಡೆ ಕೂತ್ಕೊಂತಾರೆ. ಮಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಿಂತಿದ್ದಾರೆ. ಗಾಂಧಾರಿ ತಾಯಿ ಕಣ್ಣೀರಿಡ್ತಾ ಕೃಷ್ಣನ ಮುಂದೆ ಕೇಳ್ಕೊಂತಾರೆ. ಮುಷ್ಟಿ ಬಿಗಿಡಿದು ಗಟ್ಟಿ ಧ್ವನಿನಲ್ಲಿ ಕೇಳ್ತಾರೆ, ಕೃಷ್ಣ ಹೇಳು, ನನಗೆ ಯಾಕಿಂತ ಅನ್ಯಾಯ ಮಾಡಿದೆ? ಕೃಷ್ಣನಿಗೆ ಅರ್ಥ ಆಗೋದಿಲ್ಲ. ತಕ್ಷಣ ಗಾಂಧಾರಿ ತಾಯಿ ಉತ್ತರ ಕೊಡ್ತಾರೆ, ಇಲ್ಲ ಜಗತ್ತು ನಿನ್ನನ್ನು ಸುಳ್ಳುಗಾರ ಅನ್ಬೋದು, ಜಗತ್ತಿನ ನನ್ನ ಮೋಸಗಾರ ಅನ್ಬೋದು, ಆದರೆ ನನಗೆ ಮಾತ್ರ ಸ್ಪಷ್ಟವಾಗಿ ಗೊತ್ತು ನೀನೇ ಭಗವಂತ. ಈಗ ಹೇಳಿ, ನನಗೆ ಯಾಕಿಂತ ಅನ್ಯಾಯ ಮಾಡಿದೆ? ನಾನೇ ನಿಂಗೆ ಕಲ್ಲು ಮಣ್ಣು ತಂದು ಪೂಜೆ ಮಾಡಿದ್ನ? ಕುಂತಿ ಮಾತ್ರ ಹೂ ಹಣ್ಣುಗಳಲ್ಲಿ ಪೂಜೆ ಮಾಡಿದ್ಲ? ಇಲ್ಲ ತಾನೆ, ನಾನು ನಿನಗೆ ಹೂ ಹಣ್ಣಲ್ಲೇ ಪೂಜೆ ಮಾಡಿದ್ನಪ್ಪ, ಅದರಲ್ಲೂ ನನ್ನ ಮಹಾರಾಣಿಯಾಗಿದ್ದೆ, ಇನ್ನು ವೈಭೋಗದಿಂದ ನಿನ್ನನ್ನು ಆರಾಧಿಸ್ತೆ, ಆದರೂ ಕೂಡ ನನಗೆ ಯಾಕಿಂತ ಅನ್ಯಾಯ ಮಾಡಿದೆ? ನನಗೆ ಯಾಕೆ ಇಷ್ಟು ಕೆಟ್ಟ ಮಕ್ಕಳನ್ನು ಕೊಟ್ಟೆ? ಕುಂತಿಗೆ ಮಾತ್ರ ಅಷ್ಟು ಒಳ್ಳೆ ಮಕ್ಕಳನ್ನು ಏನು ಕೊಟ್ಟೆ? ಉತ್ತರ ಕೊಡು ಅಂತ ಪ್ರಶ್ನೆ ಮಾಡಿದ್ರು ಗಾಂಧಾರಿ ತಾಯಿ. ಆಗ ಕೃಷ್ಣ ನಸುನಕ್ಕೂ ಉತ್ತರ ಕೊಡ್ತಾರೆ ಗಾಂಧಾರಿ ತಾಯಿಗೆ, ಅಮ್ಮ ನೀನೇ ಯೋಚನೆ ಮಾಡು, ಆಗ್ಲಿಂದ ನಾನು ನಿನಗೆ ಅನ್ಯಾಯ ಮಾಡಿದೆ ಅಂತ ಹೇಳ್ತಾ ಇದ್ದೆಲ್ಲ, ನಾನೇನಮ್ಮ ಅನ್ಯಾಯ ಮಾಡಿದೆ ನಿನಗೆ? ನಿನ್ನ ಮಕ್ಕಳು ಕುಂತಿಯ ಮಕ್ಕಳಲ್ಲಿ ಏನು ಮಹಾ ವ್ಯತ್ಯಾಸ? ನಿಮ್ಮಿಬ್ಬರ ಮಕ್ಕಳು ಒಂದೇ ವಂಶಕ್ಕೆ ಸೇರಿದವರು. ನಿನ್ನ ಮಕ್ಕಳು ಕುಂತಿಯ ಮಕ್ಕಳು ಇಬ್ಬರಲ್ಲಿ ಹರಿತಾ ಇರುವಂತ ರಕ್ತ ಒಂದೇ, ರಕ್ತ ಸಂಬಂಧಿಗಳು. ಅವರ ಪೂರ್ವಿಕರು ಒಬ್ಬರೇ, ಅವರನ್ನ ಆಡಿ ಬೆಳೆಸಿದಂತ ಗುರು ಹಿರಿಯರು ಒಬ್ಬರೇ, ಅವರಿಗೆ ಪಾಠ ಕಲಿಸಿದಂತ ಗುರುಗಳು ಕೃಪಾಚಾರ್ಯರು, ನಂತರ ದ್ರೋಣಾಚಾರ್ಯರು ಒಬ್ಬರೇ, ಪಾಠ ಕಲಿತಂತ ಗುರುಕುಲ ಒಂದೇ. ಇಷ್ಟೆಲ್ಲ ಸಮಾನತೆ ನಿಮ್ಮಿಬ್ಬರ ಮಕ್ಕಳಲ್ಲೂ ಇರಬೇಕಾದ್ರೆ ಅಲ್ಲಿ ಬದಲಾಗಿದ್ದೇನು? ತಾಯಿ ಮಾತ್ರ. ನೀನು ಗಾಂಧಾರಿ ತಾಯಿ ನಿನ್ನ ಪತಿಯ ಮನೆಗೆ ಬಂದ ನಂತರ, ಅರೆ ನನ್ನ ಪತಿಗಿಲ್ದಿರೋ ಸೌಭಾಗ್ಯ ನನಗೆ ಯಾಕೆ ಬೇಕು ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನೋಡೋದನ್ನ ನಿಲ್ಲಿಸ್ದೆ ಸರಿ, ಆದರೆ ನೀನು ಯಾವತ್ತು ಕಣ್ಣಿಗೆ ಬಟ್ಟೆ ಕಟ್ಟಿ ನೋಡೋದನ್ನ ನಿಲ್ಲಿಸ್ತೋ ಅವತ್ತಿನ ದಿನದಿಂದ ನಿನ್ನ ಮಕ್ಕಳು ನೋಡಬಾರ್ದನ್ನ ನೋಡಿದ್ರು, ಮಾಡಬಾರ್ದನ್ನ ಮಾಡಿದ್ರು, ಯಾರ ಜೊತೆ ಸೇರಬಾರ್ದು ಅಂಥವ್ರ ಜೊತೆನೇ ಸೇರಿದ್ರು. ಆದರೆ ಇನ್ನೊಂದು ಕಡೆ ಕುಂತಿ ತಾಯಿ ತನ್ನ ಪತಿ ತೀರಿಕೊಂಡ ನಂತರವೂ ತನ್ನ ಮಕ್ಕಳಿಗೆ ತಾಯಿ ಸ್ಥಾನದಲ್ಲಿ ಮಾತ್ರ ಅಲ್ಲ, ತಂದೆ ಸ್ಥಾನದಲ್ಲೂ ನಿಂತ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ತನ್ನ ಮಕ್ಕಳನ್ನ ನೋಡಿಕೊಂಡ್ಲು. ಆ ಕುಂತಿ ತಾಯಿ ಮಕ್ಕಳನ್ನ ನೋಡ್ಕೊಂಡಿದ್ದಂಥ ಪರಿಣಾಮ, ಕೊಟ್ಟಂಥ ಸಂಸ್ಕಾರದ ಪರಿಣಾಮ. ಮೊದಲನೇ ಮಗ ಯುಧಿಷ್ಠಿರ, ಇವತ್ತಿಗೂ ಯುಧಿಷ್ಠಿರ ಅಂದರೆ ನೆನಪಾಗ್ತಾರೋ ಇಲ್ವೋ, ಆದರೆ ಧರ್ಮರಾಯ ಅಂದ ಕೂಡಲೇ ನೆನಪಾಗ್ತಾರೆ. ಅರ್ಥಾತ್ ಪುಣ್ಯಾತ್ಮ ನಡೆದಂಥ ಹಾದಿ ಅಷ್ಟು ಶ್ರೇಷ್ಠವಾದದ್ದು, ಧರ್ಮದಿಂದಲೇ ಹೆಸರುವಾಸಿಯಾದ. ಅದಕ್ಕೆ ಅವನ ಹಿಂದೆ ಬಂದಂಥ ತಮ್ಮಂದಿರು ಅದೇ ಶ್ರೇಷ್ಠ ಹಾದಿನಲ್ಲಿ ಬೆಳೆದು ಬಂದರು ಅಂತ. ಒಬ್ಬ ತಾಯಿ ತಂದಂಥ ವ್ಯತ್ಯಾಸ ಗಮನಿಸಿ. ಒಬ್ಬ ತಾಯಿ, ಒಬ್ಬ ಗಾಂಧಾರಿ ತಾಯಿ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ನೀಡಲಿಲ್ಲ. ಪರಿಣಾಮ ಧರ್ಮ ಯುದ್ಧವೇ ರಚನೆ ಆಯಿತು. ಲಕ್ಷಾಂತರ ಜನರ ಬಳಿ 18 ಅಕ್ಷೋಹಿಣಿ ಸೇನೆಗಳ ನಿರ್ನಾಮ. ಇನ್ನೊಂದು ಕಡೆ ಒಬ್ಬ ಕುಂತಿ ತಾಯಿ ನಿತ್ತು ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಟ್ಟಂತ ಪರಿಣಾಮ ಅದೇ ಜಾಗದಲ್ಲಿ ಮತ್ತೊಮ್ಮೆ ಧರ್ಮ ಸ್ಥಾಪನೆ ಆಯಿತು, ಭಗವಂತನ ದಯಿಂದ, ಪಾಂಡು ಮಕ್ಕಳ ಕೈಯಿಂದ. ಒಬ್ಬ ತಾಯಿಲಿರ್ತಕ್ಕಂಥ ಸಾಮರ್ಥ್ಯ. ಅದಕ್ಕೆ ಹೇಳೋದು ನನ್ನ ನೆಚ್ಚಿನ ಬಂಧುಗಳೇ,
ನಾವು ಯಾವಾಗಲೂ ಆಶಿಸ್ತೀವಿ ಧರ್ಮ ರಕ್ಷಣೆ ಆಗಬೇಕಂದ್ರೆ ಶಿವಾಜಿ ಮಹಾರಾಜರಂತ ಮಕ್ಕಳು ಹುಟ್ಟಿ ಬರಬೇಕು. ಮನೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಹುಟ್ಟಬೇಕಂದ್ರೆ ಮನೆಯಲ್ಲಿರುವಂಥ ಒಬ್ಬೊಬ್ಬ ತಾಯಿಂದರು ತಾಯಿ ಜೀಜಾಬಾಯಿ ಆದಾಗ ಮಾತ್ರ ಅದು ಸಾಧ್ಯ ಆಗೋದು. ನಮ್ಮ ತಾಯಿಂದರ ಜಾಗೃತಿ ಆ ರೀತಿ ಬರಬೇಕು. ಪ್ರತಿಯೊಬ್ಬ ತಾಯಿಂದರು ನನ್ನ ನೆಚ್ಚಿನ ಬಂಧುಗಳೇ, ಚಾಣಕ್ಯರು ಕುಟಿಲ ನೀತಿಗಳು ಅದನ್ನೇ ಹೇಳೋದು. ಒಬ್ಬ ತಾಯಿ, ಇಫ್ ಎ ಮದರ್ ಇನ್ಫ್ಯೂಸಸ್ ಧಾರ್ಮಿಕತಾ ಇನ್ ದ ಅಪ್ಬ್ರಿಂಗಿಂಗ್ ಆಫ್ ಅವರ್ ಚೈಲ್ಡ್, ಇಟ್ಸ್ ಎ ಹಿಸ್ಟ್ರಿ ಇನ್ ಮೇಕಿಂಗ್ ಅಂತ ಚಾಣಕ್ಯರು ಬರೆದಿದ್ರು. ಒಬ್ಬ ತಾಯಿ ತನ್ನ ಮಗುವಿನ ಪಾಲನೆ ಪೋಷಣೆಯಲ್ಲಿ ಧಾರ್ಮಿಕತೆಯನ್ನು ತುಂಬಿಸಿದ್ರೆ ಮುಂದೆ ಆ ಮಗು ಬೆಳೆದು ಇತಿಹಾಸ ಸೃಷ್ಟಿಸುತ್ತೆ ಅಂತ ಹೇಳ್ತಾ ಇದ್ರು ಚಾಣಕ್ಯರು. ಆ ಮಾತು ಅಕ್ಷರಶಃ ನಿಜ. ಒಬ್ಬ ತಾಯಿ ಜೀಜಾಬಾಯಿ ತನ್ನ ಮಗುವನ್ನ ಕೂರಿಸ್ಕೊಂಡು ಅಕಸ್ಮಾತ್ ಯೋಚನೆ ಮಾಡಿದ್ರೆ, ಧರ್ಮಾದೇಶ ಕಟ್ಕೊಂಡು ನನಗೇನಾಗಬೇಕು, ನನ್ನ ಮಗುವಿಗೆ ಏನಾಗಬೇಕು, ನನ್ನ ಮಗು ತನ್ನ ಪಾಡಿಗೆ ತಾನು ಆರಾಮಾಗಿದ್ರೆ ಸಾಕು ಅಂತ ಒಬ್ಬ ತಾಯಿ ಜೀಜಾಬಾಯಿ ಏನಾದರೂ ಸ್ವಾರ್ಥ ಬಗ್ಗೆ ಯೋಚನೆ ಮಾಡಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿರಬೇಕು ಇತ್ತು ಹಿಂದೂಗಳದು. ಒಬ್ಬ ತಾಯಿ ಜೀಜಾಬಾಯಿ ಅಕಸ್ಮಾತ್ ಮಗನಿಗೆ ಸರಿಯಾದ ಧಾರ್ಮಿಕತೆಯನ್ನು ತುಂಬಿಸಲಿಲ್ಲ ಅಂದರೆ ಇವತ್ತು ಉತ್ತರದಲ್ಲಿ ಆದಿಲ್ ಶಾಹಿ, ದಕ್ಷಿಣದಲ್ಲಿ ಮೊಘಲ್ ಶಾಹಿ, ಅದರ ಆಚೆ ಈಚೆ ಇಮಾಮ ಶಾಹಿ, ಬರದ್ ಶಾಹಿ, ಕುತುಬ್ ಶಾಹಿ, ಅಯೋಧ್ಯೆಯಲ್ಲಿ ನವಾಬ, ಬಂಗಾಳದಲ್ಲಿ ನವಾಬ, ಗೋವಾದಲ್ಲಿ ಪೋರ್ಚುಗೀಸರು, ತಮಿಳುನಾಡಲ್ಲಿ ಡಚ್ಚರು ಇದ್ದು ಇಡೀ ಜಗತ್ತಿನ ಅನೇಕ ಮತಪಂಥಗಳು ನಮ್ಮನ್ನು ನಾಶ ಮಾಡಲಿಕ್ಕೆ ಸಿದ್ಧವಾಗಿ ನಿಂತಿದ್ದಾಗ ಒಬ್ಬ ತಾಯಿ ಜೀಜಾಬಾಯಿ ಶಿವನೇರಿಯ ಕೋಟೆಗಳಲ್ಲಿ ಒಬ್ಬ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಬೆಳೆಸಿ ನಿಂತು ಇಡೀ ಧರ್ಮದ ರಕ್ಷಣೆ ಮಾಡಿದ್ರಲ್ಲ, ಒಬ್ಬ ತಾಯಿಯಲ್ಲಿರ್ತಕ್ಕಂಥ ಸಾಮರ್ಥ್ಯ ಅಂತದ್ದು ನನ್ನ ನೆಚ್ಚಿನ ಬಂಧುಗಳೇ. ಅಂಥ ತಾಯಿಂದರು ಬೇಕಾಗಿದ್ದಾರೆ ನಮ್ಮ ಧರ್ಮಕ್ಕೆ. ಅಂಥ ತಾಯಿಂದರು ತಯಾರಾದಾಗ ಮಾತ್ರ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ನಮ್ಮ ಹೆಣ್ಣು ಮಕ್ಕಳಲ್ಲಿರುವಂಥ ಸಾಮರ್ಥ್ಯ ಕೇವಲ ಮಕ್ಕಳ ಪಾಲನೆ ಪೋಷಣೆನಲ್ಲ ನೆಚ್ಚಿನ ಬಂಧುಗಳೇ. ಇವತ್ತಿಗೂ ನಮ್ಮ ಧರ್ಮದ ಇತಿಹಾಸವನ್ನು ಒಮ್ಮೆ ತಿರುವು ಹಾಕಿ ನೋಡಿ, ಇತಿಹಾಸದ ಒಂದೊಂದು ಹೆಜ್ಜೆಗೂ ಒಬ್ಬ ಹೆಣ್ಣು ಮಗಳ ಕೊಡುಗೆ ಸಿಕ್ಕೇ ಸಿಗುತ್ತೆ ನಮಗೆ. ನಮ್ಮ ಧರ್ಮದಲ್ಲಿ ವಿಶೇಷವಾಗಿ ನೀವು ವೇದಗಳಿಂದ ಶುರು ಮಾಡಿದ್ರು, ವೇದಗಳನ್ನು ಬರೆದಂಥ 108 ಋಷಿ ಮುನಿಗಳಲ್ಲಿ 30 ಜನ ಋಷಿಕೆಯರು ಅರ್ಥಾತ್ ಹೆಣ್ಣು ಮಕ್ಕಳು ಕೂತು ವೇದಗಳನ್ನು ರಚಿಸಿದ್ದಾರೆ ಅನ್ನೋ ಉಲ್ಲೇಖ ವೇದಗಳಲ್ಲೇ ಇದೆ. ನಮ್ಮ ಹೆಣ್ಣು ಮಕ್ಕಳಿದ್ದಂಥ ಜ್ಞಾನ ಪರಂಪರೆ ನೀವು ಯಾವ ವಿಭಾಗದಲ್ಲಿ, ಧರ್ಮದ ಯಾವ ಕ್ಷೇತ್ರದಲ್ಲಿ ಬೇಕಾದರೂ ಕಲೆ ಹಾಕಿ ನೋಡಿ. ಜ್ಞಾನದ ಮಾತು ಅಂತ ಗಾರ್ಗಿ, ಮೈತ್ರಿ ಅಂತ ವಿದ್ವತ್ತಿರುವಂಥ ಹೆಣ್ಣು ಮಗಳು ಯಜ್ಞವಲ್ಕ್ಯರ ಜೊತೆ ಕೂತು ಸಂಭಾಷಣೆಯಲ್ಲಿ ಸಂವಾದ ಮಾಡಬಲ್ಲಂಥ ಹೆಣ್ಣು ಮಕ್ಕಳು ಬೆಳೆದು ನಿಂತಿದ್ರು ನಮ್ಮ ಧರ್ಮದಲ್ಲಿ. ವಾಚಕ್ನವಿ ಗರ್ಗವಂಶದಲ್ಲಿ ಹುಟ್ಟಿದ್ರಿಂದ ಗಾರಿಗೆ ಅಂತ ಹೆಸರು ಬಂತು. ಆ ಹೆಣ್ಣು ಮಗಳು ಜಗತ್ತಿಗೆ ಹೊಸ ತತ್ವವನ್ನೇ ನೀಡಿದ್ರು. ಆ ತಾಯಿಲಿರ್ತಕ್ಕಂಥ ಸಾಮರ್ಥ್ಯ ಜ್ಞಾನ ಪರಂಪರೆ. ಲೀಲಾವತಿ ಎಂಬ ಹೆಣ್ಣು ಮಗಳು ಜಗತ್ತಿಗೆ ಗಣಿತ ಶಾಸ್ತ್ರವನ್ನು ಪರಿಚಯಿಸಿದಂಥ ಹೆಣ್ಣು ಮಗಳು ನಮ್ಮ ಹಿಂದೂ ಧರ್ಮದಲ್ಲಿ ಹುಟ್ಟಿದಂಥ ಹೆಣ್ಣು ಮಗಳು. ಭಕ್ತಿಯ ಪರಂಪರೆಯಲ್ಲಿ ಮೀರಾಬಾಯಿ ಅಂತ, ಆಂಡಾಳ್ನಂತಹ, ಅಕ್ಕ ಮಹಾದೇವಿ ಅಂತ ಹೆಣ್ಣು ಮಕ್ಕಳು ಹುಟ್ಟಿ ಬಂದರು ನಮ್ಮ ಧರ್ಮದಲ್ಲಿ. ಕ್ಷತ್ರಿಯತೆಯ ಪರಂಪರೆಯಲ್ಲಿ ದೇವಸ್ಥಾನದಲ್ಲಿ ಕೂತು ಆರಾಧಿಸುವಂತ, ದೇವಸ್ಥಾನದಲ್ಲಿರುವಂತ ದೇವರನ್ನ ಭಜಿಸುವಂತ ಮೀರಾಬಾಯಿ, ಆಂಡಾಳ್ನಂತ ಹೆಣ್ಣು ಮಕ್ಕಳು ಒಂದು ಕಡೆ ಆದ್ರೆ, ಆ ದೇವಸ್ಥಾನದ ಮುಂದೆ ಕತ್ತಿ ಹಿಡಿದು ನಿಂತು ದೇವಸ್ಥಾನದ ರಕ್ಷಣೆಯನ್ನ ಮಾಡಿದಂತ ಹಳ್ಳೆಬಾಯಿ ಹೋಳ್ಕರ್ ಅಂತ ಹೆಣ್ಣು ಮಕ್ಕಳು ಕೂಡ ಹುಟ್ಟಿದಿದೆ ಧರ್ಮದಲ್ಲಿ. ನಮ್ಮ ಧರ್ಮದ ಶ್ರೇಷ್ಠತೆ ನೋಡಿ. ನಮ್ಮ ಧರ್ಮದಲ್ಲಿ ಹೆಣ್ಣು ಮಕ್ಕಳನ್ನ ಮಾತೃಶಕ್ತಿಯನ್ನ ಯಾವ ರೀತಿ ಬೆಳೆಸಿ ನಿಲ್ಲಿಸಿದ್ವಿ. ನೀವಿವತ್ತಿಗೂ ಜಗತ್ತಿನ ಬೇರೆ ಯಾವ ಮತಪಂಥಗಳನ್ನ ಬೇಕಾದ್ರೂ ನೋಡಿ ನನ್ನ ನೆಚ್ಚಿನ ಬಂಧುಗಳೇ. ನಾನು ಈ ಕ್ಷಣ ನಿಮ್ಮ ಮುಂದೆ ನಿಂತ್ಕೊಂಡು ಒಮ್ಮೆ ಬ್ರಿಟಿಷರ ರಾಣಿಯರ ನೆನಪಿಸ್ಕೊಳ್ಳಿ ಅಂದ್ರೆ ನಮ್ಮ ಕಣ್ಣು ಮುಂದೆ ಯಾವ ಭಾವಚಿತ್ರ ಬರ್ಬೋದು? ಹೆಚ್ಚೆಚ್ಚಂದ್ರೆ ಅಲಂಕಾರ ಮಾಡಿಕೊಂಡು ವಜ್ರ ವೈಡೂರ್ಯಗಳನ್ನು ತೊಟ್ಟು ಅಂತಃಪುರದಲ್ಲಿ ಕೂತಿರುವಂಥ ಹೆಣ್ಮಗಳ ನೆನಪಾಗ್ಬೋದು ನಮಗೆ. ನಾನು ಈ ಕ್ಷಣ ನಿಮ್ಮ ಮುಂದೆ ಮೊಘಲರ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂದ್ರೆ ಎಂಥ ಹೆಣ್ಣು ಮಕ್ಕಳ ಭಾವಚಿತ್ರ ನೆನಪಾಗ್ಬೋದು? ಪರದೆ ಹಿಂದ್ಗಡೆ ಕೈಯಲ್ಲೊಂದು ಗುಲಾಬಿ ಹಿಡ್ಕೊಂಡು ಶೃಂಗಾರ ಮಾಡಿಕೊಂಡು ತನ್ನ ಅರಮನ್ನ ತನ್ನ ಪಾಡಿಗೆ ತಾನು ಕೂತಿರುವಂಥ ಹೆಣ್ಣು ಮಗಳ ಭಾವಚಿತ್ರ ನೆನಪಾಗ್ಬೋದು, ನಮಗೆ ಮನಸ್ಸಿಗೆ ಬರ್ಬೋದು. ಆದರೆ ಹಿಂದೂ ಧರ್ಮದ, ಸನಾತನ ಧರ್ಮದ ರಾಣಿಯರನ್ನು ನೆನಪಿಸ್ಕೊಳ್ಳಿ ಅಂದರೆ ನಮ್ಮ ಕಣ್ಣು ಮುಂದೆ ಶೃಂಗಾರ ಮಾಡಿಕೊಂಡು ಅಂತಃಪುರದಲ್ಲಿ ಕೂತಿರುವಂಥ ಹೆಣ್ಣು ಮಕ್ಕಳ ನೆನಪಾಗೋದಿಲ್ಲ. ಕೈಯಲ್ಲಿ ಶಸ್ತ್ರಾಸ್ತ್ರವನ್ನು ಹಿಡಿದು ಸಮುದ್ರದ ಮಧ್ಯೆ ಪೋರ್ಚುಗೀಸರ ದೋಣಿಗಳನ್ನು ಸೀಳಿದಂತಹ, ಸಮುದ್ರದ ಅಲೆಗಳಿಗೂ ಸ್ವತಂತ್ರದ ಹುಚ್ಚಿನ ಕಿಚ್ಚನ್ನು ತುಂಬಿಸಿದಂಥ ರಾಣಿ ಅಬ್ಬಕ್ಕನಂತ ಹೆಣ್ಣು ಮಕ್ಕಳ ನೆನಪಾಗುತ್ತೆ ನಮಗೆ. ಯಾಕೆ? ಈ ಧರ್ಮದಲ್ಲಿ ಹುಟ್ಟಿದಂಥ ಹೆಣ್ಣು ಮಕ್ಕಳನ್ನು ತಯಾರು ಮಾಡಿದಂಥ ರೀತಿ ಅಂಥದ್ದು. ನಾವು ಈ ಧರ್ಮದಲ್ಲಿ ಹೆಣ್ಣು ಮಕ್ಕಳನ್ನ ಯಾವತ್ತಿಗೂ ನಾವು ಅಡುಗೆ ಮನೆಗೆ ಸೀಮಿತ ಮಾಡಿದ್ದೇ ಇಲ್ಲ, ಮನೆ ಹೊಸಲಿನ ಒಳಗೆ ಸೀಮಿತ ಮಾಡಿದ್ದೇ ಇಲ್ಲ. ಈ ಧರ್ಮದಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿರೋದೇ ಧರ್ಮ ರಕ್ಷಣೆಗೆ ಅಂತ ಸಾಬೀತುಪಡಿಸಿದಂಥ ಧರ್ಮ ನಮ್ಮದು. ಸ್ವತಃ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಮುಂದೊಂದು ದಿನ ಬರುತ್ತೆ ತಾಯಿ ಭಾರತಿ ಮೈ ಕೆಡವಿ ಮಹಾಕಾಳಿಯಂತೆ ಜಗತ್ತಿನ ಮುಂದೆ ವಿಶ್ವಮಾತೆ ಸ್ಥಾನದಲ್ಲಿ ಎದ್ದು ನಿಲ್ತಾಳೆ. ಆ ಜಗನ್ಮಾತೆ ತಾಯಿ ಭಾರತಿ ಎದ್ದು ನಿಂತ ಸಂದರ್ಭದಲ್ಲಿ ಆಕೆ ಒಂದು ದರ್ಶನವನ್ನು ಪಡೀಲಿಕ್ಕೆ ಇಡೀ ಜಗತ್ತು ಭಾರತದ ಕಡೆ ಮುಖ ಮಾಡುತ್ತೆ ಅಂತ ಸ್ವಾಮಿ ವಿವೇಕಾನಂದ ಹೇಳಿದ್ರು. ಅದನ್ನು ಮುಂದುವರಿಸಿ ಹೇಳ್ತಾರೆ, ತಾಯಿ ಭಾರತಿ ಮಹಾಕಾಳಿಯಂತೆ ಎದ್ದು ನಿಲ್ಲಬೇಕಂದ್ರೆ ಭಾರತದ ಮನೆಯ ಒಬ್ಬೊಬ್ಬ ಹೆಣ್ಣು ಮಗಳು ಕೂಡ ಸಾಕ್ಷಾತ್ ಜೀವಂತ ದುರ್ಗೆ ಆದಾಗ ಮಾತ್ರ ಅದು ಸಾಧ್ಯ ಆಗೋದು ಅಂತ ವಿವೇಕಾನಂದರು ಕೊಟ್ಟಂತ ಆದರ್ಶ. ನಮ್ಮ ಹೆಣ್ಣು ಮಕ್ಕಳು ಜಾಗೃತರಾದಾಗ ಮಾತ್ರ. ಅದಕ್ಕೆ ವಿವೇಕಾನಂದರು ನಮಗೊಂದು ಆದರ್ಶ ಕೊಟ್ಟರು, ಅಕ್ಕ ನಿವೇದಿತೆಯ ಆದರ್ಶ. ಆ ಅಕ್ಕ ನಿವೇದಿತಾ
ಯಾವ ಐರ್ಲ್ಯಾಂಡ್ ದೂರ ದೇಶದ ಹೆಣ್ಣು ಮಗಳು. ಅಕ್ಕ ನಿವೇದಿತಳ ಬಗ್ಗೆ ಬಹಳ ಸುಂದರವಾದ ಒಂದು ಗೀತೆನಲ್ಲಿ ಹೇಳ್ತಾರೆ, ದೂರ ತೀರದ ಶ್ವೇತಕುವರಿಗೆ ಏನು ಇಲ್ಲಿಯ ಚಿಂತನೆ. ಯಾವುದೋ ದೂರದ ದೇಶ ಐರ್ಲ್ಯಾಂಡಿನ ಹೆಣ್ಣುಮಗಳು ಇಲ್ಲಿ ಬಂದು ಶ್ವೇತಕುವರಿಯಾಗಿ ನಮ್ಮ ದೇಶದ ಜನರ ರಕ್ಷಣೆಗೋಸ್ಕರ, ನಮ್ಮ ದೇಶದ ಹೆಣ್ಣು ಮಕ್ಕಳನ್ನ ಜಾಗೃತಿಗೊಳಿಸ್ಲಿಕ್ಕೋಸ್ಕರ ಇಲ್ಲಿ ಶಾಲೆಗಳನ್ನು ತೆರೆದು ನಮ್ಮ ಹೆಣ್ಣು ಮಕ್ಕಳನ್ನ ಜಾಗೃತಿಗೊಳಿಸಿದ್ರು. ಯಾವ ರೀತಿ ಆ ಐರ್ಲ್ಯಾಂಡಿನ ಅಕ್ಕ ನಿವೇದಿತ ಭಾರತಕ್ಕೆ ಬಂದು ಭಾರತದ ಹೆಣ್ಣು ಮಕ್ಕಳಿಗೆ ಹೇಳ್ಕೊಳ್ತಾರೆ, ನಿಮ್ಮ ದೇಶದ ರಾಣಿ ಯಾರು ಅಂದ್ರೆ ಇಂಗ್ಲೆಂಡಿನ ರಾಣಿ ಕಡೆ ಕೈ ಮಾಡಿ ತೋರಿಸಬೇಡಿ, ನಿಮ್ಮ ದೇಶದ ರಾಣಿ ಸೀತಾಮಾತೆ, ಆ ಸೀತಾಮಾತೆ ಆದರ್ಶವನ್ನ ನೀವು ಪಡೀರಿ ಅಂತ ಆ ಐರ್ಲ್ಯಾಂಡಿನ ಹೆಣ್ಣು ಮಕ್ಕಳು ಭಾರತಕ್ಕೆ ಬಂದು ಭಾರತದ ಹೆಣ್ಣು ಮಕ್ಕಳನ್ನ ಜಾಗೃತಿಗೊಳಿಸಿದ್ರಲ್ಲ. ಆ ಜಾಗೃತಿ ಬೇಕಾಗಿದೆ ನನ್ನ ನೆಚ್ಚಿನ ಬಂಧುಗಳೇ. ಆ ಸೀತಾಮಾತೆ ಆದರ್ಶ ಪ್ರತಿದಿನ ಬೆಳಗ್ಗೆದ್ದಾಗ ಆ ಹೆಣ್ಣು ಮಕ್ಕಳನ್ನೇ ಆರಾಧಿಸೋದಲ್ಲ ನಾವು, ನಮ್ಮ ಶಾಸ್ತ್ರಗಳಲ್ಲಿ ಹೇಳಿಕೊಟ್ಟಿದ್ದಾರ. ಅಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕಂನ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ. ಆ ಪಂಚ ಹೆಣ್ಣು ಮಕ್ಕಳು ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ಅಂತ ಹೆಣ್ಣು ಮಕ್ಕಳು, ಅವರ ಆದರ್ಶವನ್ನ ಪಡಿಬೇಕಾಗಿದೆ ನಾವು. ಮಂಡೋದರಿ ಅಂತ ಆದರ್ಶ, ಮಂಡೋದರಿಯನ್ನ ಅನೇಕರು ಯೋಚನೆ ಮಾಡ್ತಾರೆ, ರಾವಣನ ಹೆಂಡತಿಯ ಸ್ಮರಣೆ ನಾವ್ಯಾಕೆ ಮಾಡಬೇಕು, ರಾಕ್ಷಸ ಕುಲದ ಹೆಣ್ಣು ಮಗಳು ಯಾಕೆ ಸ್ಮರಣೆ ಮಾಡ್ತೀವಂದ್ರೆ ವಾಲ್ಮೀಕಿಯವರು ಸ್ಪಷ್ಟವಾಗಿ ಹೇಳ್ತಾರೆ, ಸಾಮಾನ್ಯವಾಗಿ ಎಲ್ಲರೂ ಕೂಡ ನಮ್ಮ ನಾವು ಯಾರ ಸಹವಾಸದಲ್ಲಿರ್ತೀವೋ ನಮ್ಮ ಸುತ್ತಮುತ್ತ ಯಾರಿರ್ತಾರೋ ಅವರ ರೀತಿನಲ್ಲಿ ಆಗೋದು ಸ್ವಭಾವ ಗುಣ ಮನುಷ್ಯನದ್ದು. ಆದರೆ ಆ ಮಂಡೋದರಿ ತಾಯಿ ತನ್ನ ಪತಿ ರಾವಣ ಸುತ್ತಮುತ್ತ ಇದ್ದಿದ್ದೆಲ್ಲ ರಾಕ್ಷಸರ ಕುಲದವರು, ಅವರ ಮಧ್ಯದಲ್ಲಿದ್ದಾಗಲೂ ಕೂಡ ಆ ಹೆಣ್ಣು ಮಗಳು ಬೆಳೆದು ನಿಂತಂತ ವಿದ್ವತ್ತಿನ ಸ್ತರ ಎಂತಹದ್ದು. ಹನುಮಂತ ಬಂದು ಇಡೀ ಲಂಕೆಯನ್ನು ಸುಟ್ಟಿದಂತ ಸಂದರ್ಭದಲ್ಲಿ ಅರಮನೆಯ ಒಂದಿಷ್ಟು ಜನ ಸೇವಕರು ಬಂದು ಮಂಡೋದರಿಗೆ ವಿಷಯವನ್ನ ತಿಳಿಸ್ತಾರೆ, ಲಂಕೆಗೆ ಬೆಂಕಿ ಬಿದ್ದಿದೆ ಅಂತ. ಮಂಡೋದರಿ ಉತ್ತರ ಕೊಡ್ತಾರೆ, ಲಂಕೆಗೆ ಬೆಂಕಿ ಬಿದ್ದಿದ್ದು ಇವತ್ತಲ್ಲಪ್ಪ, ಯಾವತ್ತು ಅಂತ ಪತಿವ್ರತೆ ಸೀತೆಯನ್ನ ನನ್ನ ಗಂಡ ರಾವಣ ಬಲಾತ್ಕಾರವಾಗಿ ಎಳೆದು ತಂದು ಇಲ್ಲಿ ಕೂರಿಸೋದು ಅವತ್ತೇ ಲಂಕೆಗೆ ಬೆಂಕಿ ಬಿತ್ತು ಅಂತ. ಆ ಮಂಡೋದರಿ ತಾಯಿನಲ್ಲಿದ್ದಂಥ ವಿದ್ವತ್ ಅಂತ, ಅದು ವಿವೇಕ ಅಂತಹದ್ದು. ಅಂತ ಹೆಣ್ಣು ಮಕ್ಕಳ ಪ್ರೇರಣೆ ಬೇಕಾಗಿದೆ ನನ್ನ ನೆಚ್ಚಿನ ಬಂಧುಗಳೇ. ಮನೆಯಲ್ಲಿರುವಂಥ ಒಬ್ಬೊಬ್ಬ ತಾಯಿಂದ್ರು ಆ ರೀತಿ ಆದಾಗ ಮನೆಯಲ್ಲಿ ಜಾಗೃತಿ ಬರುತ್ತೆ. ಆ ಜಾಗೃತಿ ಮನೆ ಮನೆಯಿಂದ ಶುರುವಾಗಬೇಕು. ಯೋಚನೆ ಮಾಡಿ ನೋಡಿ, ಇಡೀ ದೇಶದ ಧರ್ಮದ ಇತಿಹಾಸದಲ್ಲಿ ಯಾವಾಗೆಲ್ಲ ಧರ್ಮಕ್ಕೆ ಕುತ್ತು ಬಂದಿದ್ಯೋ ಆಗಾಗೆಲ್ಲ ಒಬ್ಬ ಹೆಣ್ಣು ಮಗಳು ಎದ್ದು ಬಂದು ನಿಂತಿದ್ದಾರೆ, ಆಗಾಗೆಲ್ಲ ಒಬ್ಬ ಹೆಣ್ಣು ಮಗಳು ಬಂದು ಧರ್ಮದ ರಕ್ಷಣೆಯನ್ನ ಮಾಡಿದ್ದಾರೆ. ಹಿಂದಿನ ಇತಿಹಾಸ ನಮಗೆ ಬೇಕಾಗಿಲ್ಲ. ಸ್ವತಃ ನಾವು ಈಗ ನಮ್ಮ ಕಣ್ಣು ಮುಂದೆ ರಾಮ ಮಂದಿರವನ್ನ ಕಟ್ಕೊಂಡಿದ್ದೀವಿ. 500 ವರ್ಷಗಳ ಹೋರಾಟದ ನಂತರ, 78ಕ್ಕೂ ಹೆಚ್ಚು ಮಹಾಕದನಗಳ ನಂತರ, 3 ಲಕ್ಷಕ್ಕೂ ಹೆಚ್ಚು ಹಿಂದೂ ಸೇವಕರ ಬಲಿದಾನಗಳ ನಂತರ ಇಂದು ನನ್ನ ಸಾಗಿರುವಂಥ ಶತಮಾನಗಳ ಕನಸು ನಮ್ಮ ಅಯೋಧ್ಯೆ ರಾಮಲಲ್ಲಾರ ರಾಮ ಮಂದಿರ. ಆ ಒಂದು ರಾಮ ಮಂದಿರದ ನಿರ್ಮಾಣಕ್ಕೆ ಇರುವಂಥ ಇತಿಹಾಸವನ್ನು ತೆಗೆದು ನೋಡಿದ್ರೆ ಅರ್ಥ ಆಗುತ್ತೆ ನಮಗೆ. ಜಯರಾಜಕುಮಾರಿ ಎಂಬ ಹೆಣ್ಣು ಮಗಳ ಆಳ್ವಿಕೆಯ ಸಂದರ್ಭದಲ್ಲಿ ರಾಮ ಮಂದಿರದ ಮೇಲೆ ಮೊಘಲರು ದಾಳಿ ಮಾಡಿದ್ರು. ಮೊಘಲರು ರಾಮ ಮಂದಿರದ ಮೇಲೆ ದಾಳಿ ಮಾಡಿದಾಗ ಇಡೀ ಅಯೋಧ್ಯೆ ಸುತ್ತಮುತ್ತ ಇದ್ದಂಥ ಅಷ್ಟೂ ಜನರು, ಅಯೋಧ್ಯೆ ಸಾಮ್ರಾಜ್ಯದ ಅಷ್ಟೂ ಜನ ಸೈನಿಕರು ಮುಂದೆ ಬಂದು ನಿಂತರು ಮಂದಿರದ ರಕ್ಷಣೆಗೆ. ಅಯೋಧ್ಯೆ ಸಾಮ್ರಾಜ್ಯದ ಅಷ್ಟೂ ಜನ ಸೈನಿಕರು ತೀರ್ಕೊಂಡ್ರು. ಇಡೀ ಅಯೋಧ್ಯೆ ಸಾಮ್ರಾಜ್ಯದ ಸೈನಿಕರು ತೀರ್ಕೊಂಡಂತ ಸಂದರ್ಭದಲ್ಲಿ ಅಯೋಧ್ಯೆ ಮನೆಯಲ್ಲಿದ್ದಂಥ ಹೆಣ್ಣು ಮಕ್ಕಳು ತಮ್ಮ ಕೈಲಿ ಕೊಡಲಿಗಳನ್ನು ಹಿಡಿದು ತಂದು ಜಯರಾಜಕುಮಾರಿ ಆಳ್ವಿಕೆಯಲ್ಲಿ 63,000 ಜನ ಮನೆಯ ಹೆಣ್ಣು ಮಕ್ಕಳು ಕೈಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿದು ತಂದು ಮೊಘಲರ ವಿರುದ್ಧ ಹೋರಾಟವನ್ನ ಮಾಡಿ ಇಡೀ ಮೊಘಲ್ ಸೇನೆಯನ್ನ ಧೂಳಿಪಟ ಮಾಡಿ ರಾಮ ಮಂದಿರದ ರಕ್ಷಣೆಯನ್ನ ಮಾಡಿದ್ರು. ಹೆಣ್ಣು ಮಕ್ಕಳಲ್ಲಿದ್ದಂಥ ಸಾಮರ್ಥ್ಯ. ಅಂದು ಮಾತ್ರ ಅಲ್ಲ, ಕಾರ್ ಸೇವೆ ನಡೆದಂಥ ಸಂದರ್ಭದಲ್ಲೂ ನನ್ನ ನೆಚ್ಚಿನ ಬಂಧುಗಳೇ, ರಾಮ ಮಂದಿರಕ್ಕೋಸ್ಕರ ಕಾರ್ ಸೇವೆ ಮಾಡಿದ್ವಿ. ಪೂಜನೆ ಅಶೋಕ್ ಸಿಂಗಾಲ್ಜಿ ಅವರು ಇಡೀ ದೇಶಕ್ಕೆ ಕರೆಯನ್ನ ಕೊಟ್ಟರು. ರೋಮ ಮೇ ರಮೆ ಹುವೆ ರಾಮ के लिए आओ कार सेवको, बनो कार सेवको, मिटो कार सेवको, अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो ना कार सेवको ಅಂತ ಅಶೋಕ್ ಸಿಂಗಾಲ್ಜಿ ಅವರು ಕರೆಯನ್ನ ಕೊಟ್ಟಿದ್ರು. ರೋಮದಲ್ಲಿ ರಮಿಸಿರುವಂತ ರಾಮರಿಗೋಸ್ಕರ ಬನ್ನಿ ಕಾರ್ ಸೇವಕರಾಗಿ. ಸಮಯ ಬಂದ್ರೆ ಅಯೋಧ್ಯೆಯಲ್ಲಿ ಹರಿತಾ ಇರುವಂತ ಸರಿಯು ನದಿಯನ್ನ ನಿಮ್ಮ ರಕ್ತದಿಂದ ಕೆಂಪಾಗಿಸುವಂತ ಸಂದರ್ಭ ಬಂದ್ರು ಕೂಡ ಹಿಂಜರಿಯದಿರಿ ಕಾರ್ ಸೇವಕರೇ ಅಂತ ಅಶೋಕ್ ಸಿಂಗಾಲ್ಜಿ ಅವರು ಕರೆಯನ್ನು ಕೊಟ್ಟರು. ಆ ಒಂದು ಕರೆಗೆ ದೇಶದ ಲಕ್ಷ ಕಾರ್ ಸೇವಕರು ಎದ್ದು ಬಂದ್ರು. ನೆನಪಿರ್ಲಿ ನನ್ನ ನೆಚ್ಚಿನ ಬಂಧುಗಳೇ, ಅಯೋಧ್ಯ ಪುಣ್ಯ ಭೂಮಿನಲ್ಲಿ ಕಾರ್ ಸೇವೆ ಮಾಡ್ಲಿಕ್ಕೆ ಅಂತ ಬಂದಂತ ಲಕ್ಷ ಹಿಂದೂಗಳಲ್ಲಿ 36,000 ಜನ ಹೆಣ್ಣು ಮಕ್ಕಳು ಕಾರ್ ಸೇವಕರಾಗಿ ಅಯೋಧ್ಯೆಗೆ ಹೋಗಿದ್ರು. ಆ 36,000 ಜನ ಹೆಣ್ಣು ಮಕ್ಕಳು ಯಾರು ಕಾರ್ ಸೇವೆಗೆ ಹೋಗಿದ್ರಲ್ಲ, ಇವತ್ತಿಗೂ ನಮ್ಮ ಸಂಘದ ಇತಿಹಾಸ ಹೇಳುತ್ತೆ, ಕಾರ್ ಸೇವಕರ ಮೇಲೆ ಲಾಠಿ ಚಾರ್ಜ್ ಮಾಡಬೇಕು ಅಂತ ಆದೇಶ ಆಯಿತು. ಪೊಲೀಸರು ಲಾಠಿಗಳನ್ನು ಹಿಡಿದು ಬಂದ್ರು ಲಾಠಿ ಚಾರ್ಜ್ ಮಾಡಲಿಕ್ಕೆ.
ಲಾಠಿ ಚಾರ್ಜ್ ಮಾಡಲಿಕ್ಕೆ ಬಂದಾಗ ಮುಂದೆ ಮಾತಾ ರಿತಂಬರಿ, ಮಾತಾ ಉಮಾಭಾರತಿಯ ಜೊತೆಗೆ 36,000 ಜನ ಹೆಣ್ಣು ಮಕ್ಕಳು ಕೈ ಹಿಡಿದು ಮಾನವ ಸರಪಳಿಯಾಗಿ ಮುಂದೆ ಬಂದು ನಿಂತು ಕಾರ್ ಸೇವಕರನ್ನ ಹಿಂದೆ ತಳ್ಳಿ ಪೊಲೀಸರಿಗೆ ಕರೆ ಕೊಟ್ಟರು. ಲಾಠಿ ಚಾರ್ಜ್ ಮಾಡೋದಿದ್ರೆ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿ, ನಾವು ನೋಡ್ಕೊಂತೀವಿ ಅಂತ. ಅಷ್ಟೂ ಜನ ಪೊಲೀಸರು ಕೈಲಿದ್ದಂಥ ಲಾಠಿಯನ್ನ ಕೆಳಗೆ ಬಿಟ್ಟು ನಮಸ್ಕಾರ ಮಾಡಿ ನಿಂತ್ಕೊಂಡ್ರು, ಕೈ ಮುಗಿದು ನಿಂತರು. ನಮ್ಮ ಮನೇಲಿ ಹೆಣ್ಣು ಮಕ್ಕಳಿದ್ದಾರೆ, ನಮ್ಮ ಮನೇಲಿ ಅಕ್ಕ ತಂಗಿದ್ದಾರೆ, ತಾಯಿಂದ್ರಿದ್ದಾರೆ. ಹೆಣ್ಣು ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡುವಂತ, ಲಾಠಿ ಎಸೆಯುವಂತ ಕೆಲಸ ನಾವು ಮಾಡೋದಿಲ್ಲಮ್ಮ, ಕ್ಷಮಿಸಿ ಅಂತ ಪೊಲೀಸರು ಕೈ ಮುಗಿದು ನಿಂತರು. ಆ ಪೊಲೀಸರನ್ನ ದಾಟಿ ನಮ್ಮ ಹೆಣ್ಣು ಮಕ್ಕಳು ಮಾನವ ಸರಪಳಿಯಾಗಿ 36,000 ಜನ ಹೆಣ್ಣು ಮಕ್ಕಳು ಮುಂದೆ ನಡೀತಾ ಇದ್ರೆ ಅವ್ರ ಹಿಂದಗಡೆ ಲಕ್ಷ ಲಕ್ಷ ಜನ ಕಾರ್ ಸೇವಕರ ದಂಡು. ಒಂದೇ ಒಂದು ಘೋಷ, ರಾಮಲಲ್ಲ ಮಾಯಂಗೆ ಮಂದಿರ ವಹಿ ಬನಾಯಂಗೆ ಬಚ್ಚಾ ಬಚ್ಚ ರಾಮಕ ಜನ್ಮಭೂಮಿಗೆ ಕಾಮಕ ಅಂತ ರಾಮರಿಗೆ ಘೋಷಗಳನ್ನ ಹಾಕ್ತಾ ಮುಂದೆ ನುಗ್ಗಿದ್ರು. ಅಂದು ನಮ್ಮ 36,000 ಜನ ಹೆಣ್ಣು ಮಕ್ಕಳು ಮಾಡಿದಂಥ ಕೆಲಸ, ಕಾರ್ ಸೇವಕ್ಕೆ ಹೋಗದಂಥ ಹೆಣ್ಣು ಮಕ್ಕಳು ಮಾಡಿದಂಥ ಕೆಲಸದ ಪರಿಣಾಮ ಇವತ್ತು ನಮ್ಮ ಕಣ್ಣು ಮುಂದೆ ಸಾಕ್ಷಾತ್ ರಾಮರ ಭವ್ಯ ರಾಮ ಮಂದಿರ ಜೀವಂತ ಸಾಕ್ಷಿಯಾಗಿ ನಿಂತಿದೆ. ನಮ್ಮ ತಾಯಿಂದಿರ ಸಾಮರ್ಥ್ಯ, ನನ್ನ ನೆಚ್ಚಿನ ಬಂಧುಗಳೇ, ಅದೇ ಕೆಲಸ ಆಗಬೇಕಾಗಿರೋದು. ಅಂದು ರಾಮ ಮಂದಿರದ ನಿರ್ಮಾಣ, ರಾಮ ಮಂದಿರದ ರಕ್ಷಣೆಗೆ ನಮ್ಮ ತಾಯಿಂದ್ರು ಮಾಡಿದಂಥ ಕೆಲಸ, ರಾಮ ಮಂದಿರ ಕಟ್ಟಲಿಕ್ಕೆ ಕಾರ್ ಸೇವೆಯಲ್ಲಿ ನಮ್ಮ ತಾಯಿಂದ್ರು ಮಾಡಿದಂಥ ಕೆಲಸ. ಇನ್ನು ಮುಂದಿನ ಗುರಿ ಯಾವುದು? ರಾಮ ಮಂದಿರ ಕಟ್ಟಿದ್ದಾಯ್ತು, ಇಡೀ ರಾಮ ಮಂದಿರದ ನಿರ್ಮಾಣದ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಂಥ ಗೋಪಾಲ್ಜಿ ಅವರು ನನಗೆ ಹೇಳಿದ್ರು. ರಾಮ ಮಂದಿರ ಕಟ್ತಾ ಇದ್ದಂಥ ಸಂದರ್ಭದಲ್ಲಿ, ಮಗಳೇ ಇಡೀ ದೇಶಕ್ಕೊಂದು ಕರೆ ಕೊಡಬೇಕಾಗಿದೆ. ಯಾವ ಕರೆ? ಮಂದಿರ ಕಟ್ಟಿದ್ದಾಯ್ತು, ಮುಂದಿನ ಗುರಿ ಭಾರತ್ ಕಾ ಪ್ರತ್ಯೇಕ ಘರ್ ಅಯೋಧ್ಯ ಬನಾಯಂಗೆ. ಭಾರತದ ಮನೆಯನ್ನು ಅಯೋಧ್ಯೆಯನ್ನಾಗಿಸೋದೇ ನಮ್ಮ ಮುಂದಿನ ಸಂಕಲ್ಪ, ಮುಂದಿನ ಗುರಿ. ಮನೆ ಅಯೋಧ್ಯೆ ಆಗೋದು ಯಾವಾಗ? ಮನೆಯಲ್ಲಿದ್ದಂಥ ಒಬ್ಬೊಬ್ಬ ತಾಯಿ ಕೂಡ, ತಾಯಿ ಕೌಶಲ್ಯ ಆದಾಗ ಮನೆಯಲ್ಲಿ ಹುಟ್ಟುವಂಥ ಒಂದೊಂದು ಮಗು ಕೂಡ ರಾಮರಂತೆ ಬೆಳೆದು ನಿಲ್ಲುತ್ತೆ. ಆ ಮಕ್ಕಳಲ್ಲಿ ರಾಮರ ಆದರ್ಶ, ಆ ಮಕ್ಕಳಲ್ಲಿ ಸೀತಾಮಾತೆ ಆದರ್ಶವನ್ನು ತುಂಬುವಂಥ ಕೆಲಸ ತಾಯಿಂದ್ರಿಂದಲೇ ಆಗಬೇಕು. ಆ ತಾಯಿಂದ್ರು ಆ ಕೆಲಸವನ್ನ ಮಾಡಿದಾಗ ಮನೆ ಅಯೋಧ್ಯೆ ಆಗುತ್ತಲ್ಲ. ಎಷ್ಟರ ಮಟ್ಟಿಗೆ ರಾಮರ ಆದರ್ಶ, ಸೀತಾಮಾತೆ ಆದರ್ಶ, ರಾಮ ಸೀತಾಮಾತೆಯ ಭಕ್ತಿಯನ್ನ ಮಕ್ಕಳಲ್ಲಿ ಎಷ್ಟರ ಮಟ್ಟಿಗೆ ತುಂಬಿಸ್ಬೇಕು ತಾಯಿಂದಿರು. ಮುಂದೊಂದು ದಿನ ಯಾರಾದರೂ ನಮ್ಮ ಮಕ್ಕಳ ಮುಂದೆ ನಿಂತ್ಕೊಂಡು, ನೀನು ರಾಮರನ್ನ ಅಷ್ಟೊಂದು ಕೊಂಡಾಡ್ತೀರಾ, ನೀವು ರಾಮ ಮಂದಿರ ಕಟ್ಟಿದ್ದೀರಾ, ಆದರೆ ನಿಜವಾಗ್ಲೂ ರಾಮರ ಅಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಿದೆ ಅಂತ ನಮ್ಮ ಮಕ್ಕಳ ಮುಂದೆ ಯಾರಾದರೂ ಬಂದು ಕೇಳಿದ್ರೆ, ದುರಾದೃಷ್ಟವಶಾತ್ ಇದು ಮುಂದೆ ಬರುವಂಥ ಪ್ರಶ್ನೆ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಈಗಾಗಲೇ ಹುಟ್ಕೊಂಡಿರುವಂಥ ಪ್ರಶ್ನೆ. ಕೋರ್ಟ್ನಲ್ಲಿ ನಿಂತು ಕಪಿಲ್ ಸಿಬ್ಬಲ್ ಅವರು ಕೆ ಪರಾಶರನವರ ವಿರುದ್ಧ ಹೋರಾಟ ಮಾಡ್ತಾ ಕೋರ್ಟ್ನಲ್ಲಿ ಕೇಳ್ತಾರೆ ಕಪಿಲ್ ಸಿಬ್ಬಲ್ ಎಂಬ ವಕೀಲರು, ನಿಜವಾಗಲೂ ರಾಮರು ಹುಟ್ಟಿದ್ರು ಅನ್ನೋದಕ್ಕೆ ಹಿಂದೂಗಳ ಹತ್ರ ಏನು ಸಾಕ್ಷಿ ಇದೆ? ನಮ್ಮ ದೇಶದಲ್ಲಿ ಇದ್ದಾರೆ ಒಂದಿಷ್ಟು ಜನ, ರಾಮರು ಹುಟ್ಟೇ ಇಲ್ಲ, ರಾಮರು ಕಾಲ್ಪನಿಕ, ರಾಮರು ಐತಿಹಾಸಿಕ ಪುರುಷ ಅಲ್ಲವೇ ಅಲ್ಲ ಅಂತ ನಮ್ಮ ಆರಾಧ್ಯ ಪುರುಷೋತ್ತಮ ಶ್ರೀರಾಮಚಂದ್ರರ ಅಸ್ತಿತ್ವದ ಮೇಲೆ ಪ್ರಶ್ನೆ ಚಿಹ್ನೆಯನ್ನ ಇಕ್ಕುವಂತ ನಮ್ಮ ದೇಶದಲ್ಲೇ ಇದ್ದಾರೆ ಇದುವರೆಗೂ. ಕೋರ್ಟ್ನಲ್ಲಿ ಬಂದಂತ ಇದೇ ಪ್ರಶ್ನೆ ಮುಂದೆ ನಮ್ಮ ಮನೆಯ ಬಾಗಿಲಿಗೆ ಬಂದು ನಮ್ಮ ಮಕ್ಕಳ ಮುಂದೆ ಯಾರಾದರೂ ಇಂತಹ ಬುದ್ಧಿ ಜೀವನ ಅನ್ಕೊಂಡಿರುವಂಥ ಬುದ್ಧಿಜೀವಿಗಳು, ರಾಮರ ಅಸ್ತಿತ್ವಕ್ಕೆ ನಿನ್ನ ಹತ್ರ ಏನು ಸಾಕ್ಷಿ ಇದೆ ಅಂತ ಕೇಳಿದ್ರೆ, ನಮ್ಮ ಮನೆಯ ಒಂದೊಂದು ಹಿಂದೂ ಮಗು ಬಾಯಿ ಹೇಳಬೇಕು, ಎದೊಬ್ಬಿಸ್ಕೊಂಡು ಎದೆ ತಟ್ಕೊಂಡು ಹೇಳ್ಕೊಳ್ಬೇಕು, ಕೇವಲ ರಾಮರ ಅಲ್ಲ, ಇಡೀ ರಾಮರ ವಂಶ ವೃಕ್ಷದ ಅಸ್ತಿತ್ವ ಇತ್ತು ಅನ್ನೋದಕ್ಕೆ ನಾನು ನಿಮ್ಗೆ ಸಾಕ್ಷಿ ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕು. ಮೊದಲಿಗೆ ಬಂದದ್ದು ಶ್ರೀಹರಿಯ ಮಗ ಬ್ರಹ್ಮನ ಮಗ ಮರೀಚಿಯ ಮಗ ಕಶ್ಯಪನ ಮಗ ಸೂರ್ಯನ ಮಗ ಮನುವಿನ ಮಗ ಇಕ್ಷ್ವಾಕುವಿನ ಮಗ ಕುಕ್ಷಿಯ ಮಗ ವಿಕುಕ್ಷಿಯ ಮಗ ಬಾಣನ ಮಗ ಅನರಾರಣ್ಯನ ಮಗ ಭೃದುವಿನ ಮಗ ತ್ರಿಶಂಕುವಿನ ಮಗ ದುಂಡುಮಾರನ ಮಗ ಮಾಂಧಾತನ ಮಗ ಸುಸಂಧಿಯ ಮಗ ಧ್ರುವಸಂಧಿಯ ಮಗ ಭರತನ ಮಗ ಅಶೀತನ ಮಗ ಸಗರನ ಮಗ ಅಸಮಂಜಸನ ಮಗ ಅಂಶುಮಂತನ ಮಗ ದಿಲೀಪನ ಮಗ ಭಗೀರಥನ ಮಗ ಕುಕುತ್ಸುವಿನ ಮಗ ರಘುವಿನ ಮಗ ಪ್ರವೃದ್ಧನ ಮಗ ಶಶಂಕುವಿನ ಮಗ ಸುದರ್ಶನನ ಮಗ ಅಗ್ನಿವರ್ಣನ ಮಗ ಶೀಘ್ರವೇದನ ಮಗ ಮರುವಿನ ಮಗ ಪ್ರಶೀಷಕನ ಮಗ ಅಂಬರೀಷನ ಮಗ ನಘೂಷನ ಮಗ ಯಯಾತಿಯ ಮಗ ನಾಭಾಗನ ಮಗ ಅಜನ ಮಗ ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರು ಅಂತ ಹೇಳುವ ಮಟ್ಟಕ್ಕೆ ನಮ್ಮ ಮನೆಯ ಒಂದೊಂದು ಹಿಂದೂ ಮಗು ತಯಾರಾದರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಇಷ್ಟು ಜಾಗೃತಿ ಮನೆಯಲ್ಲಿ ನಮ್ಮ ತಾಯಿಂದರು ತಂದರೆ ಸಾಕು, ಮುಂದೊಂದು ದಿನ ಈ ಧರ್ಮವನ್ನು ಅಲುಗಾಡಿಸುವಂಥ ಸಾಮರ್ಥ್ಯವು ಜಗತ್ತಿನ ಯಾವ ಬಾಹ್ಯಶಕ್ತಿಗೂ ಇರೋದಿಲ್ಲ. ಇವತ್ತು ನಾವು ಮಾಡಬೇಕಾಗಿರೋ ಕೆಲಸ ಇದೆ. ಇಷ್ಟು ಜಾಗೃತಿ ಮನೆಯಿಂದ, ಈ ಜಾಗೃತಿ ಮನೆಯಲ್ಲಿ ಬಂದಾಗ, ಮನೆ ಅಯೋಧ್ಯ ಆದಾಗ,
ಮನೆಯ ಮಕ್ಕಳಲ್ಲಿ ರಾಮರ ಸೀತಾಮಾತೆ ಆದರ್ಶ ಬಂದಾಗ ಇಡೀ ದೇಶ ರಾಮರಾಜ್ಯವಾಗುತ್ತೆ. ಒಮ್ಮೆ ರಾಮರಿಗೆ ನಾವು ಜಯವನ್ನು ತಂದು ಕೊಟ್ವಿ ಅಂದರೆ ಅದಕ್ಕೆ ಧರ್ಮಕ್ಕೆ ಜಯ ಆದಂತೆ ಅರ್ಥ. ನಮ್ಮ ಹಿರಿಯರೇ ಹೇಳಿದ್ದಾರೆ, ನಮಗೆ ಪೂರ್ವಿಕರೇ, ಎಲ್ಲೆಲ್ಲಿ ಯಾವಾಗೆಲ್ಲ ರಾಮರಿಗೆ ಜಯ ಆಗುತ್ತೋ ಆಗೆಲ್ಲ ಧರ್ಮಕ್ಕೆ ಜಯ ಆಗುತ್ತೆ. ರಘುವೀರ ಗದ್ಯಂನಲ್ಲಿ ಬರೆದು ಹೋಗಿದ್ದಾರೆ ನಮ್ಮ ಪೂರ್ವಿಕರು. ದಶವದನ ದವಿತ ದೈವತ ಪುರುಷತಭ್ಯರ್ಥಿತ ದಾಶರಥಿ ಭಾವ ದಿನಕರ ಕುಲಕಮಲ ದಿವಾಕರ ದಿವಿಷದಧಿಪತಿ ರಣಸ ಚರಣ ಚತುರ ದಶರಥ ಚರಮರಣ ವಿಮೋಚನ ಕೋಶಲ ಸುತಾ ಕುಮಾರ ಭಾವ ಕಂಚುಕಿತ ಕಾರಣಾಕಾರ ಕೌಮಾರ ಕೇಳಿ ಗೋಪಾಯಿತ ಕೌಶಿಕಾಧ್ವರ ರಣಾಧ್ವರ ಧುರ್ಯ ಭವ್ಯ ದಿವ್ಯಾಸ್ತ್ರ ಬೃಂದ ವಂದಿತ ಪ್ರಣತ ಜನ ವಿಮತ ವಿಮತಣ ಧೂರ್ಲಳಿತ ಧೋರ್ಲಳಿತ ತಡುತರ ವಿಶಿಕವಿ ತಾಡಣ ವಿಕಟಿತ ವಿಶರಾರು ಶರಾರು ತಾಟಕ ತಾಟಕೆ ಅಂತ ನಮ್ಮ ಪೂರ್ವಿಕ ರಘುವೀರ ಗದ್ಯಂನಲ್ಲಿ ಬರೆದು ಹೋಗಿದ್ದಾರೆ. ಅರ್ಥಾತ್ ಯಾವಾಗೆಲ್ಲ ಧರ್ಮಕ್ಕೆ ಸಂಕಟ ಬರುತ್ತೋ ಆಗೆಲ್ಲ ರಾಮರು ಅವತರಿಸ್ತಾರೆ. ರಾಮರು ನಿತ್ತು ಧರ್ಮವನ್ನು ಕಾಪಾಡ್ತಾರೆ. ರಾಮರಿಗೆ ಜಯ ಆದಲ್ಲೆಲ್ಲ ಧರ್ಮಕ್ಕೆ ಜಯ ಆಗುತ್ತೆ. ಗುರುಗಳ ಯಜ್ಞಕ್ಕೆ ತೊಂದರೆಯನ್ನು ಉಂಟು ಮಾಡಿದಾಗ ಗುರುಗಳ ಯಜ್ಞದ ರಕ್ಷಣೆಗೆ ಬಾಲರಾಮ ಬಾಣವನ್ನು ಹಿಡಿದು ಕೋದಂಡರಾಮನಾಗಿ ಎದ್ದು ನಿಂತರು. ಅಲ್ಲಿ ರಾಮರಿಗೆ ಜಯ ಆಯಿತು. ಮಾರೀಚೆಂಬ ರಾಕ್ಷಸನ್ನ ಅಲ್ಲಿಂದ ಓಡಿಸಿದ್ರು ರಾಮರಿಗೆ ಜಯ ಆದಂತೆ ಧರ್ಮಕ್ಕೆ ಜಯ ಆಯಿತು. ತಾಟಕಿ ಎಂಬ ರಾಕ್ಷಸಿ ಮತ್ತು ಆಕೆ ಮಕ್ಕಳ ಸಂಹಾರ ರಾಮರು ಮಾಡಿದ್ರು, ಅಲ್ಲಿ ರಾಮರಿಗೆ ಜಯ ಆಯಿತು. ಎಂದಿನಂತೆ ಧರ್ಮಕ್ಕೆ ಜಯ ಆಯಿತು. ದಶವದನ ದಶಮುಖ ರಾವಣನ ಸಂಹಾರವನ್ನ ಮಾಡಲಿಕ್ಕೆ ರಾಮರು ಎದ್ದು ನಿಂತರು. ರಾವಣನ ಸಂಹಾರ ಮಾಡಿದ್ರು, ರಾಮರಿಗೆ ಜಯ ಆಯಿತು. ಯಥಾಖಚಿತವಾಗಿ ಧರ್ಮಕ್ಕೆ ಜಯ ಆಯಿತು. ರಾಮರಿಗೆ ಜಯ ಆದಾಗೆಲ್ಲ ಧರ್ಮಕ್ಕೆ ಜಯ ಆಗುತ್ತೆ ಅನ್ನೋದು ನಿಶ್ಚಿತ ಮಾತು. ಆದ್ರಿಂದ ರಾಮರಿಗೆ ನಾವು ಜಯವನ್ನು ತಂದು ಕೊಡಬೇಕಾಗಿದೆ. ಈಗಾಗಲೇ ರಾಮರಿಗೆ ದೇಶದಲ್ಲಿ ಜಯವನ್ನು ತಂದು ಕೊಟ್ಟಿದ್ದೀವಿ. ಮಂದಿರದಲ್ಲಿ ರಾಮರ ಸ್ಥಾಪನೆಯನ್ನು ಮಾಡಿದ್ದೀವಿ, ಬಾಲರಾಮರ ಸ್ಥಾಪನೆ. ಆ ಮಂದಿರದಲ್ಲಿ ಸ್ಥಾಪಿತವಾಗಿರುವಂಥ ರಾಮರು ನಮ್ಮ ಮನಗಳಲ್ಲಿ ಸ್ಥಾಪಿತವಾಗಲಿ. ಅಂಥ ರಾಮರಿಗೆ ಮನೆಯಲ್ಲಿ ಜಯ ತಂದು ಕೊಡುವಂಥ ಸಾಮರ್ಥ್ಯ ಇರೋದು ತಾಯಿಂದಿರಿಗೆ ಮಾತ್ರ. ಆದ್ರಿಂದ ತಾಯಿಂದರು ಮಕ್ಕಳಿಗೆ ರಾಮರ ಆದರ್ಶವನ್ನು ನೀಡೋಣ, ರಾಮಾಯಣದ ಕಥೆಗಳನ್ನು ಹೇಳಿಕೊಡೋಣ, ಕೃಷ್ಣನ ಆದರ್ಶವನ್ನು ನೀಡೋಣ, ಭಗವದ್ಗೀತೆಯ ಸಾರವನ್ನು ತಿಳಿಸಿಕೊಡೋಣ, ಮಹಾಭಾರತದ ಭಾಗವತದ ಕಥೆಗಳನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡೋಣ. ತಾಯಿಂದಿರಲ್ಲಿ ಇರುವಂಥ ಸಾಮರ್ಥ್ಯವೇ ಅಂಥದ್ದು ನನ್ನ ನೆಚ್ಚಿನ ಬಂಧುಗಳೇ. ಅದಕ್ಕೆ ತಾಯಿಂದಿರನ್ನ ನಾವು ಅಷ್ಟು ಮಟ್ಟಕ್ಕೆ, ಅಷ್ಟು ಎತ್ತರದ ಸ್ಥಾನದಲ್ಲಿಟ್ಟು ಆರಾಧಿಸಿದ್ದು. ಮಾರ್ಕಂಡೇ ಋಷಿಗಳು ದುರ್ಗಾ ಸಪ್ತಶತಿನಲ್ಲಿ ಬರೀತಾರಲ್ಲ, ಒಬ್ಬ ಹೆಣ್ಣಿನಲ್ಲಿರುವಂಥ 9 ದುರ್ಗೆ ಅವತಾರಗಳು, 9 ಸ್ವರೂಪಗಳು, 9 ಅಂಶಗಳು. ಪ್ರಥಮಂ ಶೈಲಪುತ್ರೀಚ, ದ್ವಿತೀಯೈ ಬ್ರಹ್ಮಚಾರಿಣಿ, ತೃತೀಯೈ ಚಂದ್ರಗಂಟೇತಿ, ಕೋಷ್ಮಾಂಡೇತಿ, ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತೇನೀತಿ ಚ, ಸಪ್ತಮಂ ಕಾಲರಾತ್ರಿತಿ, ಮಹಾಗೌರಿತಿ, ಷಷ್ಠಮಂ ನವಮಂ ಸಿದ್ಧಿದಾತ್ರಿ ಚ, ನವದುರ್ಗ ಪ್ರಕೃತಿ ಅಂತ ಒಬ್ಬ ಹೆಣ್ಣು ಮಗಳಲ್ಲಿ 9 ದುರ್ಗೆ ಸ್ವರೂಪಗಳು, ಸತ್ವಗಳಿರ್ತಾವೆ. ಅದಕ್ಕೆ ಹೆಣ್ಣು ಮಕ್ಕಳನ್ನ ಇವತ್ತಿಗೂ ನಾವು ಜೀವಂತ ದುರ್ಗೆ ಅಂತ ಆರಾಧಿಸೋದು. ಇಲ್ಲಿರುವಂಥ ಅಷ್ಟೂ ಜನ ತಾಯಿಂದರು ಜೀವಂತ ದುರ್ಗೆ ಅಂತೆ. ಒಬ್ಬೊಬ್ಬ ತಾಯಿಂದರು ಜಾಗೃತರಾದರೆ ಸಾಕು, ಮನೆಯೇ ಜಾಗೃತಿ ಆಗುತ್ತೆ. ನನ್ನ ನೆಚ್ಚಿನ ಬಂಧುಗಳೇ, ಮನೆಯನ್ನು ಜಾಗೃತಿಗೊಳಿಸುವಂಥ ಕೆಲಸ ಬಹುಶಃ ಇದುವರೆಗೂ ಅದಕ್ಕೆ ನಾವು ನೋಡೋದು. ನಾವು ಹೆಣ್ಣು ಮಕ್ಕಳನ್ನ ಜೀವಂತ ದುರ್ಗೆ ಅಂತೆ ದೇವರ ಸ್ಥಾನದಲ್ಲಿಟ್ಟು ಪ್ರತಿಯೊಂದು ಸ್ವರೂಪದಲ್ಲಿ ಹೆಣ್ಣು ಮಕ್ಕಳನ್ನ ಆರಾಧಿಸ್ತೀವಿ. ನಾವು ದಿನ ಬೆಳಗ್ಗೆದ್ದು ನಾವು ಮೊದಲಿಗೆ ಪೂಜೆ ಮಾಡ್ತೀವಿ. ಏನಂತ? ಕರಗ್ರವಸ್ಥೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲಸ್ಥಿತೆ ಗೌರಿ, ಪ್ರಭಾತೆ ಕರದ ದರ್ಶನಂ ಅಂತ. ಬೆರಳುಗಳ ತುದಿಗಳಲ್ಲಿ ಲಕ್ಷ್ಮಿ, ಹಸ್ತದಲ್ಲಿ ಸರಸ್ವತಿ, ಹಸ್ತದ ಕೊನೆಯಲ್ಲಿ ಗೌರಿ. 3 ದೇವತೆಗಳನ್ನು ಬೆಳಗ್ಗೆದ್ದ ಕೂಡಲೇ ನೆನಪಿಸ್ಕೊಂತೀವಿ. ತಾಯಿಗೆ ಮೊದಲು ನಮನ, ನಂತರ ಸ್ನಾನ ಮಾಡಬೇಕಾ. ಸ್ನಾನ ಮಾಡೋ ಸಂದರ್ಭದಲ್ಲೂ ಕೂಡ ಆ ನೀರನ್ನ ಕೈಯಲ್ಲಿ ಹಿಡಿದು ಏನಂತ ಹೇಳಬೇಕು ಅಂತ ನಮ್ಮ ಪೂರ್ವಿಕರು ಹೇಳಿಕೊಟ್ಟಿದ್ದಾರಲ್ಲ. ಗಂಗೆ ಚೇಮನೆ ಶೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. 9 ನದಿಗಳನ್ನ ಸಪ್ತ ಜಾಹ್ನವೀರಿ ಅಂತೆ ಸಪ್ತ ತಾಯಿಂದಿರ ಸ್ಥಾನದಲ್ಲಿಟ್ಟು ಆರಾಧಿಸಿದ್ವಿ ನಾವು. ಪ್ರತಿಯೊಂದರಲ್ಲೂ ತಾಯಿಯನ್ನ ಕಾಡುವಂಥ ಸ್ವಭಾವ ನಮ್ಮ ಸನಾತನ ಧರ್ಮದ್ದು. ಭೂಮಿಯನ್ನು ಸ್ಪರ್ಶಿಸೋಕೆ ಮುಂಚೆ ದಿನ ಬೆಳಗ್ಗೆದ್ದು ಭೂತಾಯಿಯನ್ನ ಕಾಲಿಂದ ಸ್ಪರ್ಶ ಮಾಡೋಕೆ ಮುಂಚೆ ಕ್ಷಮೆ ಕೇಳಬೇಕು. ಏನಂತ? ಸಮುದ್ರವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣುಪತಿ ನಮಸ್ತುಭೆ ಪಾದಸ್ಪರ್ಶ ಕ್ಷಮಸ್ವಮೆ. ತಾಯಿ, ನೀನು ಸಾಕ್ಷಾತ್ ಶ್ರೀ ವಿಷ್ಣುವಿನ ಪತ್ನಿಯಮ್ಮ, ಲಕ್ಷ್ಮಿಯ ಸ್ವರೂಪ ನೀನು. ನನ್ನ ತಾಯಿಯನ್ನ ಕಾಲಿಂದ ಒದಿಯೋದು ತಪ್ಪು, ಆದರೆ ಅನಿವಾರ್ಯತೆಯಿಂದ ದಿನನಿತ್ಯ ನನ್ನ ಕಾಲಿಂದ ತುಳ್ಕೊಂಡು ಓಡಾಡ್ತೀನಲ್ಲ, ಆ ಪಾದಸ್ಪರ್ಶದ ಪಾಪಕ್ಕೆ ನನ್ನ ಕ್ಷಮಿಸ್ಬಿಡು ಅಂತ ಆ ಭೂತಾಯಿಲಿ ಕ್ಷಮೆ ಕೇಳಬೇಕು. ಊಟ ಮಾಡೋಕ್ಕೂ ಮುಂಚೆ ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಅದು ಬರೀ ಅಕ್ಕಿ ಅಲ್ಲ, ನಿರ್ಜೀವ ಪದಾರ್ಥ ಅಲ್ಲ. ಆಕೆ ತಾಯಿ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಶ ಪಾರ್ವತಿ ಅಂತ ಆ ಅನ್ನಪೂರ್ಣೆಯನ್ನು ಆರಾಧಿಸು, ಆ ತಾಯಿಯಲ್ಲಿ ಬೇಡಿಕೋ. ಪ್ರತಿಯೊಂದರಲ್ಲೂ ತಾಯಿಯನ್ನ ಕಾಣುವಂಥ ಸ್ವಭಾವ ನಮ್ಮದು. ಯಾಕೆ? ತಾಯಿಗಿರುವಂಥ ಹಿರಿಮೆಯ ಅಂತಹದ್ದು. ಅದಕ್ಕೆ ಹೇಳೋದು ನನ್ನ ನೆಚ್ಚಿನ ಬಂಧುಗಳೇ, ಆ ಹಿರಿಮೆಯ ಸ್ಥಾನದಲ್ಲಿರುವಂಥ ಹೆಣ್ಣು ಮಗಳು, ಒಬ್ಬ ಹೆಣ್ಣು ಮಗಳು ಜಾಗೃತಳಾದರೆ ಸಾಕು ಅಂತ.
ನಮ್ಮ ಪೂರ್ವಿಕರು ಹೇಳ್ಕೊಟ್ಟಿದ್ದು ಅದನ್ನೇ. 100 ಜನ ಬೇಕಾಗಿಲ್ಲ ಧರ್ಮದ ರಕ್ಷಣೆಗೆ, 1000 ಜನ, 1,00,000 ಜನ ಬೇಕಾಗಿಲ್ಲ ಧರ್ಮ ರಕ್ಷಣೆಗೆ. ನಮ್ಮ ಪೂರ್ವಿಕರು ಹೇಳ್ಕೊಟ್ರು ಏನಂತ, ವರಂ ಮೇಕಂ ಗುಣಿ ಪುತ್ರೋ ನಚಮೂರ್ಖ ಶತೆ ಇರಪಿ. 100 ಜನ ಮೂರ್ಖ ಪುತ್ರರು ಬೇಕಾಗಿಲ್ಲ, ಒಬ್ಬ ಜ್ಞಾನವುಳ್ಳ ಗುಣವಂತ ಇರುವಂತ ಒಂದು ಮಗು ಸಾಕು ಧರ್ಮದ ರಕ್ಷಣೆಗೆ. ಒಬ್ಬೊಬ್ಬ ಹೆಣ್ಣು ಮಗಳು ಅಂತ ಒಬ್ಬೊಬ್ಬ ಹೆಣ್ಣು ಮಗಳು. ಯೋಚನೆ ಮಾಡಿ, ರಾವಣನಿಗೆ 7 ಜನ ಮಕ್ಕಳಿದ್ರು. ಇಂದ್ರನನ್ನೇ ಸೋಲಿಸಿದಂತೆ ಇಂದ್ರಜಿತು, ಮೇಘನಾದ ಅಂತ ಆತನ ಹೆಸರು. ಇಂದ್ರನನ್ನ ಸೋಲಿಸಿದಕ್ಕೆ ಆ ಬಿರುದು ಬಂದಿತ್ತು ಇಂದ್ರಜಿತು ಅಂತ. ಅಂಥ ಮೇಘನಾದನಿಂದ ಹಿಡಿದು ಅಕ್ಷಯ ಕುಮಾರನವರೆಗೆ ರಾವಣನ 7 ಜನ ಮಕ್ಕಳ ಸಂಹಾರವನ್ನ ಮಾಡಲಿಕ್ಕೆ ಒಬ್ಬೇ ಒಬ್ಬ ರಾಮರು ಸಾಕಾದ್ರು. ಒಬ್ಬೇ ಒಬ್ಬ ರಾಮರು. ನಮ್ಮ ಧರ್ಮದ ವಿರೋಧ ಎದ್ದು ನಿಲ್ಲುವಂತ 1000 ಶಕ್ತಿಗಳಿದ್ರಿ. ಆ 1000 ಶಕ್ತಿಗಳನ್ನು ವಿರೋಧಿಸಲಿಕ್ಕೆ ಒಂದೇ ಒಂದು ಮಗು ಸಾಕು ನಮ್ಮ ಮನೆಯಲ್ಲಿ. ಆ ಒಂದೊಂದು ರಾಮರಂತ ಮಕ್ಕಳನ್ನ ತಯಾರಿಸುವಂತ ಸಾಮರ್ಥ್ಯ ಯಾರಲ್ಲಿದೆ ಅಂದ್ರೆ ಮತ್ತೆ ತಾಯಿಂದ್ರಲ್ಲೇ ಇರೋದು. ತಾಯಿಂದ್ರೆ ಏನು ಮಾಡ್ತಿರೋ ಮಕ್ಕಳು ಅದನ್ನೇ ಮಾಡ್ತಾರೆ. ತಾಯಿಂದ್ರು ಸಂಧ್ಯಾ ಕಾಲದಲ್ಲಿ ಮನೆಯಲ್ಲಿ ದೀಪ ಹಚ್ಚಿ ಭಗವದ್ಗೀತೆಯ ಶ್ಲೋಕಗಳನ್ನ ಓದಿದ್ರೆ ಮಕ್ಕಳ ಬಾಯಿನಲ್ಲೂ ಅದೇ ಶ್ಲೋಕಗಳು ಬರ್ತಾವೆ. ಅದೇ ತಾಯಿಂದ್ರು ಧಾರಾವಾಹಿ ಹಾಕೊಂಡು ಕೂತ್ರೆ ಮಕ್ಕಳ ಬಾಯಿನಲ್ಲೂ ಅಂತಹದ್ದೇ ಮಾತುಗಳು ಬರುತ್ತೆ. ತಾಯಿಂದ್ರು ಏನು ಮಾಡ್ತಿರೋ ಅದನ್ನೇ ಮಾಡೋದು ನಿಮ್ಮ ಮಕ್ಕಳು. ಆದ್ರಿಂದ ತಾಯಿಂದ್ರು ಜಾಗೃತರಾಗಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾಯಿಂದ್ರು ಮಕ್ಕಳನ್ನು ಸಹ ಕೂರಿಸ್ಕೊಂಡು ಕಾರ್ಯಕ್ರಮದಲ್ಲಿ ಕೂತಿದ್ದೀರಾ. ಮುಂದೆ ಹಿರಿಯರು ಮಾತಾಡ್ಲಿಕ್ಕಿರುವಂಥ ಮಾತುಗಳನ್ನು ಕೇಳಲಿಕ್ಕೆ, ಗಣಪನ ಆಶೀರ್ವಾದವನ್ನು ಪಡೀಲಿಕ್ಕೆ ಮಕ್ಕಳನ್ನು ಕರ್ಕೊಂಡ್ಬಂದು ದೇವಸ್ಥಾನದಲ್ಲಿ ಕೂರಿಸಿದ್ದೀರಾ ಅಂದರೆ ನೋಡಿದಾಗಲೇ ಗೊತ್ತಾಗುತ್ತೆ ಇಲ್ಲಿರುವಂಥ ತಾಯಿಂದ್ರಲ್ಲಿ ಬಹಳ ದೊಡ್ಡ ಜಾಗೃತಿ ಇದೆ ಅಂತ. ಇಷ್ಟು ಜಾಗೃತಿ ಮನೆಯಲ್ಲಿ ಬಂದರೆ ಸಾಕಾಗಿದೆ ಈ ಕಾಲಕ್ಕೆ. ಈ ಜಾಗೃತಿಯನ್ನು ಮುಂದುವರಿಸಿ ನಮ್ಮ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳನ್ನು ಕೂರಿಸ್ಕೊಂಡು ದಯವಿಟ್ಟು ತಾಯಿಂದ್ರಲ್ಲಿ ಕೇಳ್ಕೊಳ್ಳುವಂಥ ಒಂದು ಮಾತು, ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಕೂರಿಸ್ಕೊಂಡು ಆ ಮಕ್ಕಳಿಗೆ ಧರ್ಮದ ಚಿಂತನೆ ಹೇಳ್ಕೊಡಿ. ಲವ್ ಜಿಹಾದ್ನ ವಿಷಯದ ಕುರಿತಾಗಿ ನಿಮ್ಮ ಹೆಣ್ಣು ಮಕ್ಕಳ ಜೊತೆ ಮಾತಾಡಿ. ತಾಯಿಂದಿರಲ್ಲದೆ ಇನ್ಯಾರ ಕೈಯಿಂದಲೂ ಆ ಹೆಣ್ಣು ಮಕ್ಕಳ ಜೊತೆ ಲವ್ ಜಿಹಾದ್ನ ಬಗ್ಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ವರ್ಷ ಅನೇಕರು ಹೇಳ್ತಾ ಇದ್ರು ಲವ್ ಜಿಹಾದ್ ಅನ್ನೋ ವಿಷಯವೇ ಹಿಂದೂ ಸಂಘಟನೆಗಳು ಹುಟ್ಟಾಕಿರೋದು ಕೋಮು ಗಲಭೆಯನ್ನು ಸೃಷ್ಟಿಸಲಿಕ್ಕೆ. ಹಾಗೆ ನೋಡಿದ್ರೆ ಲವ್ ಜಿಹಾದ್ ಅನ್ನೋ ಪದ ಮೊದಲಿಗೆ ಬಳಕೆ ಮಾಡಿದ ಹಿಂದೂಗಳಲ್ಲವೇ ಅಲ್ಲ, ಇದೇ ಕೇರಳದ ಚರ್ಚಿನ ಪಾದ್ರಿಗಳು. ನಮ್ಮ ಚರ್ಚ್ನ ಹೆಣ್ಣು ಮಕ್ಕಳನ್ನ, ನಮ್ಮ ಕ್ರಿಶ್ಚಿಯನ್ ಮತದ ಹೆಣ್ಣು ಮಕ್ಕಳನ್ನ ಲವ್ ಜಿಹಾದ್ನ ಬಲೆಗೆ ಬೀಳಿಸಿ ಆ ಹೆಣ್ಣು ಮಕ್ಕಳನ್ನ ಮತಾಂತರ ಮಾಡಲಾಗ್ತಾ ಇದೆ. ನಮ್ಮ ಹೆಣ್ಣು ಮಕ್ಕಳನ್ನ ರಕ್ಷಿಸಿ ಅಂತ ಮೊದಲು ಕೋರಿಕೆಯನ್ನು ಇಟ್ಟಿದ್ದು ಇದೇ ಕೇರಳದ ಚರ್ಚ್ನ ಪಾದ್ರಿಗಳು. ಆ ಚರ್ಚ್ನ ಮುಂದೆ ಬ್ಯಾನರ್ಗಳನ್ನ ಹಾಕ್ಸಿದ್ರು, ಹೆಣ್ಣು ಮಕ್ಕಳು ಲವ್ ಜಿಹಾದ್ಗೆ ಬಲಿಯಾಗಬೇಡಿ, ನಿಮ್ಮದೇ ಮತದಲ್ಲಿ ಉಳ್ಕೊಳ್ಳಿ ಅಂತ. ಮೊದಲು ಆ ಫಾದರ್ಗಳು ಶುರು ಮಾಡಿದ್ದು. ಕೇವಲ ಹಿಂದೂ ಸಂಘಟನೆಗಳು ಹೇಳೋದು ಬಿಡಿ, ಚರ್ಚಿನ ಪಾದ್ರಿಗಳು ಹೇಳೋದು ಬಿಡಿ. 2017ರಲ್ಲಿ ಇದೇ ಕೇರಳದ ಹೈಕೋರ್ಟ್ನಲ್ಲಿ ಒಂದು ಕೇಸ್ ನಡೆದಿತ್ತು. ಆ ಕೇಸಿನಲ್ಲಿ ಇಡೀ ಕೇರಳದ ಹೈಕೋರ್ಟ್ ಘಂಟಾಘೋಷವಾಗಿ ಘೋಷಣೆ ಮಾಡಿತು, ಇಡೀ ಕೇರಳದಲ್ಲಿ ಲವ್ ಜಿಹಾದ್ ನಡೀತಾ ಇದೆ. ಹಿಂದೂ ಧರ್ಮದ ಕ್ರಿಶ್ಚಿಯನ್ ಮತದ ಹೆಣ್ಣು ಮಕ್ಕಳನ್ನ ಅನ್ಯ ಮತೀಯರು ಪ್ರೀತಿಯ ಬಲೆಗೆ ಬೀಳಿಸಿ ಆ ಹೆಣ್ಣು ಮಕ್ಕಳನ್ನ ಮತಾಂತರ ಮಾಡಲಾಗ್ತಾ ಇದೆ. ಸಮಸ್ತ ಹಿಂದೂಗಳು ಜಾಗೃತರಾಗಿ. ಇದನ್ನು ಹೇಳಿದ್ಯಾರು? 2017ರಲ್ಲಿ ಕೇರಳದ ಹೈಕೋರ್ಟ್ ಕೊಟ್ಟಂತ ಘೋಷಣೆ. ಕೋರ್ಟ್ ಕೊಟ್ಟಂತ ಘೋಷಣೆ ನೋಡಿ ಆದ್ರೂ ಇವತ್ತು ಹಿಂದೂಗಳು ಜಾಗೃತರಾಗಬೇಕಾಗಿದೆ. ಎಷ್ಟು ಘಟನೆಗಳು ನಡೀತಾ ಇದ್ದಾವೆ ನನ್ನ ನೆಚ್ಚಿನ ಬಂಧುಗಳು. ಇಡೀ ದೇಶದಾದ್ಯಂತ ರಿಂಕು ಎಂಬ ಹೆಣ್ಣು ಮಗಳು ಕಾಸಿಂ ಎಂಬ ಹುಡುಗನ ಜೊತೆ ಪ್ರೀತಿಯಲ್ಲಿ ಬಿದ್ದು ಓಡದಂತ ಹೆಣ್ಣು ಮಗಳು ಕೊನೆಗೆ ಸಿಕ್ಕಿದ್ದು ಶವವಾಗಿ. ಲಕ್ಷ್ಮೀನ್ ಎಂಬ ಹೆಣ್ಣು ಮಗಳು ಶಾರುಖ್ ಎಂಬ ಹುಡುಗನ ಜೊತೆ ಪ್ರೀತಿಯಲ್ಲಿ ಬಿದ್ದು ಓಡದಂತ ಹೆಣ್ಣು ಮಗಳು ಕೊನೆಗೆ ಸಿಕ್ಕಿದ್ದು ಶವವಾಗಿ. ಅಪೂರ್ವ ಎಂಬ ಹೆಣ್ಣು ಮಗಳು ಅಸ್ತಿಫ್ ಎಂಬ ಹುಡುಗನ ಜೊತೆ ಪ್ರೀತಿಯಲ್ಲಿ ಬಿದ್ದು ಓಡದಂತ ಹೆಣ್ಣು ಮಗಳು ಕೊನೆಗೆ ಸಿಕ್ಕಿದ್ದು ಶವವಾಗಿ. ಇಂಥ ಎಷ್ಟು ಘಟನೆಗಳು ಬೇಕು. ಶ್ರದ್ಧಾ ಎಂಬ ಹೆಣ್ಣು ಮಗಳು ಅಫ್ಜಲ್ ಎಂಬ ಹುಡುಗನ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದಂತ ಹೆಣ್ಣು ಮಗಳು ಕೊನೆಗೆ ಸಿಕ್ಕಿದ್ದು 32 ತುಂಡುಗಳಾಗಿ. ಇಂಥ ಎಷ್ಟು ಘಟನೆಗಳು ದೇಶದಲ್ಲಿ ನಡೀತಾ ಇದ್ದಾವೆ. ಈ ಅನ್ಯಮತಿಯರ ಜೊತೆ ಪ್ರೀತಿನಲ್ಲಿ ಬಿದ್ದು ಲವ್ ಜಿಹಾದ್ಗೆ ಬಲಿಯಾದಂತ ಹೆಣ್ಣು ಮಗಳು ಒಂದು ನಮಗೆ ಕೊನೆಗೆ ಶವವಾಗಿ ಸಿಗ್ತಾರೆ, ಇಲ್ಲ ಅವರ ದೇಹದ ತುಂಡು ತುಂಡು ನಮಗೆ ಸಿಗುತ್ತೆ, ಇಲ್ಲ ಅಂದ್ರೆ ನಮ್ಮದೇ ದೇಶದಲ್ಲಿ ಸೂಸೈಡ್ ಬಾಂಬರ್ಸ್ಗಳಾಗಿ ಪ್ಲಾಂಟ್ ಆಗಿರೋ ಸಿಗ್ತಾರೆ, ಇಲ್ಲ ಬೇರೆ ಯಾವುದೋ ದೇಶದಲ್ಲಿ ಭಯೋತ್ಪಾದಕ ಸಂಘಟನೆಗೆ ಕೆಲಸ ಮಾಡ್ತಾ ಇರುವಂತ ಭಯೋತ್ಪಾದಕ ಸಂಘಟನೆ ಉಗ್ರಗಾಮಿಯಾಗಿ ಆ ಹೆಣ್ಣು ಮಕ್ಕಳು ಸಿಗ್ತಾರೆ. ಸಾವಿರ ಇಂಥ ಘಟನೆಗಳು ನಮ್ಮ ದೇಶದಲ್ಲಿ ನಡೀತಾ ಇರಬೇಕಾದ್ರೆ ದೇಶದಲ್ಲಿ ಮಾತ್ರ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಫ್ರಾನ್ಸ್ನಲ್ಲೂ ಇದೇ ಘಟನೆ ನಡೀತಾ ಇದೆ. ಫ್ರಾನ್ಸಿನಲ್ಲಿರುವಂತ ರೋಮನ್ ಕ್ಯಾಥೋಲಿಕ್ಸ್ಗಳು, ಪ್ರೊಟೆಸ್ಟೆಂಟ್ಸ್ಗಳು ಬೀದಿಗಿಳಿದಿದ್ದಾರೆ. ನಮ್ಮ ಹೆಣ್ಣು ಮಕ್ಕಳನ್ನ ಲವ್ ಜಿಹಾದ್ಗೆ ಬಲಿಯಾಗಿಸಲಾಗ್ತಾ ಇದೆ. ಎಲ್ಲಿ? ಫ್ರಾನ್ಸ್ನಲ್ಲಿ. ಇಡೀ ಜಗತ್ತಿನಲ್ಲಿ ಇಂಥ ಘಟನೆಗಳು ನಡೀತಾ ಇರಬೇಕಾದ್ರೆ ನಮ್ಮ ಹೆಣ್ಣು ಮಕ್ಕಳನ್ನು ಕೂರಿಸ್ಕೊಂಡು ನಮ್ಮ ತಾಯಂದಿರು ಜಾಗೃತಿಯನ್ನು ಮೂಡಿಸಬೇಕು. ಈ ರೀತಿ ನಮ್ಮ ಹೆಣ್ಣು ಮಕ್ಕಳನ್ನು ಮೋಸದಿಂದ ಪ್ರೀತಿಯ ಬಲೆಗೆ ಸಿಗಾಕಿಸಿ ಆ ಹೆಣ್ಣು ಮಕ್ಕಳನ್ನು ಬಲಿ ತಗೊಳ್ಳಲಾಗ್ತಾ ಇದೆ. ನೀನಾದರೂ ಜಾಗೃತಳಾಗು. ನಮ್ಮ ಸಮಸ್ಯೆ ಏನಾಗಿದೆ ಅಂದರೆ, ಶ್ರದ್ಧಾ ಎಂಬ ಹೆಣ್ಣು ಮಗಳ ಕೇಸನ್ನು ಇಡೀ ದೇಶ ನೋಡಿತು. ಎಲ್ಲ ದೃಶ್ಯ ಮಾಧ್ಯಮಗಳಲ್ಲೂ ವರದಿಗಳು ಬಂದವು.
ಎಲ್ಲ ಪತ್ರಿಕೆಗಳು ಅದರ ವರದಿಯನ್ನು ಬರೆದವು. ಇದನ್ನು ಓದಿದಂಥ ದೃಶ್ಯ ಮಾಧ್ಯಮದಲ್ಲಿ ಈ ವರದಿಯನ್ನು ನೋಡಿದಂಥ ಹಿಂದೂಗಳು ಏನು ಮಾಡಿದ್ವಿ ಅಂದರೆ, ಅಕ್ಕಪಕ್ಕದ ಮನೆಯವ್ರ ಜೊತೆ ಕೂತ್ಕೊಂಡ್ವಿ, ಪಾಪ ಶ್ರದ್ಧಾ ಎಂಬ ಹೆಣ್ಣು ಮಗಳು ಆಕೆಯ ದೇಹದ ತುಂಡು ತುಂಡನ್ನಾಗಿಸಲಾಗಿದೆಯಂತೆ ನೋಡಿ ಅಂತ ಅಕ್ಕಪಕ್ಕದ ಮನೆಯವ್ರ ಹತ್ರ ಮಾತಾಡಿದ್ವಿ. ಅಮ್ಮಮ್ಮ ಅಂದರೆ ವಾಟ್ಸಪ್ಗಳಲ್ಲಿ ಶೇರ್ ಮಾಡಿದ್ವಿ, ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ವಿ. ಇದನ್ನು ಮಾಡಿದಂಥ ಎಷ್ಟು ಜನ ಹಿಂದೂಗಳು ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಕೂರಿಸ್ಕೊಂಡು ಮಗಳೇ ಶ್ರದ್ಧಾ ಎಂಬ ಹೆಣ್ಣು ಮಗಳನ್ನ ಈ ರೀತಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ, ಲವ್ ಜಿಹಾದ್ನ ಕಾರಣದಿಂದ, ನೀನು ಜಾಗೃತಳಾಗಮ್ಮ ಅಂತ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಜಾಗೃತಿಗೊಳಿಸುವಂಥ ಕೆಲಸವನ್ನ ಎಷ್ಟು ಜನ ಹಿಂದೂಗಳು ನಮ್ಮ ಮನೆಗಳಲ್ಲಿ ಮಾಡಿದ್ವಿ. ಇದೇ ಜಾಗೃತಿ ಆಗಬೇಕಾಗಿರೋದು ನನ್ನ ನೆಚ್ಚಿನ ಬಂಧುಗಳೇ. ಅಕ್ಕಪಕ್ಕದ ಮನೆಯವ್ರ ಜೊತೆ ಮಾಡುತ್ತೋಡೋದಲ್ಲ, ನಮ್ಮ ಮನೆ ಹೆಣ್ಣು ಮಕ್ಕಳನ್ನು ಕೂರಿಸ್ಕೊಂಡು ನಮ್ಮ ಮನೆ ಹೆಣ್ಣು ಮಕ್ಕಳ ಜೊತೆ ಮಾತಾಡಬೇಕು. ದೌರ್ಭಾಗ್ಯ, ಕೇರಳದಲ್ಲಿ ಕಾಲೇಜ್ಗೆ ಹೋಗುವಂಥ ನಮ್ಮ ಹೆಣ್ಣು ಮಕ್ಕಳಿಗೆ ಅಲ್ಲಿನ ಅನ್ಯಮತಿಯ ಹೆಣ್ಣು ಮಕ್ಕಳು ಹಿಜಾಬನ್ನು ಕಟ್ತಾರ ತಲೆಗೆ. ಹಿಜಾಬ್ ಕಟ್ಕೋ ನೋಡೋಣ ಹೇಗೆ ಕಾಣಿಸ್ತೀಯ ನೀನು ಅಂತ. ಆ ಹೆಣ್ಣು ಮಕ್ಕಳ ಹಣೆಯಲ್ಲಿರುವಂಥ ಹಿಂದೂ ಹೆಣ್ಣು ಮಕ್ಕಳ ಹಣೆ ಕುಂಕುಮವನ್ನು ಅಳಿಸಿ ಆ ಬೊಟ್ಟುಗಳನ್ನು ತೆಗೆದು ಹಿಂದೂ ಹೆಣ್ಣು ಮಕ್ಕಳಿಗೆ ಹಿಜಾಬ್ ಕಟ್ಟಿಸಲಾಗುತ್ತೆ. ನೋಡೋಣ ಹೇಗೆ ಕಾಣಿಸ್ತೀಯ ಅಂತ. ಹೀಗೆ ಸುಮ್ಮನೆ ಸಂತೋಷಕ್ಕೆ ಮಾಡೋಣ ಅಂತ ನಡೆಯುವಂಥ ಕ್ರಿಯೆಗಳನ್ನ ನೆಚ್ಚಿನ ಬಂಧುಗಳೇ ಮುಂದೊಂದು ದಿನ ಅತ್ಯಂತ ಮಾರಕವಾಗುತ್ತೆ ನಮ್ಮ ಸಮಾಜಕ್ಕೆ. ಆದರೆ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು, ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ರು ಕೂಡ ಮೊನ್ನೆ ಒಂದು ವರದಿಯನ್ನು ನೋಡಿದ್ವಿ. ಇದೇ ಕೇರಳದ ಒಂದು ಕಾಲೇಜ್ನಲ್ಲಿ ಒಂದಿಷ್ಟು ಜನ ಅನ್ಯಮತಿಯ ಹೆಣ್ಣು ಮಕ್ಕಳು ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಹಣೆಯ ಕುಂಕುಮವನ್ನು ಅಳಿಸಿ ಅವರಿಗೆ ಹಿಜಾಬನ್ನು ಹಾಕಿಸ್ಲಿಕ್ಕೆ ಹೋದಾಗ ನಮ್ಮ ಹೆಣ್ಣು ಮಕ್ಕಳು ಕೈಯಲ್ಲಿ ಗಂಧವನ್ನು ಇಟ್ಕೊಂಡು, ನಿನ್ನ ಹಿಜಾಬ್ ತೆಗಿ, ನಿನಗೂ ಒಂದು ವೈಷ್ಣವ ತಿಲಕ ಬಳಿತೀವಿ, ನೀನು ವೈಷ್ಣವ ತಿಲಕದಲ್ಲಿ ಹೇಗೆ ಕಾಣಿಸ್ತೀವಿ ನಾವು ನೋಡ್ತೀವಿ ಅಂತ ನಮ್ಮ ಹೆಣ್ಣು ಮಕ್ಕಳು ಜಾಗೃತರಾಗಿದ್ದಾರೆ. ನೋಡಿದಾಗ ಬಹಳ ಸಂತೋಷ ಆಯಿತು. ನಮ್ಮ ಹೆಣ್ಣು ಮಕ್ಕಳಲ್ಲಿ ಬರಬೇಕಾಗಿರುವಂಥ ಜಾಗೃತಿ ಇದೆ ನನ್ನ ನೆಚ್ಚಿನ ಬಂಧುಗಳೇ. ನಾವು ಹೇಳ್ಕೊಡ್ಬೇಕು, ಏನಕ್ಕೆ ಹಣೆಗೆ ಕುಂಕುಮವನ್ನು ಇಡ್ತೀವಿ, ಸುಮ್ಮನೆ ಅಳಿಸ್ಲಿಕ್ಕೆ ಇರೋದಿಲ್ಲ ಆ ಕುಂಕುಮ. ಆ ಬಟ್ಟು ಏನಕ್ಕೆ ಇಡ್ತೀವಿ, ಏನಕ್ಕೆ ತಿಲಕ ವಿಭೂತಿಯನ್ನು ಹಿಡೋದು ಹಣೆಗೆ, ನಮ್ಮ ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇದೇ ಮಾರ್ಕಂಡಿ ಋಷಿಗಳು ದುರ್ಗಾ ಸಪ್ತಶತಿನಲ್ಲಿ ಬರದೆ ಹೇಳ್ತಾರಲ್ಲ, ಶುಂಭ ನಿಶುಂಭ ಎಂಬ ರಾಕ್ಷಸರು ತಾಯಿ ಜಗನ್ಮಾತೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಂಥ ಸಂದರ್ಭದಲ್ಲಿ ತಾಯಿ ಜಗನ್ಮಾತೆ ಶಾಂಭವಿ ಅವತಾರವನ್ನು ತಾಳಿ ನಿಂತು ಶುಂಭ ನಿಶುಂಭ ಎಂಬ ಇಬ್ಬರೂ ರಾಕ್ಷಸರ ಸಂಹಾರವನ್ನ ಮಾಡಿ ಅವರ ರಕ್ತವನ್ನು ತೆಗೆದು ತನ್ನ ಹಣೆಗಿಟ್ಕೊಂಡ್ಲಂತೆ. ಅದರ ಪ್ರತೀಕವಾಗಿ ಇವತ್ತಿಗೂ ನಮ್ಮ ಹೆಣ್ಮಕ್ಳ ಹಣೆಗೆ ಕುಂಕುಮ ಇಡ್ತೀವಿ. ಏನಕ್ಕೆ? ಎದುರಿಗೆ ಬರುವಂತ ಗಂಡಸಿಗೆ ಎಚ್ಚರಿಕೆಯನ್ನ ನೀಡಲಿಕ್ಕೆ. ಒಂದು, ನನ್ನನ್ನು ತಾಯಿಯ ಸ್ಥಾನದಲ್ಲಿಟ್ಟು ಆರಾಧಿಸು, ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭ ನಿಶುಂಭ ರಾಕ್ಷಸರಿಗಾದಂಥ ಪರಿಸ್ಥಿತಿಯೇ ನಿನಗೂ ಆಗೋದು ಅಂತ ಜಾಗೃತಿಯ ಗಂಟೆಯನ್ನು ಕೊಡಲಿಕ್ಕೋಸ್ಕರ ನಮ್ಮ ಹೆಣ್ಣು ಮಕ್ಕಳು ಹಣೆ ಕುಂಕುಮ ಇಡಬೇಕು ಅಂತ ನಮ್ಮ ಪೂರ್ವಿಕರು ಹೇಳಿಕೊಟ್ಟಿದ್ರು. ಆ ಕುಂಕುಮಕ್ಕಿರುವಂಥ ಕ್ಷತ್ರಿಯತೆ ಅಂತಹದ್ದು, ಆ ಪರಂಪರೆಯ ಐತಿಹಾಸಿಕತೆಯನ್ನು ನಮ್ಮ ಹೆಣ್ಣು ಮಕ್ಕಳಿಗೆ ತಲುಪಿಸುವಂಥ ಕೆಲಸ ತಾಯಂದಿರೇ ಮಾಡಬೇಕಾಗಿದೆ. ನನ್ನ ನೆಚ್ಚಿನ ಬಂಧುಗಳೇ, ಈ ಕೆಲಸವನ್ನು ಪ್ರತಿಯೊಬ್ಬ ತಾಯಂದಿರು ಮಾಡುವ ಮೂಲಕ, ಮನೆಯಲ್ಲಿ ಜಾಗೃತಿಯನ್ನು ತರುವ ಮೂಲಕ ಇಡೀ ದೇಶ ಜಾಗೃತವಾಗಲಿ. ರಾಮ ಮಂದಿರವನ್ನು ಕಟ್ಟಿದ್ದಾಯ್ತು ನಾವು, ಇದುವರೆಗೂ ಈ ಧರ್ಮ ಉಳಿದುಕೊಂಡು ಬಂದಿರೋದು ತಾಯಂದಿರ ಕಾರಣದಿಂದ ಅಂತ ಹೇಳಿದ್ವಲ್ಲ, ಅದೇ ತಾಯಂದಿರು ಅದೇ ರೀತಿ ಜಾಗೃತಿನಲ್ಲೇ ಇದ್ದು ನಮ್ಮ ಮನೆಯ ಮಕ್ಕಳಿಗೆ ಧಾರ್ಮಿಕತೆಯನ್ನು ತುಂಬಿಸೋಣ. ಈ ಧಾರ್ಮಿಕತೆ ಆಧಾರದ ಮೇಲೆ, ಈ ದೇವರಲ್ಲಿ ಇಟ್ಟಿರುವಂಥ ನಂಬಿಕೆ ಆಧಾರದ ಮೇಲೆ ಉಳ್ಕೊಂಡು ಬಂದಿರುವಂಥ ಧರ್ಮ ನಮ್ಮದು. ನಮ್ಮಲ್ಲಿ ನಂಬಿಕೆ ಹೋಯಿತು, ಧಾರ್ಮಿಕತೆ ಹೋಯಿತು, ದೇವಸ್ಥಾನಕ್ಕೆ ಬರೋದು ನಿಲ್ಲಿತು ಅಂದರೆ ಈ ಧರ್ಮವನ್ನು ರಕ್ಷಿಸ್ಲಿಕ್ಕೆ ಆಗೋದಿಲ್ಲ. ನಮ್ಮ ಮೇಲೆ ಸಾವಿರಾರು ವರ್ಷಗಳ ಕಾಲ ದಾಳಿ ಆದವಲ್ಲ, ಈ ಸಾವಿರಾರು ವರ್ಷಗಳ ಕಾಲ ನಮ್ಮ ಮೇಲೆ ದಾಳಿ ಮಾಡಿದಂಥ ಎಲ್ಲ ದಾಳಿಕೋರರು ನಮ್ಮ ಧರ್ಮವನ್ನು ನಾಶ ಮಾಡಬೇಕು ಅಂತ ಬಂದರು. ನಮ್ಮ ಧರ್ಮವನ್ನು ನಾಶ ಮಾಡಬೇಕು ಅಂದರೆ ಈ ಧರ್ಮದ ಮೂಲ ಸತ್ವವನ್ನು ನಾಶ ಮಾಡಬೇಕು ಅಂತ ದಾಳಿಕೋರರಿಗೆ ಅರ್ಥ ಆಯಿತು. ಅದಕ್ಕೆ ಈ ಧರ್ಮದ ಮೂಲ ಸತ್ವವನ್ನು ಹುಡ್ಕೊಂಡು ಹೋದ್ರು. ಆ ದಾಳಿಕೋರರಿಗೆ ನಮ್ಮ ಧರ್ಮದ ಮೂಲ ಸತ್ವ ನಮ್ಮ ಮಠ ಮಂದಿರಗಳಲ್ಲಿ ಕಾಣಿಸ್ತು. ಅದಕ್ಕೆ ನಮ್ಮ ಮಠ ಮಂದಿರಗಳ ನಾಶ ಮಾಡಿದ್ರು. ಆದರೆ ನಮ್ಮ ನಂಬಿಕೆಯನ್ನು ನಾಶ ಮಾಡಲಿಕ್ಕಾಗಲಿಲ್ಲ. ನಮ್ಮ ದೇವರುಗಳ ಮೂರ್ತಿಗಳನ್ನ ಒಡೆದ್ರು, ಆದರೆ ಹಿಂದೂಗಳ ನಂಬಿಕೆಯನ್ನು ಒಡಿಲಿಕ್ಕಾಗಲಿಲ್ಲ. ಯಾಕೆ? ಕಾರಣ ಇಷ್ಟೇ, ಆ ಮೂರ್ಖರಿಗೆ ಅರ್ಥ ಆಗಲಿಲ್ಲ. ನಿನ್ನೆ ಮೊನ್ನೆಲ್ಲ ಇವತ್ತಿಗೂ ಕೂಡ ಕೆಲವು ವರ್ಷಗಳ ಹಿಂದೆ ಒಬ್ಬ ರಾಜಕಾರಣಿಗಳು ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಎರಾಡೈಕೇಶನ್ ಆಫ್ ಸನಾತನ ಧರ್ಮ, ಸನಾತನ ಧರ್ಮದ ಮೂಲೋತ್ಪಾಟನೆ ಮಾಡಬೇಕು. ಎಷ್ಟು ಜನ ಬಂದರು ಸ್ವಾಮಿ ಸನಾತನ ಧರ್ಮದ ನಾಶ ಮಾಡಬೇಕಂತ, ಯಾರಿಂದಲೂ ಸಾಧ್ಯವಾಗಲಿಲ್ಲ. ಏನಕ್ಕೆ ಅಂದರೆ ಆ ಮೂರ್ಖರಿಗೆ ಅರ್ಥ ಆಯಿತು, ನಮ್ಮ ಧರ್ಮದ ನಂಬಿಕೆ ಗುಡಿಗೋಪುರಗಳಲ್ಲಿದೆ, ಕಲ್ಲು ಮಣ್ಣಿನಲ್ಲಿದೆ ಅಂತ ಆ ಗುಡಿಗೋಪುರಗಳನ್ನ ನಿರ್ನಾಮ ಮಾಡಿದ್ರು.
ಆದರೆ ನಮ್ಮ ನಂಬಿಕೆ ಸಾಯಲಿಲ್ಲ. ಯಾಕಂದ್ರೆ ಅವ್ರಿಗೆ ಅರ್ಥ ಆಗಲಿಲ್ಲ, ಹಿಂದೂಗಳ ನಂಬಿಕೆ ಕೇವಲ ಮಠ ಮಂದಿರಗಳಲ್ಲಿ ಮಾತ್ರ ಇಲ್ಲ, ಕಲ್ಲು ಮಣ್ಣಿನಿಂದ ತಯಾರಿಸಿರುವಂಥ ದೇವರ ಮೂರ್ತಿಗಳಲ್ಲಿ ಮಾತ್ರ ಇಲ್ಲ. ಈ ಹಿಂದೂಗಳ ನಂಬಿಕೆ, ಈ ಹಿಂದೂ ಸಮಾಜದ ನಂಬಿಕೆ, ದಿನ ಬೆಳಗಿದ್ದು ಇವತ್ತಿಗೂ ಸೂರ್ಯನಿಗೂ ಜಲಾಭಿಷೇಕವನ್ನ ಮಾಡಿ ಸೂರ್ಯನನ್ನ ಸೂರ್ಯದೇವ ಅಂತ ಆರಾಧಿಸ್ತೀವಲ್ಲ, ಆ ಸೂರ್ಯನ ಪ್ರಖರ ತೇಜದಲ್ಲಿ ಅಡಗಿದೆ ಈ ಸನಾತನ ಧರ್ಮದ ನಂಬಿಕೆ. ಆ ಸೂರ್ಯನ ಬೆಳಕನ್ನ ನಾಶ ಮಾಡುವಂತ ಸಾಮರ್ಥ್ಯ ಯಾರಲ್ಲೂ ಇಲ್ಲ. ಅದಕ್ಕೆ ಹಿಂದೂಗಳ ನಂಬಿಕೆಯನ್ನು ನಾಶ ಮಾಡ್ಲಿಕ್ಕಾಗ್ಲಿಲ್ಲ. ಈ ಹಿಂದೂಗಳ ನಂಬಿಕೆ ನಮ್ಮ ನದಿಗಳನ್ನು ತಾಯಿಯ ಸ್ಥಾನದಲ್ಲಿಟ್ಟು ಆರಾಧಿಸೋದ್ರಲ್ಲಿದೆ. ಆ ಸಪ್ತ ನದಿಗಳಲ್ಲಿ ಹರಿಯುವಂತ ನೀರನ್ನು ತಣಿಸುವ ಸಾಮರ್ಥ್ಯ ಯಾರಲ್ಲೂ ಇಲ್ಲ. ಅದಕ್ಕೆ ಸನಾತನ ಧರ್ಮದ ನಂಬಿಕೆಯನ್ನು ನಾಶ ಮಾಡ್ಲಿಕ್ಕಾಗ್ಲಿಲ್ಲ. ಈ ಸನಾತನ ಹಿಂದೂಗಳ ನಂಬಿಕೆ ಪ್ರಕೃತಿಯ ಅಣು ರೇಣು ತೃಣ ಕಾಷ್ಟಗಳಲ್ಲೂ ಇದೆ. ಈ ಪ್ರಕೃತಿಯನ್ನ ನಿರ್ನಾಮ ಮಾಡುವಂತ ಸಾಮರ್ಥ್ಯ ಯಾರಲ್ಲೂ ಇಲ್ಲ. ಅದಕ್ಕೆ ಹಿಂದೂಗಳ ನಂಬಿಕೆಯನ್ನು ನಾಶ ಮಾಡ್ಲಿಕ್ಕಾಗ್ಲಿಲ್ಲ. ಆದ್ರಿಂದ ಎಲ್ಲಿವರೆಗೂ ಈ ಹಿಂದೂಗಳ ನಂಬಿಕೆ, ಈ ಹಿಂದೂಗಳಿರುವಂತ ದೇವರ ಭಕ್ತಿ ಜೀವಂತವಾಗಿರುತ್ತೋ ಅಲ್ಲಿವರೆಗೂ ಸನಾತನ ಧರ್ಮ ಜೀವಂತವಾಗಿರುತ್ತೆ. ಇದನ್ನೇ DVG ಅವರು ಮಂಕುತಿಮ್ಮನ ಕಗ್ಗದಲ್ಲಿ DVG ಅವರು ಬರಿತಾ ಹೇಳ್ತಾರೆ, ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ಅವನೇ ದೇವ ಸರ್ವೇಶ ಪರಬಂಬನೆಂದು ಆವುದನ್ನು ಕಾಣದೆಯೂ ಜನರು ಮಳ್ತಿಯಂ ನಂಬಿಯರು ಆ ವಿಚಿತ್ರಕ್ಕೆ ನಮಿಸು ಮಂಕುತಿಮ್ಮ. ದೇವಸ್ಥಾನಕ್ಕೆ ಹೋದಾಗ ನಮಸ್ಕಾರ ಯಾರಿಗೆ? ದೇವರಿಗೆ ಮಾತ್ರ ಅಲ್ಲವಂತೆ. DVG ಅವರು ಹೇಳ್ತಾರೆ, ಲಕ್ಷ ಲಕ್ಷ ವರ್ಷಗಳಿಂದ ಕಣ್ಣು ಮುಂದೆ ಕಾಣದೇ ಇರುವಂತ ಭಗವಂತನ ಮೇಲೆ ಸಾವಿರಾರು ನಂಬಿಕೆಗಳನ್ನು ಹೊತ್ತು ನಿಂತಿದ್ದಾರಲ್ಲ, ಆ ಭಕ್ತರಿಗೆ ಭಗವಂತನ ಮೇಲೆ ಇಟ್ಟಿರುವಂತ ನಂಬಿಕೆಗೆ ನಮಿಸಪ್ಪ ನೀನು ಅಂತ DVG ಅವರು ಬರೆದ್ರು. ಆ ನಂಬಿಕೆಗಿರುವಂತ ಸಾಮರ್ಥ್ಯ, ಈ ನಂಬಿಕೆ ಆಧಾರದ ಮೇಲೆ ಧರ್ಮ ಉಳಿದುಕೊಂಡು ಬಂದಿರೋದು. ರಾಮ ಮಂದಿರ ಏನಕ್ಕೆ ಇವತ್ತು ಕಟ್ಟಿದ್ದೀವಿ ಅಂದ್ರೆ ಒಂದು ನಂಬಿಕೆ. ರಾಮರಲ್ಲಿ ಹುಟ್ಟಿದ್ರು ಏನು ಸಾಕ್ಷಿ ಇದೆ? ಬೇಕಾಗ್ಲಿಲ್ಲ ನಮಗೆ. ರಾಮರು ಎಷ್ಟು ಲಕ್ಷ ವರ್ಷಗಳ ಹಿಂದೆ ಅಲ್ಲಿ ಹುಟ್ಟಿದ್ರು ಬೇಕಾಗ್ಲಿಲ್ಲ ನಮಗೆ. ರಾಮರು ಎಷ್ಟು ವರ್ಷ ಅಯೋಧ್ಯೆನಲ್ಲಿದ್ರು ಬೇಕಾಗ್ಲಿಲ್ಲ ನಮಗೆ. ನಮ್ಮ ನಂಬಿಕೆ ರಾಮರಲ್ಲೇ ಇದ್ರು. ಆ ಒಂದು ನಂಬಿಕೆ ಆಧಾರದ ಮೇಲೆ ಕಳೆದ 500 ವರ್ಷಗಳಿಂದ 21 ತಲೆಮಾರುಗಳು ನನ್ನ ನೆಚ್ಚಿನ ಬಂಧುಗಳೇ ದೇವಸ್ಥಾನದ ಬಾಗಿಲನ್ನು ಮುಚ್ಚಿರಬೇಕಾದ್ರೂ ಅಯೋಧ್ಯೆಗೆ ಹೋಗಿ ಪರಿಕ್ರಮ ಮಾಡಿ ಬಂದ್ರು. ದೇವಸ್ಥಾನದ ಬಾಗಿಲನ್ನು ತೆರೆದಿರಬೇಕಾದ್ರೂ ಅಯೋಧ್ಯೆಗೆ ಹೋಗಿ ಪರಿಕ್ರಮ ಮಾಡಿ ಬಂದ್ರು. ದೇವಸ್ಥಾನ ಬಾಗಿಲನ್ನು ಒಡೆದಾಗಲೂ ಸಹ ಅಯೋಧ್ಯೆಗೆ ಹೋದ್ರು ಪರಿಕ್ರಮ ಮಾಡಿ ಬಂದ್ರು. ದೇವಸ್ಥಾನ ಇಲ್ಲದೆ ಇರಬೇಕಾದ್ರೂ ಸಹ ಅಯೋಧ್ಯೆಗೆ ಹೋಗಿ ಪರಿಕ್ರಮ ಮಾಡಿ ಬಂದ್ರು. ಏನಕ್ಕೆ? ಒಂದು ನಂಬಿಕೆ, ನನ್ನ ರಾಮರು ಹುಟ್ಟಿದಿರಿದೆ ಅಯೋಧ್ಯೆಯಲ್ಲಿ ಅಂತ ನನಗೆ ನಂಬಿಕೆ ಇದೆ, ಅದಕ್ಕೆ ಅಯೋಧ್ಯೆಗೆ ಬಂದು ಪರಿಕ್ರಮ ಮಾಡ್ತಾ ಇದ್ದೀನಿ. ಪರಿಕ್ರಮ ಮಾಡಿ ಬಂದಂತವರೆಲ್ಲ ಅಯೋಧ್ಯೆಗೆ ಹೋಗಿ ಅಯೋಧ್ಯೆಗೆ ಬಂದಂತ ಭಕ್ತರಿಗೆ ಉಪ್ಪನ್ನ ಪ್ರಸಾದವಾಗಿ ನೀಡಿದ್ರು ಕಳೆದ 500 ವರ್ಷಗಳ ಕಾಲ. ಯಾಕೆ? ನನ್ನ ರಾಮರಿಗೆ ಮನೆ ಇಲ್ಲ, ನನ್ನ ರಾಮರ ಜನ್ಮಭೂಮಿನಲ್ಲಿ ರಾಮರಿಗೆ ಮಂದಿರ ಇಲ್ಲ, ನಾನು ಹೇಗಿಲ್ಲಿ ಬಂದು ಸಿಹಿ ತಿನ್ಲಿ? ಉಪ್ಪನ್ನ ಪ್ರಸಾದವಾಗಿ ತಗೋ, ನನ್ನ ರಾಮರಿಗೆ ಮನೆಯನ್ನು ಕಟ್ಟಿಕೊಡೋವರೆಗೂ ನಾನು ಅಯೋಧ್ಯೆಯಲ್ಲಿ ಸಿಹಿ ತಿನ್ನೋದಿಲ್ಲ ಅಂತ ನೆನಪಿಸ್ಕೊಂತ ನಮ್ಮ ಪೂರ್ವಿಕರು ನಮಗೆ ನೆನಪು ಮಾಡ್ತಾ ಹೋದ್ರು, ಕನಸನ್ನ ಹಂಚುತ್ತಾ ಹೋದ್ರು ಪೀಳಿಗೆಯಿಂದ ಪೀಳಿಗೆಗೆ. ಅವರು ಆ ಜನ್ಮಭೂಮಿನಲ್ಲಿ ಇಟ್ಟಿದ್ದಂಥ ನಂಬಿಕೆಯ ಕಾರಣ ಇವತ್ತು ನಾವು ರಾಮ ಮಂದಿರವನ್ನು ಕಟ್ಟಿದ್ದೀವಿ. ಅದೇ ನಂಬಿಕೆ ಮುಂದುವರಿಸಬೇಕಾಗಿದೆ. ಈ ನಂಬಿಕೆ ನಮ್ಮಲ್ಲಿದ್ದರಿಂದಲೇ ನಮ್ಮ ಮೇಲೆ ಸಾವಿರ ವರ್ಷ ದಾಳಿ ಆದರೂ ಕೂಡ, ಸಾವಿರಾರು ವರ್ಷಗಳ ದಾಳಿ ಏನಮ್ಮ ಅಂತ ನಾವು ಅಂದುಕೊಂಡ್ರೆ ಇತಿಹಾಸವನ್ನು ಗಮನಿಸಿದ್ರೆ ಅರ್ಥ ಆಗುತ್ತೆ ನನ್ನ ನೆಚ್ಚಿನ ಬಂಧುಗಳೇ. ಈಜಿಪ್ಟ್ ಜನಾಂಗ ಕೇವಲ 21 ವರ್ಷದ ದಾಳಿ, ಒಂದೇ ಒಂದು ಜನಾಂಗದ ದಾಳಿಯ ಕಾರಣ ಇಡೀ ಈಜಿಪ್ಟ್ ಜನಾಂಗ ನಶಿಸಿ ಹೋಯಿತು. ಪರ್ಷಿಯಾದಲ್ಲಿ ಕೇವಲ 14 ವರ್ಷಗಳಲ್ಲಿ ಒಂದೇ ಒಂದು ದಾಳಿಗೆ ಇಡೀ ಪರ್ಷಿಯಾನಲ್ಲಿದ್ದ ಮೂಲ ಜನಾಂಗ ನಶಿಸಿ ಹೋಯಿತು. ಇರಾನ್ ಕೇವಲ 10 ವರ್ಷಗಳಲ್ಲಿ ಒಂದೇ ಒಂದು ದಾಳಿಗೆ ಇಡೀ ಇರಾನ್ ರಾಷ್ಟ್ರದಲ್ಲಿದ್ದ ಮೂಲ ಜನಾಂಗ ಮಣ್ಣಾಗಿ ಹೋಯಿತು. ಯುರೋಪ್ ಕೇವಲ 48-49 ವರ್ಷದಲ್ಲಿ ಒಂದೇ ಒಂದು ಜನಾಂಗದ ದಾಳಿಗೆ ಯುರೋಪ್ ಖಂಡದಲ್ಲಿದ್ದಂಥ ಅಷ್ಟೂ ಮೂಲ ಜನಾಂಗಗಳು ಅಳಿಸಿ ಹೋದವು. ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳಿದು. ಎಲ್ಲೋದ್ವು ಜನಾಂಗಗಳು? ಎಲ್ಲೋಯ್ತು ಬ್ಯಾಬಿಲೋನಿಯನ್ ಜನಾಂಗ? ಎಲ್ಲೋಯ್ತು ಮೆಸೊಪೊಟೇಮಿಯನ್ ಜನಾಂಗ? ಎಲ್ಲೋದ್ರ ಜಗತ್ತಿಗೆ ಪಿರಮಿಡ್ಗಳನ್ನು ಕಟ್ಟಿಸಿಕೊಂಡಂತ ಈಜಿಪ್ಷಿಯನರು? ಎಲ್ಲೋದ್ರ ಜಗತ್ತಿಗೆ ಜ್ಞಾನವನ್ನು ಹರಿಸಿದಂತ ಗ್ರೀಕರು? ಎಲ್ಲೋದ್ರ ಜಗತ್ತಿಗೆ ಭಾಷಾಶಾಸ್ತ್ರವನ್ನು ಕಲಿಸಿಕೊಟ್ಟಂತ ಪರ್ಷಿಯನರು? ಎಲ್ಲೋಯ್ತು ಈ ಜನಾಂಗಗಳು ನನ್ನ ನೆಚ್ಚಿನ ಬಂಧುಗಳೇ? ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ವು. ನಮ್ಮ ಕಣ್ಣು ಮುಂದೆ ಕಣ್ಣು ತೆರೆದಂತ 100 ಮತಪಂಥಗಳು ಕಣ್ಮರೆಯಾದವು. ಆದರೆ ನನ್ನ ಸನಾತನ ಧರ್ಮದ ಮೇಲೆ 10, 20, 40, 50 ಅಲ್ಲ, 1000ಕ್ಕೂ ಹೆಚ್ಚು ವರ್ಷಗಳ ಕಾಲ ನಿರಂತರ ದಾಳಿ ಆಯ್ತಲ್ಲ. ಮತಿ 1000ಕ್ಕೂ ಹೆಚ್ಚು ವರ್ಷಗಳ ಕಾಲ ನಮ್ಮ ಮೇಲೆ ದಾಳಿ ಮಾಡಿದ್ರು. ಒಂದೆರಡು ಜನಾಂಗದವರೆಲ್ಲ ಎಷ್ಟು ಜನ ದಾಳಿ ಮಾಡಿದ್ರು? ಮೊಘಲರು ಬಂದರು, ತುರ್ಕರು ಬಂದರು, ಅರಬ್ಬರು ಬಂದರು, ಅಫ್ಘಾನರು ಬಂದರು, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಇಂಗ್ಲೀಷರು ಬಂದರು, ಶಕರು ಬಂದರು, ಹೂಣರು ಬಂದರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಹಿಂದೂಗಳು ಹಿಂದೂಗಳಾಗೇ ಉಳಿದಿದ್ದೀವಿ. ಹಿಂದೂ ಸಮಾಜವಾಗಿ ಉಳಿದಿದೆ. ಯಾಕೆ? ನಮ್ಮ ಪೂರ್ವಿಕರಲ್ಲಿದ್ದಂಥ ಧಾರ್ಮಿಕತೆಯ ಸ್ವಾಭಿಮಾನ, ಅವರು ಭಗವಂತನ ಮೇಲೆ ಇಟ್ಟಿದ್ದಂಥ ನಂಬಿಕೆ, ನಮ್ಮ ಪೂರ್ವಿಕರಲ್ಲಿದ್ದಂಥ ಕ್ಷಾತ್ರ ತೇಜಸ್ಸು.
ಅವರ ಕೆಲಸಗಳ ಪರಿಣಾಮ ಇವತ್ತಿಗೂ ಈ ಧರ್ಮ ಉಳ್ಕೊಂಡು ಬಂದಿದೆ. ಇದಕ್ಕೆ ಹೇಳೋದು ನನ್ನ ನೆಚ್ಚಿನ ಬಂಧುಗಳೇ, ಸನಾತನ ಧರ್ಮ ಅಂದರೆ 2 kg ಅಕ್ಕಿ ಮೂಟೆ ಮೇಲೆ ನಿಂತಿರುವಂಥ ಸನಾತನ ಧರ್ಮ ಅಲ್ಲ ಇದು. ಕತ್ತಿನ ಅಂಚಿನ ಮೇಲೆ ನಿಂತಿರುವಂಥ ಸನಾತನ ಧರ್ಮ ಅಲ್ಲ ಇದು. ನಮ್ಮ ಮೇಲಾದಂಥ ಸಾವಿರಾರು ವರ್ಷಗಳ ದಾಳಿಯ ನಂತರವೂ ಕೂಡ, ನೂರಾರು ಜನಾಂಗದ ಆಕ್ರಮಣಗಳ ನಂತರವೂ ಕೂಡ ಇವತ್ತಿಗೂ ತಲೆ ಎತ್ತಿ ತನುವೆತ್ತಿ ನಿಂತಿರುವಂಥ, ಮೃತ್ಯುವನ್ನು ಮಣಿಸಿರುವಂಥ ಮೃತ್ಯುಂಜಯ ಸನಾತನ ಧರ್ಮ ಇದು ಅಂತ ಅದಕ್ಕೆ ಹೆಮ್ಮೆ ಎಂದು ಹೇಳ್ಕೊಳ್ಳೋದು. ಈ ಧರ್ಮದಲ್ಲಿ ಹುಟ್ಟಿದ್ದೀವಿ ಅಂದ್ರೆ ಹೆಮ್ಮೆ ಆಗಬೇಕು ನನ್ನ ನೆಚ್ಚಿನ ಬಂಧುಗಳೇ. ನಮಗೆ ಈ ಧರ್ಮದಲ್ಲಿ ಹುಟ್ಟಿರೋದು ಎಷ್ಟು ದೊಡ್ಡ ವಿಷಯವೋ, ಈ ಧರ್ಮದ ಜವಾಬ್ದಾರಿಯನ್ನು ಹೊರೋದು ಅಷ್ಟೇ ದೊಡ್ಡ ವಿಷಯ. ನಮ್ಮ ಮಕ್ಕಳಿಗೆ ತಿಳಿಸಿಕೊಡೋಣ. ವೇದ ಉಪನಿಷತ್ತುಗಳ ವಾರಸುದಾರರು ನೀವು, ಸನಾತನ ಧರ್ಮದ ಉತ್ತರಾಧಿಕಾರಿಗಳು. ಯಾವ ಭವಿಷ್ಯ ಪೀಳಿಗೆ ಮೇಲೆ ಇಡೀ ನಮ್ಮ ಪೂರ್ವಿಕರು ಆಶಯಗಳನ್ನು ಹೊತ್ತು ನಿಂತಿದ್ರೋ ಆ ಭಾವಿ ಪೀಳಿಗೆಗಳು ನಾವೇ. ಯಾವ ಭಾವಿ ಪೀಳಿಗೆ ಉತ್ಕರ್ಷೆಯ ಮೇರೆಗೆ ಮತ್ತೊಮ್ಮೆ ಭಾರತ ವರ್ಷ ಭವ್ಯವಾಗಿ ಮೈ ತಳೆಯಬೇಕಾಗಿದೆಯೋ ಆ ಭಾವಿ ಪೀಳಿಗೆ ನಾವುಗಳೇ ಅಂತ ನಮ್ಮ ಮಕ್ಕಳಿಗೆ ಹೇಳಿಕೊಡುವಂಥ ಕೆಲಸ ತಾಯಿಂದ್ರು ಮಾಡಲಿ. ರಾಮ ಮಂದಿರವನ್ನು ಕಟ್ಟಿದ್ದಾಯ್ತು, ಇನ್ನೂ ಮುಂದಿನ ಕೆಲಸ ಬಾಕಿ ಇದೆ. ಅಯೋಧ್ಯ ತೋ ಅಭಿ ಜಾಕಿ ಹೇ, ಮಥುರಾ ಕಾಶಿ ಬಾಕಿ ಹೇ. ಅಯೋಧ್ಯ ಮಂದಿರ ಕಟ್ಟಿದ್ದಾಯ್ತು, ಮುಂದಿನ ಕೃಷ್ಣ ಜನ್ಮಭೂಮಿನಲ್ಲಿರುವಂಥ ಮಥುರಾ ಮಂದಿರವನ್ನು ಕಟ್ಟೋದು, ಕಾಶಿ ವಿಶ್ವನಾಥರ ಮೂಲ ಮಂದಿರವನ್ನು ಸ್ಥಾಪನೆ ಮಾಡೋದು. ಆ ಮಂದಿರಗಳ ಸ್ಥಾಪನೆ ಆಗಬೇಕಂದ್ರೆ ಈಗಲಿಂದ ನಮ್ಮ ಮಕ್ಕಳಲ್ಲಿ ಜಾಗೃತಿ ಬರಲಿಕ್ಕೆ ಶುರುವಾಗಬೇಕು. ಯಾವ ರೀತಿ ರಾಮರ ಬಗ್ಗೆ ಪ್ರಶ್ನೆ ಮಾಡಿದ್ರು ಮುಂದೆ ಕೃಷ್ಣರ ಬಗ್ಗೆ ಪ್ರಶ್ನೆ ಮಾಡೋರು ಸಹ ಹುಟ್ಕೊಳ್ತಾರೆ. ಕೃಷ್ಣರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿರಲ್ಲ, ಕೃಷ್ಣರು ನಿಜವಾಗ್ಲೂ ಇದ್ರು ಅನ್ನೋದಕ್ಕೆ ಏನು ಸಾಕ್ಷಿ? ಆಗಲೂ ನಮ್ಮ ಮಕ್ಕಳು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು, ನಮ್ಮ ಮಕ್ಕಳ ಬಾಯಿಂದ ಬರಬೇಕು. ರಾಮರದ ಮಾತ್ರ ಅಲ್ಲಪ್ಪ, ಕೃಷ್ಣನ ವಂಶ ವೃಕ್ಷವನ್ನು ಕೂಡ ನಿಮಗೆ ಸಾಕ್ಷಿಯಾಗಿ ಅವರ ಅಸ್ತಿತ್ವವನ್ನು ನೀಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕು. ಮೊದಲಿಗೆ ಬಂದದ್ದು ಶ್ರೀ ವಿಷ್ಣು, ಶ್ರೀ ವಿಷ್ಣುವಿನ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚ ಮಗ ಕಶ್ಯಪ, ಕಶ್ಯಪನ ಮಗ ವೈವಾಸ್ವನ, ವೈವಾಸ್ವನ ಮಗ ಮನು, ಮನುವಿನ ಮಗ ಇಳ, ಇಳನ ಮಗ ಪುರೂರವ, ಪುರೂರವನ ಮಗ ಅಯು, ಅಯುವಿನ ಮಗ ನಘೂಷ, ನಘೂಷನ ಮಗ ಯಯಾತಿ, ಯಯಾತಿಯ ಮಗ ಯದು, ಯದುವಿನ ಮಗ ಕ್ರೋಸ್ತು, ಕ್ರೋಸ್ತುವಿನ ಮಗ ಧ್ವಜೀವನ್, ಧ್ವಜೀವನ ಮಗ ಸ್ವಾತಿ, ಸ್ವಾತಿಯ ಮಗ ಋಷಂಕು, ಋಷಂಕುವಿನ ಮಗ ಚಿತ್ರರಥ, ಚಿತ್ರರಥನ ಮಗ ಶಶಿಬಿಂದು, ಶಶಿಬಿಂದುವಿನ ಪೃಥುಷಾರ, ಪೃಥುಷಾರನ ಮಗ ಪೃಥ್ಯೋತ್ತಮ, ಪೃಥ್ಯೋತ್ತನ ಮಗ ಉಷಾನು, ಉಷಾನನ ಮಗ ಶಿತಾಪು, ಶಿತಾಪುವಿನ ಮಗ ರುಕುಮ ಕವಚ, ರುಕುಮ ಕವಚನ ಮಗ ಪಾರಮಿತ್ರ, ಪಾರಮಿತ್ರನ ಮಗ ಜ್ಞಾಮೋಘ, ಜ್ಞಾಮೋಘನ ಮಗ ವಿಧ್ರವ, ವಿಧ್ರವನ ಮಗ ವಿಕೃತಿ, ವಿಕೃತಿಯ ಮಗ ಧೃತಿ, ಧೃತಿವಿನ ಮಗ ನಿಧೃತಿ, ನಿಧೃತಿಯ ಮಗ ಕುಂತಿ, ಕುಂತಿಯ ಮಗ ದಶರಥ, ದಶರಥನ ಮಗ ಶಾಕೂನಿ, ಶಾಕೂನಿಯ ಮಗ ಕರಂಭಿ, ಕರಂಭಿಯ ಮಗ ಭೀಮರಥ, ಭೀಮರಥನ ಮಗ ನವರಥ, ನವರಥನ ಮಗ ದಶರಥ, ದಶರಥನ ನಂತರ ಬರುವಂತ ದೇವರಥ, ದೇವರಥನ ಮಗ ದೇವಕ್ಷೇತ್ರ, ದೇವಕ್ಷೇತ್ರನ ಮಗ ಕುಮಾರವಂಶ, ಕುಮಾರವಂಶನ ಮಗ ಅನು, ಅನುವಿನ ಮಗ ಪಾರಮಿತ್ರ, ಪಾರಮಿತ್ರನ ಮಗ ಅಂಶು, ಅಂಶುವಿನ ಮಗ ಸತ್ವತ್, ಸತ್ವತ್ನ ಮಗ ಅಂಧಕ, ಅಂಧಕನ ಮಗ ಭಜಮನ್, ಭಜಮನ್ನ ಮಗ ವಿಧ್ವರಥ, ವಿಧ್ವರಥನ ಮಗ ಶೂರ, ಶೂರನ ಮಗ ಶಾಮಿನ್, ಶಾಮಿನ್ನ ಮಗ ಪ್ರತಿಕ್ಷಾತ್ರ, ಪ್ರತಿಕ್ಷಾತ್ರನ ಮಗ ಸ್ವಯಂಭೋಜ, ಸ್ವಯಂಭೋಜನ ಮಗ ಋದಿಕ್, ಋದಿಕ್ನ ಮಗ ದೇವಗರ್ವ, ದೇವಗರ್ವನ ಮಗ ಶೂರಸೇನ, ಶೂರಸೇನನ ಮಗ ವಾಸುದೇವ, ವಾಸುದೇವನ ಮಗನೇ ಚಂದ್ರವಂಶ ಚಕ್ರವರ್ತಿ ದೇವಕೀನಂದನ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳುವ ಮಟ್ಟಕ್ಕೆ ನಮ್ಮ ಮಕ್ಕಳಲ್ಲಿ ಕೃಷ್ಣನ ಭಕ್ತಿ ಇರಬೇಕು. ಆ ಕೃಷ್ಣನ ಭಕ್ತಿ ತುಂಬಿಸುವಂತ ಕೆಲಸ ತಾಯಿಂದಿನಿಂದ ಮಾತ್ರ ಆಗೋದು. ತಾಯಿಂದಿರ ಪಾತ್ರ ಮಗುವಿನ ಜೀವನದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕಿರೋದ್ರಿಂದಲೇ ಪ್ರತಿಯೊಂದು ಮಗುವನ್ನ ನಾವು ತಾಯಿಂದಿರ ಹೆಸರಿನಿಂದಲೇ ನೆನಪಿಸ್ಕೊಳ್ಳೋದು. ನೀವು ಯಾರನ್ನು ಬೇಕಾದ್ರೂ ನೋಡಿ, ಭೀಷ್ಮರನ್ನ ಇವತ್ತಿಗೂ ನೆನಪಿಸ್ಕೊಂತೀವಿ ಏನಂತ? ಗಂಗಾಪುತ್ರ ಭೀಷ್ಮ. ಅರ್ಜುನನ ನೆನಪಿಸ್ಕೊಂತೀವಿ ಏನಂತ? ಕೌಂತೆಯ, ಕುಂತ್ಯ ಪುತ್ರ ಅರ್ಜುನ. ನೀವು ಯಾರನ್ನ ಬೇಕಾದ್ರೂ, ಕೃಷ್ಣನನ್ನು ಸಹ, ವಾಸುದೇವನ ಮಗ ಶ್ರೀಕೃಷ್ಣ ನೆನಪಾಗುತ್ತೋ ಇಲ್ವೋ, ಆದರೆ ಚಿಕ್ಕಂದಿನ ತಾಯಿಂದ್ರೆ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ದೇವಕಿ ನಂದನ ಶ್ರೀಕೃಷ್ಣ ಪರಮಾತ್ಮ, ಯಶೋಧಾನಂದನ ಶ್ರೀಕೃಷ್ಣ ಪರಮಾತ್ಮ. ರಾಮರನ್ನು ಸಹ, ರಾಮ ದಶರಥನ ಮಗ ರಾಮರ ನೆನಪಾಗ್ತಾರೋ ಇಲ್ವೋ, ಆದರೆ ದಿನ ಬೆಳಗ್ಗೆ ಸುಪ್ರಭಾತ ಆಡ್ತೀವಿ, ಕೌಶಲ್ಯ ಸುಪ್ರಜಾ ರಾಮ ಅಂತ. ಕೌಶಲ್ಯ ಮಗ ರಾಮ ಬೆಳಗಾಯ್ತು ಎದ್ದು ಹೇಳಪ್ಪ ಅಂತ. ಪ್ರತಿಯೊಂದು ಮಗುವನ್ನು ತಾಯಿಂದಿರ ಹೆಸರಿಂದಲೇ. ಅದಕ್ಕೆ ಕೃಷ್ಣನನ್ನು ನೆನಪಿಸ್ಕೊಳ್ಬೇಕಾದ್ರೆ ಕುಮಾರವ್ಯಾಸರು ಬರೀತಾರೆ. ಕುಮಾರವ್ಯಾಸ ಭಾರತದಲ್ಲಿ ಗದುಗಿನ ನಾರಾಯಣಪ್ಪ ಆದಿಪರ್ವದ ಪೀಠಿಕಾ ಸಂಧೆ 25ನೇ ಶ್ಲೋಕದಲ್ಲಿ ಕೃಷ್ಣನ ಬಗ್ಗೆ ಹೇಳ್ತಾರಲ್ಲ, ವೇದ ಪುರುಷನ ಸುತನ ಸುತನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನ ತುಳನ ಭುಜಬಲದಿ ಗೆಲಿದಣ್ಣ ನವ್ಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಸಲಹೋಗದೊಗಿದೆ ವೀರನಾರಾಯಣ. ವೇದ ಪುರುಷ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿಯ ಮಗ ಪೂರ್ಣಿಮ, ಪೂರ್ಣಿಮನ ಸಹೋದರ ಕಶ್ಯಪ, ಕಶ್ಯಪನ ಹಿರಿಯ ಮಗ ಇಂದ್ರ, ಇಂದ್ರನ ಮಗ ಅರ್ಜುನ, ಅರ್ಜುನನ ಪತ್ನಿ, ಅರ್ಜುನನ ಪತ್ನಿಯ ಸಹೋದರ ಮಾವ ಕಂಸ, ಕಂಸನ ಮಾವ ಜರಾಸಂಧ ಅಂತ. ಜರಾಸಂಧನ ಭುಜಬಲದಿ ತನ್ನ ಬಲದಿಂದ ಗೆದ್ದವನು ಯಾರು? ಭೀಮ, ಭೀಮನ ಅಗ್ರಜ ಯುಧಿಷ್ಠಿರ, ಯುಧಿಷ್ಠಿರನ ತಾಯಿ ಕುಂತಿ, ಕುಂತಿಯ ನಾದಿನಿ ದೇವಕಿ. ಅಂಥ ದೇವಕಿಯ ರತ್ನ ಗರ್ಭದಲ್ಲಿ ಜನಿಸಿದಂಥ ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರನ್ನು ಸಲಹಲಿ ಅಂತ. ಅಂದ್ರೆ ನೀವು ಬ್ರಹ್ಮನಿಂದ ಶುರು ಮಾಡಿದ್ರು,
ಚತುರ್ಮುಖ ಬ್ರಹ್ಮನ್ನೇ ಶುರು ಮಾಡಿದ್ರು, ಕೊನೆಗೆ ಮಗುವಿನ ಪರಿಚಯ ಮಾಡ್ಕೊಡ್ಬೇಕಾದ್ರೆ ತಾಯಿ ಹೆಸರಿಂದಲೇ ಪರಿಚಯ ಮಾಡ್ಕೊಡ್ಬೇಕು. ಆ ತಾಯಿ ಮಗುವಿನ ಜೀವನದಲ್ಲಿ ವಹಿಸುವಂಥ ಪಾತ್ರ ಅಷ್ಟು ದೊಡ್ಡದು. ಅದಕ್ಕೆ ಕೊನೆಗೊಂದು ಮಾತು ನನ್ನ ನೆಚ್ಚಿನ ಬಂಧುಗಳೇ, ಅದಕ್ಕೆ ಶಂಕರಾಚಾರ್ಯರು ಹೇಳಿದ್ದು, ಜಗತ್ತಿನಲ್ಲಿ ಕುಪುತ್ರೋ ಜಾಯತೆ ಕ್ವಚಿತಪಿ ಕುಮಾತಂ ನ ಭವತಿ ಅಂತ. ನೀವು ಜಗತ್ತಿನಲ್ಲಿ ಕೆಟ್ಟ ಮಗು ಹುಟ್ಟಬಹುದು, ಆದರೆ ಕೆಟ್ಟ ತಾಯಿ ಅಂತ ಯಾವತ್ತಿಗೂ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆ ತಾಯಿಯಲ್ಲಿರುವಂಥ ಮಾತೃತ್ವದ ಭಾವ. ಅದಕ್ಕೆ ಕೃಷ್ಣನು ಉದ್ಧವ ಗೀತೆಯಲ್ಲಿ ಹೇಳಿದರು, ಎಲ್ಲರಲ್ಲೂ ಒಂದೊಂದು ಅಂಶವಾಗಿದ್ದರೆ ಒಬ್ಬ ಹೆಣ್ಣಿನಲ್ಲಿ ಮಾತ್ರ 7 ಅಂಶಗಳು ನನ್ನಲ್ಲಿ ಜೀವಂತವಾಗಿರುತ್ತೆ, ಆ ಹೆಣ್ಣಿನಲ್ಲಿರ್ತಕ್ಕಂಥ ಸಾಮರ್ಥ್ಯ ಅಂತ. ಅದಕ್ಕೆ ಮನೆಯಲ್ಲಿ ತಾಯಂದಿರು ಜಾಗೃತರಾಗಬೇಕಾಗಿದೆ. ಆ ತಾಯಂದಿರು ಜಾಗೃತವಾಗುವ ಮೂಲಕ ಮನೆಯಲ್ಲಿ ಮಕ್ಕಳು ಜಾಗೃತರಾಗಿ, ಇಡೀ ಕುಟುಂಬಸ್ಥರು ಜಾಗೃತರಾಗಿ, ಇಡೀ ಮನೆ, ಇಡೀ ಸಮಾಜ, ಇಡೀ ದೇಶ ಜಾಗೃತಿ ಆಗುವಂತಾಗಲಿ. ನಮ್ಮ ಧರ್ಮದ ರಕ್ಷಣೆ ತಾಯಂದಿರ ಕೈಯಲ್ಲೇ ಇರೋದು. ಆ ತಾಯಂದಿರು ಖಂಡಿತವಾಗಲೂ ಧರ್ಮ ರಕ್ಷಣೆ ಕಾರ್ಯವನ್ನು ಮುಂದುವರಿಸ್ತಿರೋ ಅನ್ನೋ ನಂಬಿಕೆ ನಮ್ಮೆಲ್ಲರಲ್ಲೂ ಇದೆ. ಆ ಮಾತೃಶಕ್ತಿ ಜಾಗೃತವಾಗುವ ಮೂಲಕ ಇಡೀ ಧರ್ಮ ಜಾಗೃತರಾಗಲಿ ಅಂತ ಕೇಳ್ಕೊಂತ, ನಂಗೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಮಿತಿಯ ಎಲ್ಲ ಹಿರಿಯರಿಗೆ ಹಾಗೂ ಗುರು ಮಹಾರಾಜು ಶಾರದಾ ಮಾತೆ ನನ್ನ ಕೈಲಿ ಆಡಿಸಿದಂತ 2 ಮಾತನ್ನು ಕೇಳಿಸ್ಕೊಂಡಂತ ಎಲ್ಲ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ವಿಶೇಷವಾಗಿ ಕಾರ್ಯಕರ್ತ ಅಣ್ಣಂದಿರಿಗೆ, ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ವಾರಗಟ್ಟಲೆ, ತಿಂಗಳಗಟ್ಟಲೆ ನಿದ್ದೆ ಬಿಟ್ಟು, ಊಟವನ್ನು ಬಿಟ್ಟು ಬಂದು ಕೆಲಸ ಮಾಡಿರ್ತಾರೆ. ಆ ಕಾರ್ಯಕರ್ತರಿಗೆ ಮನೆಯಲ್ಲಿ ಕೆಲಸ ಇಲ್ಲ ಅಂತಲ್ಲ, ಮನೆಯಲ್ಲಿ 108 ಕೆಲಸ ಇದ್ರು, ಮನೆ ಕೆಲಸ ಆದಮೇಲೆ ಮೊದಲು ಧರ್ಮದ ಕೆಲಸ, ದೇಶದ ಕೆಲಸ ಆಗಬೇಕು ಅಂತ ಧರ್ಮ ದೇಶದ ಕೆಲಸದಲ್ಲಿ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥ ಆ ಕಾರ್ಯಕರ್ತ ಅಣ್ಣಂದಿರಿಗೆ ವಿಶೇಷವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ, ಇಡೀ ಊರು ಆ ಕಾರ್ಯಕರ್ತರ ಪರವಾಗಿ, ಆ ಕಾರ್ಯಕರ್ತ ಅಣ್ಣಂದಿರ ಪರವಾಗಿ ನಿತ್ಯ ನಿರಂತರ ನಿಲ್ಲುವ ಮೂಲಕ ಧರ್ಮ ರಕ್ಷಣೆ ಮಾಡೋಣ ಅಂತ ಕೇಳ್ತಾ, ತಮ್ಮೆಲ್ಲರ ಪಾದರವಿಂದಗಳಿಗೆ ಮತ್ತೊಮ್ಮೆ ನಾನು ಹಣೆಚ್ಚಿ ನಮಸ್ಕರಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ, ಹರಿ ಓಂ ತತ್ ಸತ್, ಶ್ರೀರಾಮಕೃಷ್ಣ ಅರ್ಪಣಮಸ್ತು. ಸುಮಾರು 1 ಗಂಟೆಗಳ ಕಾಲ ನಿರರ್ಗಳವಾಗಿ ಗಣೇಶೋತ್ಸವದ ಸಂದೇಶಗಳ ಬಗ್ಗೆ, ಹಿಂದೂ ಸಮಾಜ ಎದುರಿಸುತ್ತಿರುವ ಶೋಷಣೆಗಳ ಬಗ್ಗೆ, ಈ ಎಲ್ಲ ಶೋಷಣೆಗಳಿಗೆ ಎದುರಾಗಿ ಹಿಂದೂಗಳಾಗಿರುವ ನಾವೇನು ಮಾಡಬೇಕು, ನಮ್ಮ ಧಾರ್ಮಿಕತೆಯನ್ನು ಉಳಿಸುವಲ್ಲಿ ನಮ್ಮೆಲ್ಲರ ಪಾತ್ರ ಏನು, ಇತ್ತೀಚೆಗೆ ನಮ್ಮ ಲವ್ ಜಿಹಾದ್ ಎಂಬ ಹೆಸರಿನಲ್ಲಿ ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ ಆಗುತ್ತಿರುವಂತಹ ಕ್ರೂರ ಪೈಶಾಚ್ಯ ಶೋಷಣೆಗಳಿಗೆ ಸಾಕ್ಷಿಯಾಗುತ್ತಿರುವ ನಾವು ನಮ್ಮ ಹಿಂದೂ ಸಮಾಜದ ಉಳಿವಿಗಾಗಿ ಏನು ಮಾಡಬೇಕು ಎಂದು ಸವಿವರವಾಗಿ ತಿಳಿಸಿಕೊಟ್ಟಂತಹ ಕುಮಾರಿ ಹಾರಿಕಾ ಮಂಜುನಾಥ್ ಇವರಿಗೆ ತುಂಬು ಹೃದಯದ ವಂದನೆಗಳು. ಪ್ರತಾಪನಗರದ ಪ್ರತಿ ಮನೆಯಲ್ಲಿಯೂ ಒಬ್ಬ ಜೀಜಾಬಾಯಿ ಇದ್ದಾಳೆ, ಒಬ್ಬ ಶಿವಾಜಿ ಹುಟ್ಟಿ ಬರುತ್ತಾನೆ ಎಂಬ ದೃಢ ನಿರ್ಧಾರವನ್ನು ನಾವೆಲ್ಲ ತಾಯಂದಿರು ಕೈಗೊಳ್ಳುತ್ತೇವೆ ಎಂಬ ಭರವಸೆಯನ್ನು ನೀಡುತ್ತೇವೆ ಎನ್ನುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ವೇದಿಕೆಯಲ್ಲಿ ಈ ಅದ್ಭುತ ಕಾರ್ಯಕ್ರಮವನ್ನು ನೀಡುತ್ತಿರುವ ವೇಳೆಯಲ್ಲಿ ಇದೀಗ ಬಂದ ಒಂದು ಸಿಹಿ ಸುದ್ದಿ. ಅದೇನೆಂದರೆ, ನಮ್ಮಿ ವೇದಿಕೆಯಲ್ಲಿ ಗೌರವವನ್ನು ಸ್ವೀಕರಿಸಿದ ಸರ್ಕಾರಿ ಬೇಕೂರು ಶಾಲೆಯಲ್ಲಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿಕೊಂಡು ಬಂದಂತಹ ಶ್ರೀಮತಿ ಭಾಗ್ಯಲಕ್ಷ್ಮಿ ಇವರು GHSS ಪೈವಳಿಕೆ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಮುಂಬಡ್ತಿ ಹೊಂದಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಇದೀಗ ವೇದಿಕೆಯಲ್ಲಿ ಕಳೆದ ಬಾರಿಯ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳೊಂದಿಗೆ ತೇರ್ಗಡೆ ಹೊಂದಿ ನಮ್ಮೂರಿಗೆ ಹೆಮ್ಮೆ ತಂದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಹೆಸರು ಕರೆದಂತೆ ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಿ ಪ್ರತಿಭಾ ಪುರಸ್ಕಾರವನ್ನು ಪಡೆದುಕೊಳ್ಳುವಂತೆ ಮನವಿ. ವೇದಿಕೆಯಲ್ಲಿರುವ ಅತಿಥಿ ಗಣ್ಯರು ನಮ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನಿತ್ತು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮೊದಲಿಗೆ +2 ವಿಭಾಗ ವೈಷ್ಣವಿ, ಕುಮಾರಿ ವೈಷ್ಣವಿ ನಾರಾಯಣ್ ಚೆಟ್ಟಿಯಾರ್. ಅಭಿನಂದನೆಗಳು ವೈಷ್ಣವಿ ನಾರಾಯಣ್ ಚೆಟ್ಟಿಯಾರ್ ಇವರಿಗೆ. ಮುಂದೆ 10ನೇ ತರಗತಿ ವಿಭಾಗದಲ್ಲಿ ಶ್ರವಣ್ ಶೆಟ್ಟಿ, ನಿಮಿಕ್ಷಾ, ಕನಿಷ್ಕ್ ಜಿ ರೈ, ಪ್ರಥಮ್ ಜೆ ಶೆಟ್ಟಿ, ಸಮೀಕ್ಷಾ, ಅತುಲ್ಯ KN, ಸುಮುಖ ಹೊಳ್ಳ, ರೋಷ್ನಾ ವಿ ದೇವಾಂಗ, ಗೌರಿ ನಾವಡ, ನಿಖಿಲ್, ಹೃತಿಕ್, ನಂದಕೃಷ್ಣ ವೇದಿಕೆಗೆ ಬರುವಂತೆ ಕೋರಿಕೆ. ಶ್ರವಣ್ ಶೆಟ್ಟಿ,
ನಿಮೀಕ್ಷಾ, ಕನಿಷ್ಕ್ ಜಿ ರಾಯ್, ಪ್ರಥಮ್ ಜೆ ಶೆಟ್ಟಿ, ಸಮೀಕ್ಷಾ, ಅತುಲ್ಯ ಕೆಎನ್, ಸುಮುಖ ಹೊಳ್ಳ, ರೋಷ್ನಾ ವಿ ದೇವಾಂಗ, ಗೌರಿ ನಾವಡ, ನಿಖಿಲ್, ಶ್ರವಣ್ ಶೆಟ್ಟಿ, ನಿಮೀಕ್ಷಾ, ಕನಿಷ್ಕ್ ಜಿ ರಾಯ್, ಚಪ್ಪಾಳೆಯೊಂದಿಗೆ ನಮ್ಮೆಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಸ್ವಾಗತಿಸೋಣ. ಶ್ರವಣ್ ಶೆಟ್ಟಿ, ನಿಮೀಕ್ಷಾ, ಕನಿಷ್ಕ್ ಜಿ ರಾಯ್, ಪ್ರಥಮ್ ಜೆ ಶೆಟ್ಟಿ, ಸಮೀಕ್ಷಾ, ಅತುಲ್ಯ ಕೆಎನ್, ಸುಮುಖ ಹೊಳ್ಳ, ರೋಷ್ನಾ ವಿ ದೇವಾಂಗ, ಗೌರಿ ನಾವಡ, ನಿಖಿಲ್, ಹೃತಿಕ್, ನಂದಕೃಷ್ಣ. ಚಪ್ಪಾಳೆಯೊಂದಿಗೆ ನಮ್ಮೆಲ್ಲ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವಂತೆ ಕೋರಿಕೆ. ಚಪ್ಪಾಳೆಯ ಪ್ರೋತ್ಸಾಹದೊಂದಿಗೆ ನಮ್ಮೆಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಅಭಿನಂದಿಸುತ್ತಾ ಮುಂದಿನ ಜೀವನದಲ್ಲಿ ನೀವು ಇನ್ನೂ ಉನ್ನತ ಮಟ್ಟಕ್ಕೆ ಏರಲಿ ಎಂದು ಆಶಿಸುತ್ತಾ ಶ್ರೀ ಗೌರಿ ಗಣೇಶ ಭಜನಾ ಮಂದಿರದ ಮಾತೃ ಜಾಗೃತಿ ಸಮಾವೇಶದ ಅಂತಿಮ ಘಟ್ಟಕ್ಕೆ ನಾವೀಗ ತಲುಪ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಧನ್ಯವಾದ ಸಮರ್ಪಣೆಗಾಗಿ ಕುಮಾರಿ ವೈಷ್ಣವಿ ಶೆಟ್ಟಿ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ.
ಇಂದಿನ ಈ ಮಾತೃ ಜಾಗೃತಿ ಸಮಾವೇಶದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಶ್ರೀ ಗೌರಿ ಗಣೇಶ ಭಜನಾ ಮಂದಿರ ಪ್ರತಾಪನಗರ ಇದರ ಅಧ್ಯಕ್ಷರಾಗಿರುವ ಶ್ರೀ ದುಗ್ಗಪ್ಪ ಶೆಟ್ಟಿ ತಿಂಬಾರ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ನಮ್ಮ ಇಂದಿನ ಈ ಮಾತೃ ಜಾಗೃತಿ ಸಮಾವೇಶದಲ್ಲಿ ತನ್ನ ಪ್ರಕಾರವಾದ ಮಾತಿನಿಂದ ಮಾತೃಶಕ್ತಿಯನ್ನು ಬಡಿದೆಬ್ಬಿಸಿದ ಹಿಂದೂ ಹೃದಯ ಸಾಮ್ರಾಟ್ ಹಾರಿಕಾ ಮಂಜುನಾಥ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಮಾತೃ ಜಾಗೃತಿ ಸಮಾವೇಶಕ್ಕೆ ಆಗಮಿಸಿದ ಅಡ್ವೊಕೇಟ್ ಮುರಳೀಧರ ಬಳ್ಳಕುರಾಯ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ಈ ಮಾತೃ ಜಾಗೃತಿ ಸಮಾವೇಶದಲ್ಲಿ ಉಪಸ್ಥಿತಿ ಇರುವಂತಹ ಅಧ್ಯಾಪಿಕೆಯರಾದಂತಹ ಶ್ರೀಮತಿ ಪ್ರಮೀಳಾ ಜಗದೀಶ್ ಬಳಂಕುಡೆ ಪ್ರತಾಪನಗರ, ಶ್ರೀಮತಿ ಕೆ ಸುಜಾತಾ ಸತೀಶ್ ಕೊಡಂಗೆ ಪ್ರತಾಪನಗರ, ಶ್ರೀಮತಿ ಪ್ರಸೀದಾ ಕೆಸಿ ಸೋಂಕಲ್ ಪ್ರತಾಪನಗರ, ಶ್ರೀಮತಿ ವೀಣಾ ಹರಿಶ್ಚಂದ್ರನ್ ಪ್ರತಾಪನಗರ, ಶ್ರೀಮತಿ ಶ್ರೀವಿದ್ಯಾ ಕಾರ್ತಿಕ್ ಪ್ರತಾಪನಗರ, ಶ್ರೀಮತಿ ಗಿರಿಜಾ ಪ್ರತಾಪನಗರ, ಶ್ರೀಮತಿ ಪಾರ್ವತಿ ಸುಧೀರ್ ಪ್ರತಾಪನಗರ, ಶ್ರೀಮತಿ ದೀಪಾಶ್ರೀ ಶಿವಪ್ರಸಾದ್ ಪ್ರತಾಪನಗರ, ಶ್ರೀಮತಿ ಸುದೀಕ್ಷಾ ದೀಪಕ್ ಪ್ರತಾಪನಗರ, ಶ್ರೀಮತಿ ಪ್ರೇಮಲತಾ ಗೋಪಾಲ್ ಪುಳಿಕುತ್ತಿ ಪ್ರತಾಪನಗರ, ಶ್ರೀಮತಿ ಶೋಭಾ ಪುಷ್ಪಾಕರ್ ತಿಂಬಾರ ಪ್ರತಾಪನಗರ, ಶ್ರೀಮತಿ ಭಾಗ್ಯಲಕ್ಷ್ಮಿ ಶಿವಶಂಕರ್ ಹೊಳ್ಳ ತಿಂಬಾರ ಪ್ರತಾಪನಗರ, ಶ್ರೀಮತಿ ಪುಷ್ಪಲತಾ ದಿವಾಕರ್ ತಿಂಬಾರ ಪ್ರತಾಪನಗರ, ಶ್ರೀಮತಿ ಕಾವ್ಯಾಂಜಲಿ ಕಿಶೋರ್ ಬೀಟಿಗದ್ದೆ ಪ್ರತಾಪನಗರ, ಶ್ರೀಮತಿ ಸುಪ್ರಿಯಾ ಬೀಟಿಗದ್ದೆ ಪ್ರತಾಪನಗರ, ಶ್ರೀಮತಿ ಪೂರ್ಣಿಮಾ ಬಾಲಕೃಷ್ಣ ಆಚಾರ್ಯ ಪ್ರತಾಪನಗರ, ಶ್ರೀಮತಿ ಅಮಿತಾ ಸುರೇಶ್ ಪ್ರತಾಪನಗರ, ಶ್ರೀಮತಿ ಅನಿತಾ ಕೆಬಿ ಐಲಾ ಪ್ರತಾಪನಗರ, ಶ್ರೀಮತಿ ರಜಿತಾ ಸಾಯಿ ಪ್ರಸಾದ್ ಪ್ರತಾಪನಗರ, ಶ್ರೀಮತಿ ಲಾವಣ್ಯ ವಿನೋದ್ ಪ್ರತಾಪನಗರ, ಶ್ರೀಮತಿ ಸವಿತಾ ಸುನಿಲ್ ಕೃಷ್ಣನಗರ ಪ್ರತಾಪನಗರ, ಶ್ರೀಮತಿ ಸಂಧ್ಯಾ ನಾಗರಾಜ್ ಕೃಷ್ಣನಗರ ಪ್ರತಾಪನಗರ, ಶ್ರೀಮತಿ ಸುಚಿತ್ರ ಚಂದ್ರಶೇಖರ್ ಕೃಷ್ಣನಗರ ಪ್ರತಾಪನಗರ ಇವರಿಗೆಲ್ಲರಿಗೂ ತುಂಬು ಹೃದಯದ ಹಾರ್ದಿಕ ಧನ್ಯವಾದಗಳು. ವಂದನೆಗಳನ್ನು ಸಲ್ಲಿಸಿದ ಕುಮಾರಿ ವೈಷ್ಣವಿ ಇವರಿಗೆ ವಂದನೆಗಳು. ಅಧ್ಯಕ್ಷರ ಅನುಮತಿ ಮೇರೆಗೆ ಶ್ರೀ ಗೌರಿ ಗಣೇಶ ಭಜನಾ ಮಂದಿರದ ನೇತೃತ್ವದಲ್ಲಿ ನಡೆದಂತಹ ಮಾತೃ ಜಾಗೃತಿ ಸಮಾವೇಶ ಕಾರ್ಯಕ್ರಮಕ್ಕೆ ಅಂತಿಮ ಚುಕ್ಕಿಯನ್ನು ನೀಡುತ್ತೇವೆ. ವಂದನೆಗಳು. ಮಾತೃ ಜಾಗೃತಿ ಸಮಾವೇಶವನ್ನ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದಂತಹ ನಮ್ಮ ಊರ ಹೆಮ್ಮೆ ಪೂರ್ಣಿಮಾ ಶೆಟ್ಟಿ ಅವರಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯಲಿದೆ. ಕೇವಲ 4 ಡ್ಯಾನ್ಸ್ಗಳು ಮಾತ್ರ, ಆ ಬಳಿಕ ರಾತ್ರಿಯ ಅನ್ನದಾನ ಸೇವೆಯು ಪ್ರಾರಂಭವಾಗಲಿದೆ. 10-15 ನಿಮಿಷದ ಉಲ ನಮ್ಮ ವರಸು ಕೊರಪ ದಯದಿ ಸಹಕಾರ ಕರೋಡು ವಿನಯದ ಹೊರಟು ನಮ್ಮ ನೃತ್ಯ ಲೇಸನ್ನು ದುಂಬುಕೊನೊಂದಿಲ್ಲ. ಸೊ ಮುಂದೆ ಮಿತ್ರ ಬಳಗ ಪ್ರತಾಪನಗರದ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿತಾ ಇದೆ. ಈತ ನಡುವೆ ಶ್ರೀದೇವರಿಗೆ ಮಹಾಪೂಜೆ, ತರುವಾಯ ಸಾಂಸ್ಕೃತಿಕ ವೇದಿಕೆ. ಶ್ರೀದೇವರಿಗೆ ಹೂವಿನ ಪೂಜೆ. ಅದೇ ಪ್ರಕಾರ ಮತ್ತೊಮ್ಮೆ ಸರ್ವರಿಗೆ ಸೂಚನೆ, ನಾಳೆ ವಿಶೇಷ ರಂಗಪೂಜೆಯು ಜರುಗಲಿದ್ದು ವಿಶೇಷ ರಂಗಪೂಜೆಯನ್ನು ನೀಡಲು ಬಯಸುವವರು ರಶೀದಿಯನ್ನ ಮಾಡಿಸಿಕೊಳ್ಳುವಂತೆ ಅಪೇಕ್ಷೆ.
ಶ್ರೀದೇವರಿಗೆ ಈಗ ತಾನೇ ವಿಶೇಷ ಹೂವಿನ ಪೂಜೆ ನೆರವೇರಿದೆ. ಸಾಂಸ್ಕೃತಿಕ ವೇದಿಕೆಯಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತಾ ಇದ್ದು ಮಿತ್ರ ವೃಂದ ಸಾದರಪಡಿಸುವಂತಹ ಮುಂದಿನ ನೃತ್ಯದಲ್ಲಿ ಅಂಕಿತಾ, ಕೃತಿಕಾ, ಗ್ರೀಷ್ಮಾ, ಕಾವ್ಯಶ್ರೀ ಬಂಧುಗಳ ಕೇವಲ ಒಂದು 15 ನಿಮಿಷಗಳ ಒಳಗಾಗಿ ರಾತ್ರಿಯ ಭೋಜನೆಯನ್ನ, ರಾತ್ರಿಯ ಅನ್ನದಾನವನ್ನ ವಿತರಿಸಲಿದ್ದೇವೆ. ಸಹಕರಿಸುವಂತೆ ಅಪೇಕ್ಷೆ. ಮತ್ತೊಂದು ಸೂಚನೆ, ಮಾತೃ ಜಾಗೃತಿ ಸಮಾವೇಶದಲ್ಲಿ ಭಾಗವಹಿಸಿದಂತಹ ಎಲ್ಲ ಅಧ್ಯಾಪಿಕೆಯರು ತಾವುಗಳು ಮಂದಿರದ ಒಳಭಾಗಕ್ಕೆ ಬಂದು ಪ್ರಸಾದವನ್ನ ಸ್ವೀಕರಿಸುವಂತೆ ಕೋರಿಕೆ. ಎಲ್ಲ ಅಧ್ಯಾಪಿಕೆಯರನ್ನ ಮಂದಿರದ ಒಳಭಾಗಕ್ಕೆ ಆಮಂತ್ರಿಸುತ್ತಾ ಇದ್ದೇವೆ. ಮಿತ್ರ ವೃಂದ അവതരിപ്പിക്കുന്ന കലാപരിപാടികൾ തുടരുകയാണ്. കേവലം 15 മിനിറ്റിനകം രാത്രി അന്നപ്രസാദം വിതരണം ചെയ്യുന്നതായിരിക്കും എന്ന് അറിയിക്കുകയാണ്. സഹകരിക്കുക. വേദിയിൽ സംഘനൃത്തം തുടരുന്നു. അങ്കിത, കൃതിക, ഗ്രീഷ്മ, കാവ്യശ്രീ. ಕಂಡೆ 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 ಕಂಡೆನ ಕಂಡೆ ಪರಸಿವನ ಕಂಡೆ 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 ಕಂಡೆನ ಕಂಡೆ ಪರಸಿವನ ಓ ಕಲ್ಲು ಮುಳ್ಳು ಹಾದಿಯಾಗೆ ಕೊಂಬಿದ್ರೆ ಇಳಿಜಾರದು ಇನ್ನೊಂದ್ ಹೆಜ್ಜೆ ಊರಂಗಿಲ್ಲ ನಂಗಾದ್ರೆ ಕ್ವಾರಣ್ಯನೆ ಕೈಯಾಗ ಹಿಡ್ದು ಕಾಣ್ದಂಗ್ ಬಂದು ಕಾಪಾಡ್ದವನೆ ಕಂಡೆ 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 ನಾ ಕಂಡೆ ಪರಸಿವನ ಕಂಡೆ 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 ನಾ ಕಂಡೆ ಪರಸಿವನ ಸಂಗಡ ಇಟ್ಟವನೆ ಎಕ್ಕಡ ಚಮಡಿ ಹರಿದು ದಮಡಿಗಿಚ್ಕೊಂಡವನೆ ಕೋಟಿ ಕೋಟಿ ಸೋದ್ನೆ ಬೆನ್ಗೆ ಕಟ್ಟಿದ್ದವನೆ ಹೋ ಕತ್ಲೆ ಕತ್ಲೆ ಜೀವನ ಪೂರ್ತಿ ಕತ್ಲಾಗೆ ಆಕಾಶನೇ ಕರ್ಚಿ ತಲೆಮ್ಯಾಗ ಬಿದ್ದಂಗೆ ಮುದ್ದೆ ಹೋಯ್ತು ಜೀವನ ಇನ್ನು ಬಾಳ್ಸೋದ್ಯಾಕೆ ಕತ್ಲಾಗ ಹಿಡ್ಕೋ ಬೆಳಕಿ ನಂಗೆ ಕಾಣ್ದಂಗ್ ಬಂದು ಕಂಡೆ 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 ಕಂಡೆನ ಕಂಡೆ ಪರಸಿವನ ಕಂಡೆ 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 ಕಂಡೆನ ಕಂಡೆ ಪರಸಿವನ
ಸುಂದರವಾದಂತಹ ನೃತ್ಯ, ಶ್ರೇಷ್ಠ ಪ್ರದರ್ಶನ, ಎಲ್ಲ ಮಕ್ಕಳಿಗೆ ಕೃತಜ್ಞತೆಗಳು. ಇದೀಗ ಶ್ರೀ ದೇವರ ಸನ್ನಿಧಿಯಲ್ಲಿ ದೇವರಿಗೆ ಮಹಾ ಪೂಜೆ. ಶ್ರೀ ಗೌರಿ ಗಣೇಶ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ. ಶ್ರೀ ಗೌರಿ ಗಣೇಶ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ, ಗೋವಿಂದ ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋವಿಂದ ಗೋವಿಂದ ಹರಿ ಗೋವಿಂದ, ಗೋವಿಂದ ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ. ಶ್ರೀ ಗೌರಿ ಗಣೇಶ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ. ಶ್ರೀ ಗೌರಿ ಗಣೇಶ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ. ಶ್ರೀ ಗೌರಿ ಗಣೇಶ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ. ಶ್ರೀ ಗೌರಿ ಗಣೇಶ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ. ಶ್ರೀ ಗೌರಿ ಗಣೇಶ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಶ್ರೀ ಗೌರಿ ಗಣೇಶ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ, ಗೋವಿಂದ ಗೋವಿಂದ ಹರಿ ಗೋವಿಂದ, ಶ್ರೀ ಗೌರಿ ಗಣೇಶ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ. ಶ್ರೀದೇವರಿಗೆ ಮಹಾಪೂಜೆ ನೆರವೇರಿದೆ. ಬಂದುಲೆ ಬುಧವಾರ ಒಂಜಾತ ಜನಕಲು ಜಪ್ಪುನಗ ಪುಲ್ಯಗಂಟೆ ರೆಡ್ಡು ಮೂಜಿಗಂಟೆ ಆದುಪು. ಗುರುವಾರ ಕೋಡೆಲ ಅಂಚನೆ ಕಡೆಸದ ನಮ್ಮ ಜತ್ತ ಅಂಡ ಇನಿತ ದಿನ ತಾನಿ 12 ಗಂಟೆದ ಉಲೈ ಇಲ್ಲಾಗ ಸೇರ್ನ ಮಾತ ಲಕ್ಷಣಲ ಉಂಡು ದಯಪಂಡ ಕೇವಲ 4 ನೃತ್ಯ ಮಾತ್ರ ಬಾಕಿ ಉಪ್ಪುನಿ ವನಸು ಮಲ್ಪುನಿ ಇಲ್ಲ ಪೋಪುನಿ ಸೊಲ್ಮೇಲು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾವೆ. ಇದೀಗ ನೃತ್ಯ ವಿಭಾಗದಲ್ಲಿ ಮುಂದೆ ಶ್ರೇಯ, ತೃಪ್ತಿ.
ಧನ್ಯವಾದಗಳು ಬಂಧುಗಳೇ. ಇವತ್ತು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ನಾವು ನೋಡಿದ್ದೇವೆ, ಮಾತೃ ಜಾಗೃತಿ ಸಮಾವೇಶ. ಈ ವೇದಿಕೆಯಲ್ಲಿ ಅನೇಕ ಪ್ರತಾಪನಗರದ ಅಧ್ಯಾಪಿಕೆಯರ ಉಪಸ್ಥಿತಿಯನ್ನ ನಾವು ಕಂಡಿದ್ದೇವೆ. ಅದೇ ಪ್ರಕಾರ ನಾಳೆ ಮಧ್ಯಾಹ್ನ ಮತ್ತೊಂದು ಊರ ಪ್ರತಿಭೆಗಳ ಕಾರ್ಯಕ್ರಮ ಮೂಡಿ ಬರಲಿದೆ. ಮಧ್ಯಾಹ್ನ 12:30ರಿಂದ ಪ್ರವೀಣ್ RP ಇವರ ಸಾರಥ್ಯದ ಸ್ವರಾಂಜಲಿ ಮೆಲೋಡೀಸ್ ಪ್ರತಾಪನಗರ ಇದರ ವತಿಯಿಂದ ಊರ ಪ್ರತಿಭೆಗಳ ಸಂಗಮ, ಭಕ್ತಿ ಭಾವ ಸಂಗಮ ನಾಳೆ ಮಧ್ಯಾಹ್ನ 12:30ಕ್ಕೆ ಸರ್ವರಿಗೆ ಆದರದ ಸ್ವಾಗತ. ಮಿತ್ರ ವೃಂದ ಪ್ರಸ್ತುತಪಡಿಸುವಂತಹ ನೃತ್ಯಗಳಲ್ಲಿ ಒಂದು ಗೀತೆ, ಆ ಬಳಿಕ 2 ನೃತ್ಯಗಳು, ಅಲ್ಲಿಗೆ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮ ಪೂರ್ಣಗೊಳ್ಳಲಿದೆ. ಇದೀಗ ಒಂದು ಸುಂದರವಾದಂತಹ ಗೀತೆಯೊಂದಿಗೆ ನಮ್ಮೂರ ಯುವ ಪ್ರತಿಭೆ ಶ್ರವಣ್ ಪ್ರತಾಪನಗರ. ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದವ್ನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪ್ಪಾಳೆ ಬೆಳಗ್ಯೂನಿ ತುಪ್ಪವ ಕಾಯಿಸ್ಯೂನಿ ಕಿತ್ತಾಳೆ ಹಣ್ಣ ತಂದ್ಯೂನಿ ಮಾದೇವ ನಿಂಗೆ ಕಿತ್ತಾಳೆ ಹಣ್ಣ ತಂದ್ಯೂನಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟತ್ಕೊಂಡೋಗೋರ್ಗೆ ಹಟ್ಟಿ ಹಂಬಲ ವ್ಯಾಕ ಬೆಟ್ಟದ ಮಾದೇವ ಗತಿ ಎಂದು ಮಾದೇವ ನೀವೇ ಬೆಟ್ಟದ ಮಾದೇವ ಗತಿ ಎಂದು ಅವರಿನ್ನು ಹಟ್ಟಿ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗಾದ ಸೋಜು ಲೀಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಶ್ರವಣ ಒಂತಲೆ ಬಂಧುಗಳೇ, ಅನೇಕ ವೇದಿಕೆಗಳಲ್ಲಿ ಹೇಳುವ ಮಾತುಂಟು,
ಪ್ರತಿಯೊಂದು ಮನೆಯಲ್ಲೂ ಕೂಡ ಪ್ರತಿಭೆಗಳಿರುತ್ತೆ, ಪ್ರತಿಯೊಂದು ಮನೆಯಲ್ಲೂ ಕೂಡ ಪ್ರತಿಭೆಗಳಿರುತ್ತೆ. ಆ ಪ್ರತಿಭೆ ಅರಳಬೇಕಿದ್ದಲ್ಲಿ ಇಂತಹ ವೇದಿಕೆಗಳು ಸಿಕ್ಕಾಗ ಅರಳಲು ಸಾಧ್ಯ. ಅಂತದ್ರಲ್ಲಿ ನಮ್ಮ ದೊಡ್ಡ ಉತ್ಸವ ಗೌರಿ ಗಣೇಶೋತ್ಸವದ ವೇದಿಕೆಯಲ್ಲಿ ಮತ್ತೊಂದು ಪ್ರತಿಭೆ ಅರಳುತ್ತಾ ಇದೆ. ಆಶೀರ್ವಾದ ಚಪ್ಪಾಳೆ ಇರಲಿ. ಶ್ರವಣ್, ಅಮಿತಾ ಸುರೇಶ್ ರವರ ಮಗ, ನಮ್ಮೂರ ಯುವ ಪ್ರತಿಭೆ. ಮತ್ತೊಮ್ಮೆ ಅಭಿನಂದನೆಗಳು. ಒಂಜಾತ್ ನನಾತ್ ಪದ್ಯ ಪನ್ಲೆಕ ಆವಾಡು ಒಂದು ಸುರುತ ಸ್ಟೇಜ್ ಆದು ಪಾಡು. ಎನಿವೆ ಒನ್ಸ್ ಅಗೈನ್ ಮಲ್ಲ ತಾಟಿಗೋಡು ಶ್ರವಣ್ ಸೂಪರ್ ಆದು ಬಂಡೇರು. ಥ್ಯಾಂಕ್ ಯು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದಾವೆ. ಇದೀಗ ಮಿತ್ರ ವೃಂದ ಸಾದರಪಡಿಸುವಂತಹ ನೃತ್ಯ ಕಾರ್ಯಕ್ರಮದಲ್ಲಿ ಮುಂದೆ ಆಂಜನೇಯ ಸ್ವಾಮಿಗಳ ನಾಮ ಸ್ತುತಿಯೊಂದಿಗೆ ನೃತ್ಯ ಪ್ರಸ್ತುತಿ ಕಾವ್ಯಶ್ರೀ, ಗ್ರೀಷ್ಮಾ, ಕೃತಿಕಾ, ಅಂಕಿತಾ. ಈ ಬಳಿಕ ಕೇವಲ ಒಂದು ನೃತ್ಯ ಮಾತ್ರ ಉಳಿಕೆಯಾಗಿದೆ. ಕೊನೆಯ ತನಕ ಎಲ್ಲರ ಉಪಸ್ಥಿತಿಯ ಸಹಕಾರ ಬಯಸುತ್ತಾ ನಾಳೆ ಚೌತಿ ಹಬ್ಬ, ಶಾಲೆಗಳಿಗೆ ರಜೆ. ಗಿರೀಶ್ ಮಾಸ್ಟರ್ ದಯವಿಟ್ಟು ವೇದಿಕೆ ಬಳಿ ಬರಬೇಕು. ಗಿರೀಶ್ ಮಾಸ್ಟರ್. मनोजवं मारुततुल्य वेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि. ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ಶಕ್ತಿ ಕಂಡನೋ ಹನುಮ, ರಾಮನ್ನೇ ಗೆದ್ದು ಬಿಟ್ಟನೋ. ಭಕ್ತರನ್ನು ನಿತ್ಯ ಕಾಯುವ ಮಾರುತಿ ಪ್ರೀತಿಯಿಂದ ಬಂದು ಹರಸುವ. ಇದು ರಾಮ ಮಂತ್ರ ಸಾರ, ಹನುಮಂತನ ಶಕ್ತಿಯ ಪಾರ. ರಾಮ ಲಕ್ಷ್ಮಣರ ಹೊತ್ತೋನಯ್ಯ, ಪುಟ್ಟ ಮಕ್ಕಳ ನಾಯಕ ಆಂಜನೇಯ. ಹನುಮಂತಪ್ಪ ಕಪಿರಾಯಪ್ಪ ಎಲ್ಲ ನಿಂದೇನಪ್ಪ, ಕಣ್ತೆರೆದು ದಯ ತೋರಿ ಎಲ್ರೂ ಕಾಪಾಡಪ್ಪ.
ಅಂದ್ರೆ ಸೀತೆಗಿತ್ತನೋ, ಲಂಕೆಯ ಸುಟ್ಟು ಬಿಟ್ಟನೋ, ದಶಕಂಠನ ಸೊಕ್ಕನ್ನೇ ಮೆಟ್ಟಿ ನಿಂತನೋ. ಎದೆಯಲ್ಲಿ ರಾಮನನ್ನ ತೋರಿ ನಿಂತ ಈ ಹನುಮಣ್ಣ, ರಾಮನಪ್ಪುಗೆಯ ಭಾಗ್ಯ ಗಳಿಸಿದ, ಚಿರಂಜೀವಿಯಾಗಿ ತಾನು ನೆಲೆಸಿದ. ಹನುಮಂತಪ್ಪ ಕಪಿರಾಯಪ್ಪ ಎಲ್ಲ ನಿಂದೇನಪ್ಪ, ಕಣ್ತೆರೆದು ದಯ ತೋರಿ ಎಲ್ರೂ ಕಾಪಾಡಪ್ಪ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ, ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಮ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಮ. ಸುಂದರ ಮತ್ತೊಂದು ಪ್ರಸ್ತುತಿ ಬಂಧುಗಳ ಮಿತ್ರ ವೃಂದ 8ನೇ ವಾರ್ಷಿಕೋತ್ಸವದ ಈ 1 ಗಂಟೆಯ ಅವಧಿಯ ಕಾರ್ಯಕ್ರಮದ ಅಂತಿಮ ನೃತ್ಯದ ಕಡೆ ನಾವು ಬರುತ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾಳಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ಮತ್ತೊಮ್ಮೆ ಮಾಹಿತಿ. ನಾಳೆ ಶ್ರೀ ಗೌರಿ ಗಣೇಶ ಬಾಲಗೋಕುಲ ಪ್ರತಾಪನಗರ ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ತರುವಾಯ ಶ್ರೀ ಗೌರಿ ಗಣೇಶ ಮಹಿಳಾ ಸಂಘ ಇವರ ವತಿಯಿಂದ ವಿಶೇಷ ವಿನೋದಾವಳಿಗಳು. ಅದೇ ಪ್ರಕಾರ ನಾಳೆ ವಿಶೇಷ ಸೇವಾ ರಂಗ ಪೂಜೆಯು ಜರುಗಲಿರುವುದು. ಸೇವಾ ರಂಗ ಪೂಜೆಯನ್ನ ಮಾಡಲು ಇಚ್ಛಿಸುವವರು ಕಚೇರಿಗೆ ಬಂದು ರಶೀದಿಯನ್ನ ಮಾಡಿಕೊಳ್ಳುವಂತೆ ಕೋರಿಕೆ. ಮಿತ್ರವೃಂದ ಸಾದರಪಡಿಸಿದಂತಹ ಈ ಒಂದು ಅಂತಿಮ ನೃತ್ಯ ಜೊತೆಯಲ್ಲಿ ಭಾನುವಾರ ಜರುಗುವಂತಹ ಭವ್ಯ ದಿವ್ಯ ಶ್ರೀ ಗೌರಿ ಗಣೇಶನ ವಿಸರ್ಜನಾ ಶೋಭಾಯಾತ್ರೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ. ಗೊತ್ತಿರುವ ಪ್ರಕಾರ ರಾಜ ರಸ್ತೆಯ ಕಾಮಗಾರಿಗಳು ನಡೆಯುವುದರಿಂದ ನಮ್ಮ ಈ ವರ್ಷದ ವಿಸರ್ಜನಾ ಶೋಭಾಯಾತ್ರೆಯು ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಣಗೊಂಡ ಅದೇ ಸಮಯಕ್ಕೆ ಹೊರಡಲಿರುವುದು. ಭಾಗವಹಿಸುವಂತಹ ಎಲ್ಲ ಭಜನಾ ತಂಡಗಳು, ಸಂಘ ಸಂಸ್ಥೆಗಳು ಕ್ಲಪ್ತ ಸಮಯಕ್ಕೆ ಹಾಜರಾತಿಯನ್ನು ತೋರಿಸುವ ಮೂಲಕ ನಮ್ಮ ಈ ವರ್ಷದ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಕ್ಲಪ್ತ ಸಮಯಕ್ಕೆ ನೆರವೇರುವಂತೆ ಸಹಕರಿಸುವಂತೆ ಅಪೇಕ್ಷೆ. നൃത്ത പരിപാടിയിൽ അവസാന ഒരു നൃത്തമാണ്. ഒരു ഭാഗത്ത് രാത്രി അന്നദാനം വിതരണം ചെയ്യുകയാണ്. എല്ലാവരും അന്നപ്രസാദം സ്വീകരിക്കണമെന്ന് ഭക്തി നിർഭരമായി അപേക്ഷിക്കുകയാണ്. മിത്രവൃന്ദ അവതരിപ്പിക്കുന്ന 8ാം വാർഷിക പരിപാടി ಕೆಲವೇ ನಿಮಿಷಗಳಲ್ಲಿ ಅಂತಿಮ ನೃತ್ಯ ಆರಂಭವಾಗಲಿದೆ. ಬಂಧುಗಳೇ, ಪ್ರತಾಪನಗರದ ಅತಿ ದೊಡ್ಡ ಉತ್ಸವ ಈ ವರ್ಷ 41ನೇ ವರ್ಷ. ಮಂದಿರದ ಸುತ್ತಲೂ ಒಮ್ಮೆ ಕಣ್ಣಾಡಿಸಿದಲ್ಲಿ ನಿಮಗೆ ನೋಡಬಹುದು ಈ ವರ್ಷ ಏನೆಲ್ಲ ಬದಲಾವಣೆಗಳು ಆಗಿದೆ. ಅತ್ಯಂತ ಕ್ಷಿಪ್ರ ಗತಿಯಲ್ಲಿ ನಮ್ಮ ಮಂದಿರ ಪ್ರಗತಿಯತ್ತ ಸಾಗುತ್ತಾ ಇದೆ. ಈ ವರ್ಷ ಹೊಸ ಪಾಕಶಾಲೆ, ಮತ್ತೊಂದು ಚಪ್ಪರ, ಲಕ್ಷಗಳು ಖರ್ಚಿರತಕ್ಕಂತಹ ಈ ಒಂದು ಕಾರ್ಯಕ್ಕೆ ಅನೇಕ ದಾನಿಗಳ ಸಹಕಾರ ಇದೆ. ಇನ್ನಷ್ಟು ಕೆಲಸ ಕಾರ್ಯಗಳು ನಡೆಯಲು ಬಾಕಿ ಇದ್ದು ಊರ ಪರವೂರ ಸಮಸ್ತ ದಾನಿಗಳ ಸಂಪೂರ್ಣ ಆರ್ಥಿಕ ಬೆಂಬಲವನ್ನ ಶ್ರೀ ಗೌರಿ ಗಣೇಶ ಭಜನಾ ಮಂದಿರ ಬಯಸುತ್ತಾ ಇದೆ. ಆಮಂತ್ರಣ ಪತ್ರಿಕೆಯಲ್ಲಿ ನಮ್ಮ ಬ್ಯಾಂಕ್ ಖಾತೆ ಸಂಖ್ಯೆ ಇದೆ. ವರ್ಗಾಯಿಸುವಂತೆ ನಿಮ್ಮ ದಾನಗಳನ್ನು ಆ ಖಾತೆಗೆ ವರ್ಗಾಯಿಸುವಂತೆ ಸಮಸ್ತರಲ್ಲಿ ಕೋರಿಕೆ. ಇದೀಗ
ಈ ದಿನದ ಸಾಂಸ್ಕೃತಿಕ ವೇದಿಕೆಯ ಅಂತಿಮ ನೃತ್ಯ ಸ್ವಾತಂತ್ರ್ಯ ಶುಭ ಹಾರೈಸುವಂತಹ ಒಂದು ವಿಶೇಷ ನೃತ್ಯ ಬರ್ತಾ ಇದ್ದಾರೆ ನಿಮ್ಮನ್ನ ಮನೋರಂಜಿಸಲು. ಲಕ್ಷ್ಮಿ ಆರ್, ಕೃತಿಕಾ, ಕೃತಿ, ದಿಶಾ, ಶ್ರೇಯ, ತೃಪ್ತಿ ಆರ್, ಶ್ರವಣ್, ಅಂಕಿತಾ ಆರ್, ಗ್ರೀಷ್ಮಾ, ಕೃತಿಕಾ ಮತ್ತು ಕಾವ್ಯಾಂಜಲಿ ತಂಡ ಮಿತ್ರ ವೃಂದ ಪ್ರತಾಪ ನಗರ ನಗರ ನಗರ. सदियों से भारत भूमि दुनिया की शान है, भारत माँ की रक्षा में जीवन कुर्बान है। भारत हमको जान से प्यारा है, सबसे न्यारा गुलिस्तान हमारा। तेरी मिट्टी में मिल जावा गुल बन के मैं खिल जावा, इतनी सी है दिल की आरज़ू। तेरी नदियों में बह जावा, तेरे खेतों में लहरावा, इतनी सी है दिल की आरज़ू।
फौजी मन की जिंदगी ने मोर भाई इतना आसान नहीं है। वो गांव वो गली के याद आते, वो भाई वो बहनी मन के प्यार याद आते, माँ पापा की कमी महसूस होते। लेकिन ये देश हमार जान से भी कीमती है मोर भाई, और हम अपन देश के लिए जान देना तो का अपन जिंदगी में सब कुछ कुर्बान करे पर तैयार हैं। जय हिंद। दुनिया की आंखें खोल दो लहरा दो सरकशी का परचम लहरा दो। देश की स्वतंत्रता के अमृत वर्ष के पर्व काल पर सभी देशवासियों को हार्दिक ಶುಭಕಾಮನಾಯ ಅಂದಿತವ್ವ ಮಿತ್ರ ವೃಂದ ಪ್ರತಾಪನಗರ. ಇಲ್ಲಿಗೆ ಈ ಕಾರ್ಯಕ್ರಮ ಪೂರ್ಣಗೊಳ್ಳುತ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಕಳೆದ ಅನೇಕ ವರ್ಷಗಳಿಂದ ನಮ್ಮ ಪ್ರತಿಭೆಗಳನ್ನು ತರಬೇತಿ ನೀಡುವ ಮೂಲಕ ಅವರಿಗೆ ಉತ್ತಮ ವೇದಿಕೆಯನ್ನು ಕೊಡುವಂತಹ ಕಾವ್ಯಶ್ರೀ ಅವರಿಗೆ ತಂಡದ ವತಿಯಿಂದ ಧನ್ಯವಾದಗಳು. ಅದೇ ಪ್ರಕಾರ ಇಷ್ಟರವರೆಗೆ ಈ ಕಾರ್ಯಕ್ರಮವನ್ನ ಬಹಳಷ್ಟು ಚಂದ ಮಾಡಿ ಕೊಟ್ಟಿರತಕ್ಕಂತಹ ಮಿತ್ರ ವೃಂದ ಪ್ರತಾಪನಗರದ ಎಲ್ಲ ಪ್ರತಿಭೆಗಳನ್ನ ಗೌರವಿಸುವಂತಹ ಸಮಯ. ವೇದಿಕೆಗೆ ನಮ್ಮ ಭಜನಾ ಮಂದಿರದ ಪ್ರಮುಖರಲ್ಲಿ ಒರ್ವರಾಗಿರತಕ್ಕಂತಹ ಶ್ರೀ ಗಣೇಶ್ ರೈ ಪ್ರತಾಪನಗರ ಬಂದು ಮಕ್ಕಳಿಗೆ ಬಹುಮಾನಗಳನ್ನ ನೀಡುವಂತೆ ಕೋರಿಕೆ. ಮಕ್ಕಳು ಬರುವುದಕ್ಕೆ ಮೊದಲಾಗಿ ವೇದಿಕೆಗೆ ನಾವು ಮತ್ತೊರುವ ವಿಶೇಷ ಅತಿಥಿ ಅಂತ ಹೇಳಬಹುದು ಸ್ವಾಗತಿಸೋಣ. ಮಂಜೇಶ್ವರ ಮಣ್ಣಿನಲ್ಲಿ ಕಳೆದ ಕೆಲವೊಂದು ವರ್ಷಗಳ ಹಿಂದೆ ಆರಂಭಗೊಂಡಿರತಕ್ಕಂತಹ ಒಂದು ಖಾಸಗಿ ವಾಹಿನಿ ಧ್ವನಿ ಮೀಡಿಯಾ ಮಂಜೇಶ್ವರ. ಕೆಲವೇ ವರ್ಷಗಳಲ್ಲಿ ನಾನಾ ಕಾರ್ಯಕ್ರಮಗಳನ್ನು ನೇರ ಪ್ರಸಾರ ಮಾಡುವ ಮೂಲಕ, ಕೆಲವೊಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಊರಲ್ಲಿ ಕೀರ್ತಿಯನ್ನ ತಂದಿರತಕ್ಕಂತಹ ಧ್ವನಿ ಮೀಡಿಯಾ ಮಂಜೇಶ್ವರ. ಈ ಸಂಸ್ಥೆಯ ಪ್ರಮುಖರಾಗಿರತಕ್ಕಂತಹ ಶ್ರೀ ಜಗದೀಶ್ ಮಡಿವಾಳ ಮಂಜೇಶ್ವರ ನಮ್ಮ ಜೊತೆ ಇದ್ದಾರೆ. ಅವರನ್ನ ವೇದಿಕೆಗೆ ಸ್ವಾಗತಿಸುವ ಮೂಲಕ ಶ್ರೀ ಗಣೇಶ್ ರೈ ಅವರು ಗೌರವಿಸುವಂತೆ ಅಪೇಕ್ಷೆ. ಶ್ರೀ ಜಗದೀಶ್ ಮಡಿವಾಲ್, ಧ್ವನಿ ಮೀಡಿಯಾ ಮಂಜೇಶ್ವರ. ಗೌರವದ ಸ್ವಾಗತ. ಕಳೆದ 3 ದಿನಗಳಿಂದ ಇಲ್ಲಿ ನಡೆಯುವಂತಹ ಕಾರ್ಯಕ್ರಮದ ನೇರ ಪ್ರಸಾರವನ್ನ ನೆರವೇರಿಸುವಂತಹ ಮೀಡಿಯಾ ಧ್ವನಿ 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 ಮಂಜೇಶ್ವರ. ಶ್ರೀ ಗಣೇಶ್ ರೈ ಅವರು ದಯವಿಟ್ಟು ಜಗದೀಶ್ ರವರಿಗೆ ಸ್ಮರಣಿಕೆಯನ್ನು ನೀಡುವ ಮೂಲಕ ಗೌರವಿಸುವಂತ ಕೋರಿಕೆ. ಧನ್ಯವಾದಗಳು ಜಗದೀಶ್ ಅಣ್ಣ, ತಮ್ಮ ಈ ಸಹಕಾರ ಬೆಂಬಲಕ್ಕಾಗಿ ಗಣೇಶೋತ್ಸವ ಮತ್ತು ಗೌರಿ ಗಣೇಶ ಭಜನಾ ಮಂದಿರದ ಪರವಾಗಿ ಕೃತಜ್ಞತೆಗಳು. ಅದೇ ರೀತಿ ಕಳೆದ 3 ದಿನಗಳಿಂದ ನಮ್ಮ ಜೊತೆ ಇರತಕ್ಕಂಥ ಧ್ವನಿ ಮೀಡಿಯಾದ ಎಲ್ಲ ಸಿಬ್ಬಂದಿ ವರ್ಗ, ನಾಗಾರ್ಜುನ್ ಮಂಗಲ್ಪಾಡಿ ಆಗಿರಲಿ, ಶರತ್ ಬೇಕೂರ್ ಆಗಿರಲಿ, ಉಳಿದ ಎಲ್ಲ ಕ್ಯಾಮರಾಮ್ಯಾನ್ಗಳಿಗೆ, ಹಿತೇಶ್ ಆಚಾರ್ಯವಾಗಿರಲಿ, ಎಲ್ಲರಿಗೂ ಕೂಡ, ಗುರು ಆಗಿರಲಿ, ಎಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದೆ ನಮ್ಮ ನೃತ್ಯ ಪಟುಗಳು ವೇದಿಕೆಗೆ ಬರುವಂತೆ ಕೋರಿಕೆ. ಹೆಸರನ್ನ ಕರೆಯುವುದಿಲ್ಲ, ಒಬ್ಬರ ಹಿಂದೆ ಒಬ್ಬರಾಗಿ ಬಂದು ಸ್ಮರಣಿಕೆಗಳನ್ನ ಶ್ರೀ ಗಣೇಶ್ ರೈ ಅವರಿಂದ ಸ್ವೀಕರಿಸುವಂತೆ ಕೋರಿಕೆ. ಮಿತ್ರ ವೃಂದ ಪ್ರತಾಪ ನಗರ. ರಾತ್ರಿಯ ಪ್ರಸಾದ ಭೋಜನ ವಿತರಣೆಯು ಜರುಗುತ್ತಾ ಇದೆ. ಸರ್ವ ಭಕ್ತ ಮಹಾಶಯ ಬಂಧುಗಳು ಪ್ರಸಾದ ಭೋಜನವನ್ನು ಸ್ವೀಕರಿಸುವಂತೆ ಕೋರಿಕೆ. ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಇನ್ನೇನು ಮುಕ್ತಾಯದ ಚುಕ್ಕಿ ಹಾಕುವಂತಹ ಸಮಯ. ನಮ್ಮೂರಲ್ಲಿ ಬೆಳೆಯುವಂತಹ ಎಲ್ಲ ಪ್ರತಿಭೆಗಳಿಗೆ ನಿಮ್ಮ ಪ್ರೋತ್ಸಾಹ ಇರಲಿ ಎಂಬುದಾಗಿ ನಮ್ಮ ಕೆಳಕಡಿಯ ಅಪೇಕ್ಷೆ. ಧನ್ಯವಾದಗಳು. ಮತ್ತೊಮ್ಮೆ ಹೃದಯ ಅಂತರಾಳದ ಅಭಿನಂದನೆಗಳು. ನಾಳೆ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಯಂ ವೇಳೆಯಲ್ಲಿ ಆರಂಭವಾಗಲಿದೆ. ಮಧ್ಯಾಹ್ನವೂ ಕೂಡ ನಾಳೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನದ ವೇಳೆಯಲ್ಲಿ ಸ್ವರಾಂಜಲಿ ಮೆಲೋಡಿ ಸಮರ್ಪಿತ ಭಕ್ತಿ ಭಾವ ಸಂಗಮ. ಧನ್ಯವಾದಗಳು ಗಣೇಶ್ ರೈ ಅವರಿಗೆ, ಧನ್ಯವಾದಗಳು. ಅದೇ ಪ್ರಕಾರ ಈ ಕಾರ್ಯಕ್ರಮದ ರೂವಾರಿ ರವಿ ಕಾರವಲ್ ಪ್ರತಾಪನಗರ ಇವರಿಗೆ ಧನ್ಯವಾದಗಳು. ನಾಳೆ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಶುಭರಾತ್ರಿ, ಶುಭ ನಿದ್ರೆ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು ಭವಂತು ಭವಂತು.